ಜ್ಞಾನ ದೀಪದಲ್ಲಿ ಉರಿಯಲಿ ಹೃದಯದೊಂದಿಗಿನ ಪವಿತ್ರ ಕಿರಣ. ದೀಪದ ಬೆಳಕು ಹರಡಲಿ ವೇದಿಕೆಯಲ್ಲಿ, ಆದರ್ಶ ಬದುಕಿಗೆ ಬಾಗಿಲು ತೆರೆಡಿದರು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೊಳಿಸುವ ಮೂಲಕ ಚಾಲನೆ ನೀಡಬೇಕಾಗಿ ವಿಠಲ್ ನಾಯಕ್ ಹಾಗೂ ವೇದಿಕೆಯಲ್ಲಿರುವ ಗಣ್ಯ ಅಭ್ಯಾಗತರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಜ್ಞಾನದ ಬೆಳಕು ಚಿಮ್ಮಲಿ, ಅಜ್ಞಾನದ ಕತ್ತಲು ತಿಮ್ಮಲಿ. ಈ ದೀಪವು ಪ್ರಗತಿಗೆ ನವರತ್ನವಾಗಲಿ ಎಂದು ಆಶಿಸುತ್ತಿದ್ದೇನೆ. ಮಾನಸ ಸಂಚರರೆ ಬ್ರಹ್ಮಣಿ ಮನೋಹರಿಣಿ ಎಂಬ ಪಲ್ಲವಿಯೊಂದಿಗೆ ಆರಂಭವಾಗುವ ಈ ಕೀರ್ತನೆ ಪ್ರಣವಾಲಯ ಪಾಹಿ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಚವೆ ಕರುಣಾಂಬುರಾಸಿ ಧೀಂ ತಾರಾ ಧೀಂ ಧೀಂ ತಾರಾ ಚತುಲತೋ ప్రాణమే నాట్యం చేసే గతులతో నామశతం మూల నకులతో నా పైన నీ చూపు ఆపేలా నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి ఋతువు నీవని ఎంచా సతతము నీ స్మరణే ధీం తానా ధీం ధీం తానా చతులతో ప్రాణమే నాట్యం చేసే గతులతో నామశతం మూల నతులతో నా పైన నీ చూపు ఆపేలా మానస సంచరరే మదశికి పించ అలంకృత చిక్కురే మదశికి పించ అలంకృత చిక్కురే మదశికి పించ అలంకృత చిక్కురే మహనీయ కపోల విజితము కోరే మదశికి పించ అలంకృత చిక్కురే మహనీయ కపోల విజితము కోరే. ಧನ್ಯವಾದಗಳು ಆದಿತ್ಯ ತಮಗೆ. ಸ್ವಾಗತದ ನುಡಿಗಳು ಹೂವಿನ ಚುಂಬನ, ಅದರಲ್ಲಿ ತೋರುವ ಆತ್ಮೀಯತೆ ಕಿರಣದ ಚಂಚಲನ. ಪ್ರತಿಯೊಂದು ಸಮಾರಂಭವು ಪ್ರೀತಿ ಮತ್ತು ಆದರದಿಂದ ಆರಂಭವಾಗಬೇಕು. ಈ ನಿಟ್ಟಿನಲ್ಲಿ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಕುಮಾರಿ ಹರ್ಷಿತಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ಸರ್ವರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆ, ಮಾತಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತಾಡು, ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನು ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನು ದೊರಕಿಸು ಎಂಬ ಮಹಾನ್ ಯುವ ಪ್ರೇರೇಪಕರಾದ ಸ್ವಾಮಿ ವಿವೇಕಾನಂದನವರ ಸ್ಫೂರ್ತಿಯ ವಾಣಿಯನ್ನು ಸ್ಮರಿಸುತ್ತಾ ಈ ವರ್ಷದ 2025-26ನೇ ಸಾಲಿನ ಪ್ರಗತಿ ಪ್ರಭಾ ಶಿಕ್ಷಕ ರಕ್ಷಕರ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಾನವನ ವ್ಯಕ್ತಿತ್ವದ ರೂಪುರೇಖೆಯು ಅವನ ಬಾಲ್ಯದಿಂದ ಅವನ ಸುತ್ತಮುತ್ತಲಿರುವ ಶಿಕ್ಷಕ, ಪಾಲಕರ ಹಾಗೂ ಸಮಾಜದ ಜನರ ಪ್ರಭಾವದಿಂದ ಆಗಿರುತ್ತದೆ. ಬರೀ ಶಿಕ್ಷಣವೊಂದೇ ಸಿಕ್ಕರೆ ಸಾಲದು, ಅದರ ಜೊತೆ ಇನ್ನು ಅನೇಕ ಅಂಶಗಳನ್ನು ಬಾಲ್ಯದಿಂದ ರೂಢಿಸಿಕೊಂಡರೆ ಆತ ಯಶಸ್ವಿ ವ್ಯಕ್ತಿಯಾಗಬಲ್ಲ. ಸದಾ ಹಸನ್ಮುಖಿಯಾಗಿ ನಮ್ಮೆಲ್ಲರನ್ನು ಪ್ರೀತಿಯಿಂದ ಪ್ರೋತ್ಸಾಹಿಸಿ ಹುರಿದುಂಬಿಸುವ ನಮ್ಮ ಸಂಸ್ಥೆಯ ನೆಚ್ಚಿನ ಸಂಚಾಲಕರು ಹಾಗೂ ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ಆಗಿರುವಂತಹ PV ಗೋಕುಲ್ನಾಥ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ರಸಾಯನಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ನವ್ಯ ಪ್ರಭು ಇವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀಯುತ ಪಾರ್ಥ ವಾರಣಾಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ವ್ಯಕ್ತಿ. ಜೈವಿಕ ಕೃಷಿಯಲ್ಲಿ ಅಪಾರ ಸಾಧನೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದಂತಹ ಉತ್ತಮ ಈಜುಗಾರ, ಕ್ರೀಡಾಪಟು. ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆ ಅತ್ಯಂತ ಸಂತಸವನ್ನು ತಂದುಕೊಟ್ಟಿದೆ. ತಮಗೆ ತಮ್ಮ ಸಂಸ್ಥೆಯ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅರ್ಥಶಾಸ್ತ್ರ ಉಪನ್ಯಾಸಕರಾದ ನಾಜಿರ್ ಇವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಯ ಮುಖ್ಯ ಆಧಾರ ಸ್ತಂಭ, ನೂರಾರು ವಿದ್ಯಾರ್ಥಿಗಳ ಪಾಲಿಗೆ ಭರವಸೆಯ ಬೆಳಕಾದವರು, ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಹೇಮಲತಾ ಮ್ಯಾಮ್. ತಮಗೂ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕುಮಾರಿ ನಿಶ್ಮಿತಾ ಶೆಟ್ಟಿ ಇವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಪ್ರಮೀಳಾ ND ಇವರಿಗೂ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಜೀವಶಾಸ್ತ್ರ ಉಪನ್ಯಾಸಕಿಯಾದ ಶ್ರೀಮತಿ ಮೇಘಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪೋಷಕರಿಗೂ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಯ ಶಿಕ್ಷಕ, ಶಿಕ್ಷಕೇತರ ವೃಂದದವರಿಗೂ ಹಾಗೂ ಶಾಲಾ ಎಲ್ಲ ವಿದ್ಯಾರ್ಥಿನಿಯರಿಗೂ ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯಲಿರುವ ಛಾಯಾಗ್ರಾಹಕರಿಗೂ ಹಾಗೂ ವಿಡಿಯೋಗ್ರಾಫರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮಗದೊಮ್ಮೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಎಲ್ಲರನ್ನೂ ಆದರಪೂರ್ವಕವಾಗಿ ಸ್ವಾಗತಿಸಿದ ಮ್ಯಾಮ್ ತಮಗೂ ಸ್ವಾಗತ. ಈ ದಿನ ವಿದ್ಯಾರ್ಥಿ ನಾಯಕತ್ವದ ಪವಿತ್ರ ಹಾದಿಗೆ ವಿದ್ಯಾರ್ಥಿಗಳ ಹೆಜ್ಜೆ ಇಡುತ್ತಿರುವ ಮಹತ್ತರ ಕ್ಷಣ. ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪ್ರಾಮಾಣಿಕತೆ, ಶಿಸ್ತು ಮತ್ತು ಸೇವಾ ಭಾವನೆ ಪ್ರದರ್ಶಿಸಲು ತೀವ್ರ ಇಚ್ಛೆ ಹೊಂದಿರುವ ನೂತನ ವಿದ್ಯಾರ್ಥಿ ಸಂಘದ ಪ್ರತಿನಿಧಿಗಳು ಇಂದು ಪ್ರತಿಜ್ಞಾ ವಿಧಿ ಸ್ವೀಕರಿಸಿದ್ದಾರೆ. ಈ ಘನತೆಯ ಮಹತ್ವವನ್ನು ಮತ್ತಷ್ಟು ಉನ್ನತೀಕರಿಸಲು ಶಿಷ್ಟತೆಯ ಪರಿಪಾಠವನ್ನು ಜೀವನದ ಮಾರ್ಗದರ್ಶಕತೆಯಾಗಿ ಪೋಷಿಸುತ್ತಿರುವ ಗೌರವಾನ್ವಿತ ಮುಖ್ಯೋಪಾಧ್ಯಾಯರು, ಪ್ರೇರಣಾದಾಯಕರಾದಂತಹ ಶ್ರೀಮತಿ ಪ್ರಮೀಳಾ ಮ್ಯಾಮ್ ಇವರನ್ನು ಪ್ರತಿಜ್ಞಾ ವಿಧಿ ಮುನ್ನಡೆಸಲು ಎಲ್ಲರ ಪರವಾಗಿ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತರೇ ಹಾಗೂ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿ ನಾಯಕತ್ವವನ್ನು ವಹಿಸಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಮಂತ್ರಿ ಪದವಿಗಳನ್ನು ವಿಧಿದೆ. ಆ ಮಂತ್ರಿ ಪದವಿಯ ಪ್ರತಿಜ್ಞಾ ವಿಧಿಯನ್ನು ಈಗ ನಾವಿಲ್ಲಿ ಕೈಗೊಳ್ಳಲಿದ್ದೇವೆ. ಎಲ್ಲ ಮಂತ್ರಿಮಂಡಲದಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಕಾಲೇಜು ನಾಯಕನಾಗಿ ಗುರುಪ್ರಸಾದ್, ವಿದ್ಯಾಮಂತ್ರಿಯಾಗಿ ಕೀರ್ತನಾ, ಹಣಕಾಸು ಮಂತ್ರಿಯಾಗಿ KD ಜಗದೀಶ್, ಸಾಂಸ್ಕೃತಿಕ ಮಂತ್ರಿಯಾಗಿ ಆದಿತ್ಯ, ಕ್ರೀಡಾ ಮಂತ್ರಿಯಾಗಿ ಮಹೇಶ್ ಗೌಡ,
ಕಾನೂನು ಮಂತ್ರಿಯಾಗಿ ಕುಶಾಲ್ ಕಾರ್ಯಪ್ಪ, ಆರೋಗ್ಯ ಮಂತ್ರಿಯಾಗಿ ಮನೋಜ್, ಸ್ವಚ್ಛತಾ ಮಂತ್ರಿಯಾಗಿ ಭಾರದ್ವಾಜ್, ವಿರೋಧ ಪಕ್ಷದ ನಾಯಕನಾಗಿ ಆಲ್ವಿನ್ ನೊರೋನಾ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬಲಹಸ್ತವನ್ನು ಚಾಚಿ. ನಾನು ಏನು ಹೇಳ್ತೇನೋ ಅದನ್ನೇ ವಾಪಸ್ ನೀವು ಹೇಳಿದ್ರೆ ಇದು. ನಾನು ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದು 2025-26ನೇ ಸಾಲಿನ ಕಾಲೇಜು ಸಂಸತ್ತಿನ ಕಾಲೇಜು ನನಗೆ ವಹಿಸಿಕೊಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ಸತ್ಯ, ಶ್ರದ್ಧೆ, ನಿಷ್ಠೆ, ನಮ್ರತಾ ಭಾವ ಮತ್ತು ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ಈ ಕಾಲೇಜಿನ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡುತ್ತಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಸಹೋದರ ಸಹೋದರಿಯರಂತೆ ಕಾಣುತ್ತೇನೆ ಹಾಗೂ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತೇನೆ ಎಂದು ಶಿಕ್ಷಕರಿಗೆ ಗೌರವ ತರುವಂತೆ ಕೆಲಸ ಮಾಡುತ್ತೇನೆ ಎಂದು ನನ್ನ ಹೆತ್ತ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜೈ ಹಿಂದ್. ಧನ್ಯವಾದಗಳು ಮ್ಯಾಮ್. ಇಂದಿನ ಕಾರ್ಯಕ್ರಮಕ್ಕೆ ಇನ್ನೋರ್ವ ಗೌರವ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ನಾರಾಯಣ ರೈ ಕುಕ್ಕುವಲ್ಲಿ ಹಿರಿಯ ಸಾಹಿತಿ ಮತ್ತು ಸಂಪಾದಕರು ಮಧುಪ್ರಪಂಚ ಪತ್ರಿಕೆ ಇವರು ವೇದಿಕೆಗೆ ಬಂದು ಹಾಸನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಸುಮಿತ್ರಾ ಮ್ಯಾಮ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಾಧನೆ ಮತ್ತು ಸಮಾಜಮುಖಿ ಕಾರ್ಯಗಳಿಂದ ಅನೇಕರ ಹೃದಯ ಗೆದ್ದಿರುವ ಹಾಗೂ ಇಂದಿನ ಯುವ ಪೀಳಿಗೆಗೆ ದಾರಿದೀಪರಾಗಿರುವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂಥ ಪಾರ್ಥ ವಾರಣಾಸಿ ಇವರ ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದು ನನಗೆ ಗೌರವದ ವಿಷಯವೇ ಸರಿ. ಪಾರ್ಥ ವಾರಣಾಸಿ ಅವರು ಕಚೇರಿಕೋಟೆ ಸಮೀಪದ ವಾರಣಾಸಿ ಫಾರ್ಮ್ಸ್ ಎಂಬ ಸಮೃದ್ಧಿ ಸ್ವಾವಲಂಬಿ ಸಸ್ಯಜೀವಿ ಮತ್ತು ಸ್ವಾವಲಂಬಿಯಾಗಿ ಬೆಳೆದರು. www.varanasi.com ಎಂಬ ಜಾಲತಾಣದ ಮೂಲಕ ತಿಳಿಯಬಹುದಾದಂತೆ ಈ ತೋಟವು ನೈಸರ್ಗಿಕ ಜೈವಿಕ ಕೃಷಿಯ ಮಾದರಿಯಾಗಿದೆ. ಇವರ ತಂದೆ ತಾಯಿಗಳು ಮಣ್ಣು ಜೀವಶಾಸ್ತ್ರದಲ್ಲಿ ಪರಿಣಿತರು. ಜೈವಿಕ ಕೃಷಿಗೆ ಸಂಬಂಧಿಸಿದಂತೆ ಹಲವಾರು IMF ವಿಶ್ವ ಸಮ್ಮೇಳನಗಳಲ್ಲಿ ಲೇಖನಗಳನ್ನು ಮಂಡಿಸಿದ್ದಾರೆ. ಪಾರ್ಥ ತಮ್ಮ ಬಾಲ್ಯವನ್ನು ತೋಟದ ನೈಸರ್ಗಿಕ ಪರಿಸರದಲ್ಲಿ ಕಳೆದರು. ಮಕ್ಕಳಿಂದಲೇ ಜೈವಿಕ ಕೃಷಿಯ ಮಹತ್ವವನ್ನು ಅರಿತುಕೊಂಡ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಜೈವಿಕ ತಂತ್ರಜ್ಞಾನದಲ್ಲಿ ಪದವಿ ಪಡೆದರು. ನಂತರ ಆಸ್ಟ್ರೇಲಿಯಾದ ಅಡಿಲೇಡ್ ವಿಶ್ವವಿದ್ಯಾನಿಲಯದಿಂದ ಸಸ್ಯ ಜೈವಿಕ ತಂತ್ರಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ತಮ್ಮ ಥಿಸಿಸ್ ಅನ್ನು ಆಸ್ಟ್ರೇಲಿಯಾ ಸೆಂಟರ್ ಫಾರ್ ಪ್ಲಾಂಟ್ ಫಂಕ್ಷನಲ್ ಜೆನೋಮಿಕ್ಸ್ ನಲ್ಲಿ ಬರೆದರು. ಪರಿಯಾಗಿ ಆಸ್ಟ್ರೇಲಿಯಾದ ಲಾರಿಕೋ ಬಯೋಲಾಜಿಕಲ್ ಫಾರ್ಮಿಂಗ್ ಹಾಗೂ www.foodforest.com AU ಎಂಬ ಫಾರ್ಮಾಕಲ್ಚರ್ ತೋಟಗಳಲ್ಲಿ ಇವರು ಕೆಲಸ ಮಾಡಿ ಪ್ರಾಕೃತಿಕ ಕೃಷಿಯ ತೀವ್ರ ಅನುಭವ ಪಡೆದರು. ಪ್ರಸ್ತುತ ಪಾರ್ಥ ಅವರು ವಾರಣಾಸಿ ಆರ್ಗಾನಿಕ್ ಮ್ಯೂರರ್ ಎಂಬ ಸಂಸ್ಥೆ ನಡೆಸುತ್ತಿದ್ದಾರೆ. ಅದು ಜೈವಿಕ ಎರೆಗುಡ್ಡೆ ಬಯೋಫರ್ಟಿಲೈಸರ್ಗಳನ್ನು ತಯಾರಿಸಿ ಕರ್ನಾಟಕದಾದ್ಯಂತ ಜೈವಿಕ ಕೃಷಿಗೆ ಉತ್ತೇಜನ ನೀಡುತ್ತಿದೆ. ಜೊತೆಗೆ ಇವರು ವಾರಣಾಸಿ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಫೌಂಡೇಶನ್ ಎಂಬ ಸಂಸ್ಥೆ ಸಂಶೋಧನಾ ಸಹೋದ್ಯೋಗಿಯಾಗಿಯೂ ನೀರಿನ ಶುದ್ಧೀಕರಣ ಮತ್ತು ಜೈವಿಕ ಪದಾರ್ಥಗಳ ವಿಶ್ಲೇಷಣೆಗೆ ಸೂಕ್ತ ಸೂಕ್ಷ್ಮ ಜೀವಿಗಳ ಗುಂಪು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಮಾತ್ರವಲ್ಲದೆ ಡಿಸ್ಕವರ್ ಅಗ್ರಿಕಲ್ಚರ್ ಸಂಸ್ಥೆಯ ಜೊತೆಗೆ ಕೈಜೋಡಿಸಿ ಜೈವಿಕ ಕೃಷಿಗೆ ಸಂಬಂಧಿಸಿದ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ಕೃಷಿಕರಿಗೆ ತಲುಪಿಸಿದ್ದಾರೆ. ಕೃಷಿಯ ಹೊರತಾಗಿ ಪಾರ್ಥ ವಾರಣಾಸಿಯವರು ಅಸ್ಟ್ರೀಮ್ ಆಸ್ಟ್ರೇಲಿಯಾ ಎಂಬ ಅಂತಾರಾಷ್ಟ್ರೀಯ ಜಲಕ್ರೀಡೆ ಶಿಕ್ಷಣ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕಾರ್ಯಕರ್ತರಾಗಿದ್ದಾರೆ. ಭಾರತದಲ್ಲಿ 400ಕ್ಕೂ ಹೆಚ್ಚು ಈಜು ಶಿಕ್ಷಕರನ್ನು ತರಬೇತಿ ನೀಡಿದ್ದಾರೆ. ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ಗಳಿಗೆ ತರಬೇತಿ ನೀಡಿ 2019 ದಕ್ಷಿಣ ಕೊರಿಯಾದ ಗ್ವಾಂಗ್ಜುನಲ್ಲಿ ನಡೆದ ಫೀನಾ ಜಲಕ್ರೀಡೆ
ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದ ಕೋಚ್ ಆಗಿ ಪ್ರತಿನಿಧಿಸಿದ್ದಾರೆ. ಪಾರ್ಥ ನೈಸರ್ಗಿಕ ವಿಧಾನಗಳ ಮೂಲಕ ಮಾನವ ಶಕ್ತಿಯ ಗರಿಷ್ಠದ ಹುಡುಕಾಟದಲ್ಲಿದ್ದಾರೆ. ಇವರ ಬಹುಮಟ್ಟದ ಎಕ್ಸ್ಟ್ರೀಮ್ ಕ್ರೀಡಾಪಟು ಆಗುವ ಕನಸು ಕಾಣಿದ್ದಾರೆ ಮತ್ತು ಈಜು, ಸರ್ಫಿಂಗ್, ಸ್ಕೇಟ್ ಬೋರ್ಡಿಂಗ್ ಮೊದಲಾದ ಹಲವು ಕ್ರೀಡೆಗಳಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಭಾರತದ ಭವಿಷ್ಯಕ್ಕಾಗಿ ಪ್ರಬುದ್ಧ, ಜಾಗೃತ, ಸದೃಢ ಹಾಗೂ ಸ್ವಾವಲಂಬಿ ಸಮುದಾಯವನ್ನು ನಿರ್ಮಿಸಲು ಪಾರ್ಥ ವಾರಣಾಸಿಯವರ ಕನಸು ಸದಾ ಪ್ರೇರಣೆಯಾಗಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಥ್ಯಾಂಕ್ ಯು ಫಾರ್ ದ ಕೈಂಡ್ ಇಂಟ್ರೊಡಕ್ಷನ್. ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಕ್ಕೆ ಪ್ರಗತಿ ಸ್ಟಡಿ ಇನ್ಸ್ಟಿಟ್ಯೂಷನ್ನ ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ನಾನು ಆಸ್ಟ್ರೇಲಿಯಾಕ್ಕೆ ಹೋದ್ದು ಜೈವಿಕ ಕೃಷಿ ಬಗ್ಗೆ ಕಲೀಲಿಕ್ಕೆ, ಮಾಲಿಕ್ಯುಲರ್ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಅಂತ. ಆದರೆ ಅಲ್ಲಿ ಏನಾಯಿತು ಅಂದರೆ ಕಲಿತಾ ಇರಬೇಕಿದ್ರೆ ಒಂದು ಪಾರ್ಟ್ ಟೈಮ್ ಜಾಬ್ ಬೇಕಾಗ್ತದೆ ನಾವು ಅಬ್ರಾಡ್ ಹೋದಾಗ. ಇಲ್ಲಿಂದ ನಮ್ಮ ಆಗ ಇಂಡಿಯನ್ ರುಪಿಯನ್ನು ತಗೊಂಡು ಅಲ್ಲಿ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಗ ನಾನು ಪಾರ್ಟ್ ಟೈಮ್ ಸ್ವಿಮ್ ಕೋಚಿಂಗ್ ಜಾಬನ್ನು ತಗೊಂಡಿದ್ದೆ. ಆದರೆ ಅದೊಂದು ಆ ವೈ ಕವಲ್ ಅಂತ ಹೇಳ್ತಾರೆ ನೋಡಿ ಲೈಫಲ್ಲಿ, ಅದಿದ್ದಿರ್ಬೋದು. ಬಟ್ ನನಗೆ ತುಂಬ ಕಲೀಲಿಕ್ಕಾಯಿತು. ಈ ನಾವೇನು ಮಾಡ್ತೇವೆ ಅಂದರೆ ಈ ಬುದ್ಧಿಯ ಬೆಳವಣಿಗೆಗೆ ಕೇವಲ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಿಕೊಂಡು ಅಥವಾ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಆ ಥರ ಮಾಡಲಿಕ್ಕೆ ಆಗ್ತದೆ ಅಂತ ನಾವು ಅನ್ನಿಸ್ತೇವೆ. ಬಟ್ ನನಗೆ ಈ ಡೈರೆಕ್ಷನಲ್ಲಿ ಸ್ವಲ್ಪ ಹೋದಾಗ ತುಂಬ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬಂತು. ಅಂದರೆ ಅದಿನ್ನೂ ಮೇನ್ ಸ್ಟ್ರೀಮಲ್ಲಿ ಬಂದಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ರಿಸರ್ಚರ್ಸ್ ಮಾತಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಫ್ ಕೊಲರಾಡೋ ಇರ್ಬೋದು, ಹಾರ್ವರ್ಡ್ ಇರ್ಬೋದು, ಇಲ್ಲೆಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ ನ್ಯೂರೋ ಸೈನ್ಸ್ ಅಂತ ಹೇಳಿ. ಎಲ್ರಿಗೆ ಎಲಾನ್ ಮಸ್ಕ್ ಬಗ್ಗೆ ಗೊತ್ತಿದೆ ಅಲ್ಲ. ಒನ್ ಆಫ್ ದ ಕಂಪನೀಸ್ ದಟ್ ಹೀ ಸ್ಟಾರ್ಟೆಡ್ ಈಸ್ ಕಾಲ್ಡ್ ನ್ಯೂರೋಲಿಂಕ್. ಗೊತ್ತು ಎಲ್ಲರಿಗೆ ನ್ಯೂರೋಲಿಂಕ್ ಅಂದರೆ ಎಂತ ಅಂತ? ಸ್ಪೇಸ್ ಎಕ್ಸ್ ಗೊತ್ತಲ್ಲ ಎಲ್ಲರಿಗೆ? ಎಸ್, ಹೌ ಮೆನಿ ಆಫ್ ಯು ನೋ ಸ್ಪೇಸ್ ಎಕ್ಸ್? ಹ್ಯಾಂಡ್ಸ್ ಅಪ್. ಟೆಸ್ಲಾ? ಓಕೆ, ಏನು ಟೆಸ್ಲಾ. ಸ್ಪೇಸ್ ಎಕ್ಸ್ ಅಂದರೆ ಮಾರ್ಸಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮನುಷ್ಯರು. ಹಾಗೆ ಸೊ ನ್ಯೂರೋಲಿಂಕಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮೆದುಳು ಏನು ಹೇಳ್ತದೆ ಅದನ್ನು ಚಿಪ್ ಮೂಲಕ ಅದು ಅಬ್ಸಾರ್ಬ್ ಮಾಡೋದು. ಅಂದರೆ ಏನು ಯೋಚನೆ ಮಾಡ್ತಿದೆ ಅಷ್ಟು ಮಾತ್ರ ಅಲ್ಲ, ಏನೇ ವಿಷಯವನ್ನು ವಾಪಸ್ ಮೆದುಳಿಗೆ ಅದನ್ನು ತಲುಪಿಸಲಿಕ್ಕೆ ಸಾಧ್ಯ ಇದೆ. ಆ ಥರ ಈಗ ಇಮ್ಯಾಜಿನ್ ಮಾಡಿ, ಇವತ್ತು ನೀವು ಯೂಟ್ಯೂಬ್ ನೋಡಿದ್ರಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತೀರಿ. ಅದನ್ನು ನೋಡಿದಾಗ ನಿಮ್ಗೆ ಅದು ಮನಸ್ಸಿಗೆ ಹೋಗ್ತದೆ. ಇಮ್ಯಾಜಿನ್ ಒಂದು ಚಿಪ್ ನಿಮಗೆ ಇನ್ಸರ್ಟ್ ಆಗಿರ್ತದೆ ಬ್ರೈನಲ್ಲಿ, ನೀವು ನೋಡೋದೇ ಬೇಡ, ಸೀದಾ ಅದು ಇನ್ಫಾರ್ಮೇಷನ್ ಹೋಗಿರ್ತದೆ. ಅಷ್ಟು ಮಾತ್ರ ಅಲ್ಲ, ನೋಡೋದು ಮಾತ್ರ ಅಲ್ಲ, ಆ ಇನ್ನೊಬ್ರು ಏನು ಫೀಲ್ ಮಾಡ್ತಾರೆ ಅದು ಕೂಡ ನಿಮಗೆ ಗೊತ್ತಾಗ್ತದೆ. ಅವ್ರು ಏನು ತಿನ್ನುವಾಗ ಅದರ ರುಚಿ ಏನು ಅದು ಕೂಡ ನಿಮಗೆ ತಿನ್ನೋದೇ ಗೊತ್ತಾಗ್ತದೆ. ಸೊ ದಿಸ್ ಈಸ್ ಸಮಥಿಂಗ್ ಆಲ್ ನ್ಯೂರೋಲಿಂಕ್. ನಾ ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆಂದರೆ, ಮನುಷ್ಯನ ದೇಹದಲ್ಲಿ ಅತಿ ಇಂಪಾರ್ಟೆಂಟ್ ಅಂಗ ಅಂತ ಹೇಳುವಂಥದ್ದು ಮೆದುಳು. ಈ ಮೆದುಳನ್ನು ನಾವು ಟ್ರೈನ್ ಮಾಡಿದರೆ ನಮಗೆ ಎಂತ ಕೂಡ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಬ್ರೈಟೆಸ್ಟ್ ಆಫ್ ಮೈಂಡ್ಸ್, ದೊಡ್ಡ ದೊಡ್ಡ ಸೈಂಟಿಸ್ಟ್ ಕೂಡ ಮೆದುಳನ್ನು ತುಂಬ ಕಡಿಮೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. 5-10% ಮಾತ್ರ. ಯಾರು ಕೂಡ ಮೆದುಳನ್ನು 100% ಯೂಸ್ ಮಾಡ್ತಾ ಇಲ್ಲ. ಅದನ್ನು ಹೇಗೆ ಮಾಡೋದು ಅಂತ ಅದರ ವಿಶ್ಲೇಷಣೆಯ ಬಗ್ಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಲಿಯುವಂಥ ನನ್ನ ಜರ್ನಿಯಲ್ಲಿ ನನಗೆ ಒಂದು ಎಂತ ಹೇಳೋದು, ಒಂದು ಇದು ಸಿಕ್ಕಿದ್ದು, ನನಗೆ ಚಾನ್ಸ್ ಸಿಕ್ಕಿದ್ದು ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾನು ಒಂದು ಸಣ್ಣ PPT ಮಾಡಿದ್ದೇನೆ, ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಬಯಸ್ತೇನೆ. ನೆಕ್ಸ್ಟ್ ಇದೆಲ್ಲ ಸ್ಕಿಪ್ ಮಾಡಿದ್ದು ನಂದು ಒಂದು ಹಿಂದೆ ಹೋಗಿ. ಸೊ ಅದೊಂದು ಪಿಕ್ಚರ್ ಇದೆ ಅಲ್ಲಿ, ಮೇ ಬಿ ಲೈಟನ್ನು ತೆಗಿಬೋದು. ಇನ್ನೊಂದು ಹಿಂದೆ, ಇನ್ನೊಂದು ಸ್ಲೈಡ್ ಹಿಂದೆ ಹೋಗ್ತೀರಾ? ಓಕೆ. ಸೊ ಈಗ ಎಲ್ಲರೂ ಮೈಕಲ್ ಫೆಲ್ಪ್ಸ್ ಬಗ್ಗೆ ಕೇಳಿರ್ಬೋದು, ಫಾಸ್ಟೆಸ್ಟ್ ಸ್ವಿಮ್ಮರ್. ಬಟ್ ದಿಸ್ ಈಸ್ ಆ್ಯಕ್ಚುಲಿ ಕೇಲಬ್ ಡ್ರೆಸೆಲ್ ಅಂತ. ಅವನು ಅಮೇರಿಕದ ಸ್ವಿಮ್ಮರ್, ವರ್ಲ್ಡ್ಸ್ ಫಾಸ್ಟೆಸ್ಟ್ ಸ್ವಿಮ್ಮರ್. 100 ಮೀಟ್ರನ್ನು 49 ಸೆಕೆಂಡಲ್ಲಿ ಅವನು ಕ್ರಮಿಸ್ತಾನೆ, ಅಥವಾ 46 ಸೆಕೆಂಡಲ್ಲಿ ಕ್ರಮಿಸ್ತಾನೆ. ನೆಕ್ಸ್ಟ್. ದಿಸ್ ಈಸ್ ಅ ಪಿಕ್ಚರ್. ಇನ್ನೊಬ್ಬ ಫಾಸ್ಟೆಸ್ಟ್ ಸ್ವಿಮ್ಮರ್ ಅಂತ, ಕ್ಯಾಮ್ರನ್ ವ್ಯಾಂಡರ್ಬರ್ಗ್ ಅಂತ. ಆಮೇಲೆ ಇದು ಭಾರತದ ತಂಡ ಇತ್ತು. ಅನ್ಫಾರ್ಚುನೇಟ್ಲಿ ಯಾರೂ ಹುಡುಗಿಯರು ಕ್ವಾಲಿಫೈಯಿಂಗ್ ಆಗಿರಲಿಲ್ಲ. ಆದರೆ ಲಾಸ್ಟ್ ಒಲಿಂಪಿಕ್ಸಲ್ಲಿ ಹೋಗಿದ್ದರು. ಬಟ್ ನಮ್ಮದು ಟೀಮ್ ಇದಾಗಿತ್ತು 2019ರಲ್ಲಿ. ನೆಕ್ಸ್ಟ್. ಓಕೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಬ್ರೈನ್ ಅಂತ ಹೇಳುವಂಥದ್ದು. ನಾನು ಆದಷ್ಟು ಸರಳವಾಗಿ ಹೇಳಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ. ಬ್ರೈನಲ್ಲಿ ಬೇರೆ ಬೇರೆ ಭಾಗಗಳಿವೆ.
ಮೆಮರಿ ಅಥವಾ ನಾವು ಜ್ಞಾಪಕ ಶಕ್ತಿಗೆ ನಮಗೆ ಸೈಡಲ್ಲಿ ಟೆಂಪೋರಲ್ ಲೋಬ್ ಅಂತಿದೆ ಬ್ರೈನಲ್ಲಿ, ಎದುರುಗಡೆ ಇರುವಂಥದ್ದು ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತ. ಅದು ಥಿಂಕಿಂಗಿಗೆ, ಈಗ ಏನಾದರೂ ನಾವು ಯೋಚನೆ ಮಾಡಿ ಇದು ಮಾಡಬೇಕಾ ಮಾಡೋದು ಬೇಡವಾ ಅಥವಾ ಭಯ ಹೆದರಿಕೆ ಇರ್ತದೆ, ಅದು ವಿಶ್ಲೇಷಣೆ ಮಾಡುವಂಥದ್ದು. ಇದೆಲ್ಲ ಮೆದುಳಿನ ಮುಂದಿನ ಭಾಗ, ಆ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಏನಿದೆ ಅದು ಮಾಡ್ತದೆ. ಆಮೇಲೆ ಬರ್ತದೆ ಸೆರಿಬ್ರಲ್ ಕಾರ್ಟೆಕ್ಸ್ ಅಂತ, ಹಿಂದ್ಗಡೆ ಪಾರ್ಟ್ ಹಳದಿ ಕಲರ್ ಇದೆಯಲ್ಲ ಅದೆಲ್ಲ, ಅದು ನಿಮ್ಮದು ವಿಷನ್ ಅಂದರೆ ಕಾಣುವಂಥದ್ದು, ಕೇಳುವಂಥದ್ದು, ಸ್ಪರ್ಶ, ಇದನ್ನೆಲ್ಲ ರೆಕಾರ್ಡ್ ಮಾಡುವಂಥದ್ದು ಆ ಹಿಂದಿನ ಭಾಗ. ಓಕೆ, ಇನ್ನು ಇಂಟ್ರೆಸ್ಟಿಂಗ್ ಬರ್ತದೆ ಕೇಳಿ. ಕೆಳಗಡೆ ಸ್ವಲ್ಪ ಡಾರ್ಕ್ ಬ್ಲೂ ಇದೆಯಲ್ಲ ಕೆಳಗೆ, ಅದಕ್ಕೆ ಹೇಳುವಂಥದ್ದು ಮೂವ್ಮೆಂಟ್ ಕೋಆರ್ಡಿನೇಟರ್ ಅಂತ. ಈ ಮೂವ್ಮೆಂಟ್ ಕೋಆರ್ಡಿನೇಟರ್ ಅಂತ ಹೇಳುವಂಥದ್ದು ಎಲ್ಲ ನಿಮ್ಮ ಸೆರೆಬ್ರಲ್ ಕಾರ್ಟೆಕ್ಸಿಂದ ಕೇಳಿದ್ದು, ಕಂಡದ್ದು, ಫೀಲ್ ಆಗುವಂಥದ್ದು ಅದನ್ನೆಲ್ಲ ಇನ್ಫಾರ್ಮೇಷನ್ ತಗೊಂಡು ಮೇಲ್ಗಡೆ ಇರುವಂಥ ಮೋಟೋ ಕಾರ್ಟೆಕ್ಸಿಗೆ ಕಳಿಸಬೇಕು. ಇದೆಲ್ಲ ಕಂಪ್ಯೂಟ್ ಮಾಡಿ ಕಳಿಸಬೇಕು. ಆ ಕಳಿಸಿದ ನಂತರ ಆ ಮೋಟೋ ಕಾರ್ಟೆಕ್ಸ್ ಥ್ರೂ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ, ನಮ್ಮ ಬೆನ್ನಿನ ಹಿಂದೆ ಬರ್ತಿರೋದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ, ಅದರಿಂದ ಪ್ರತಿಯೊಂದು ಮಸಲ್ಸಿಗೆ ಹೋಗ್ತದೆ. ಅದರಿಂದಾಗಿ ನಮಗೆ ನಡಿಲಿಕ್ಕೆ ಆಗ್ತದೆ, ಓಡಲಿಕ್ಕೆ ಆಗ್ತದೆ, ಹಾರಲಿಕ್ಕೆ ಆಗ್ತದೆ, ಬ್ಯಾಕ್ ಫ್ಲಿಪ್ ಮಾಡಲಿಕ್ಕೆ ಆಗ್ತದೆ, ಈಜಲಿಕ್ಕೆ ಆಗ್ತದೆ, ಅಥವಾ ಕ್ರಿಕೆಟ್ ಆಡಲಿಕ್ಕೆ ಆಗ್ತದೆ, ಎನಿ ಮೂವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಈಗ ನಾವು ನೋಡಿದರೆ ನೀವು ಯಾವುದೇ ಒಂದು ಹೊಸ ಮೂವ್ಮೆಂಟನ್ನು, ಹೊಸ ಚಲನವಲನ, ಹೊಸ ಆಟ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು, ಎಂಥದನ್ನು ಹೊಸದಾಗಿ ಮಾಡೋದಿದ್ದರೆ ನಿಮಗೆ ಬ್ರೈನ್ನ ಯಾವುದೆಲ್ಲ ಪಾರ್ಟ್ ಯೂಸ್ ಆಗಬೇಕಾಗ್ತದೆ ನೋಡಿ. ಸೆರೆಬ್ರಲ್ ಕಾರ್ಟೆಕ್ಸ್, ಮೂವ್ಮೆಂಟ್ ಕೋಆರ್ಡಿನೇಟರ್, ಮೋಟೋ ಕಾರ್ಟೆಕ್ಸ್ ಆ್ಯಂಡ್ CNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇಷ್ಟಕ್ಕೆ ವ್ಯಾಯಾಮ ಸಿಗ್ತದೆ. ಯಾವುದೇ ಮಸಲಿಗೆ ವ್ಯಾಯಾಮ ಸಿಕ್ಕುವಾಗ ಅದು ಏನಾಗ್ತದೆ, ದೊಡ್ಡ ಆಗ್ತದೆ, ಸಣ್ಣ ಆಗ್ತದೆ? ಮಸಲಿಗೆ ವ್ಯಾಯಾಮ ಮಾಡಿದರೆ ಏನಾಗ್ತದೆ, ದೊಡ್ಡ ಆಗ್ತದೆ, ಸಣ್ಣ ಆಗ್ತದೆ? ದೊಡ್ಡದಾಗ್ತಾ ಹೋಗ್ತದೆ. ಸೊ ಈ ಹೊಸ ಮೂವ್ಮೆಂಟಿಗೆ ನಿಮಗೆ 80% ಆಫ್ ದ ಬ್ರೈನ್ ಬೇಕಾಗ್ತದೆ. ಆ 80% ಆಫ್ ದ ಬ್ರೈನನ್ನು ನೀವು ವರ್ಕ್ ಮಾಡಿ 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 ಆಗುವಾಗ ಆ ಬ್ರೈನ್ ಅಂತ ಹೇಳಿದೆ ಏನಿದೆ ಅದು ದೊಡ್ಡದಾಗ್ತಾ ಹೋಗ್ತದೆ. ಈ ದೊಡ್ಡದಾದ ಬ್ರೈನನ್ನು ನಾವು ಬೇರೆದಕ್ಕೆ ಉಪಯೋಗ ಮಾಡ್ಬೋದು. ಅದು ನಾವು ಕಲೀಲಿಕ್ಕೆ ಉಪಯೋಗ ಮಾಡ್ಬೋದು, ಮೆಮರೀಸ್ಗೆ ಉಪಯೋಗ ಮಾಡ್ಬೋದು, ಎಕ್ಸಾಮಲ್ಲಿ ಬರೀಲಿಕ್ಕೆ ಯೂಸ್ ಮಾಡ್ಬೋದು, ಅಥವಾ ಏನಾದ್ರು ಒಂದು ಸಿಚುವೇಶನ್ ಬಂದಾಗ ಅದನ್ನು ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಇದಕ್ಕೆ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ಮಾಡರ್ನ್, ವೆರಿ ಎಂಥ ಪ್ರೋಗ್ರೆಸಿವ್ ಕಾನ್ಸೆಪ್ಟ್. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ, ಗೂಗಲಲ್ಲಿ ಚೆಕ್ ಮಾಡಿ ವಾಟ್ ಈಸ್ ನ್ಯೂರಲ್ ಪ್ಲಾಸ್ಟಿಸಿಟಿ ಅಂತ, ತುಂಬ ಕಲೀಲಿಕ್ಕೆ ಸಿಗ್ತದೆ. ಸೊ ಇದು ಹೇಗೆ ಆಗ್ತದೆ ಅಂದರೆ, ಇದನ್ನೊಂದು ನೋಡಿ, ನೀವು ನೋಡಿದಿರೆಲ್ಲ ಗೊತ್ತಿಲ್ಲ, ದಿಸ್ ಇಸ್ ಕಾಲ್ಡ್ ಸ್ಕ್ವಿರಲ್ ಸೂಟ್ ಫ್ಲೈಯಿಂಗ್ ಅಥವಾ ವಿಂಗ್ ಸೂಟ್ ಫ್ಲೈಯಿಂಗ್ ಅಂತ ಹೇಳ್ತಾರೆ. ಮನುಷ್ಯ ಒಂದು ಬಟ್ಟೆ ಹಾಕಿ ಹೆಲಿಕಾಪ್ಟರಿಂದ ಅಥವಾ ದೊಡ್ಡ ಬೆಟ್ಟದಿಂದ ಅಥವಾ ವಿಮಾನದಿಂದ ಹೊರಗೆ ಹೋಗಿ ವಿಮಾನದಾಗಿ ಹಕ್ಕಿಯಾಗಿ ಹಾರ್ತಾ ಇದ್ದಾನೆ. ನೆಕ್ಸ್ಟ್ ಅದಕ್ಕೆ ಏನೆಲ್ಲ ಕಾನ್ಸೆಪ್ಟ್ ಇದೆ, ಈಗ ಅವನು ಗಾಳಿಯಲ್ಲಿ ಹಾರಿದಲ್ಲ ಹೊರಗಡೆ, ಅವ 300 ಕಿಲೋಮೀಟ್ರ್ವರೆಗೆ ಹೋಗ್ತಾನೆ ಅಥವಾ 200 ಕಿಲೋಮೀಟ್ರ್ವರೆಗೆ ಹೋಗ್ತಾನೆ. ಆ 200 ಕಿಲೋಮೀಟ್ರಲ್ಲಿ ಅವನ ಈ ಕೈಗಳಿಗೆ ಯಾವ ಥರ ಗಾಳಿ ಫೀಲ್ ಆಗ್ತದೆ, ಆ ಗಾಳಿನ ಹಿಡಿಲಿಕ್ಕೆ ಆಗ್ತದೆ, ಅವನಿಗೆ ಹಿಡ್ಕೊಂಡು ಅವನು ಹಾರುವಂಥದ್ದು. ಅದೇ ಫೀಲಿಂಗ್ ನೀವು ಈಜುವಾಗ ನೀರಲ್ಲಿ ಬರ್ತದೆ. ನಾವು 300 ಕಿಲೋಮೀಟ್ರ್ ಅಥವಾ 200 ಕಿಲೋಮೀಟ್ರಲ್ಲಿ ಹೋಗ್ತೇವೆ ಈಜುವಾಗ? ಇಲ್ಲ, ನಾವು ಹೆಚ್ಚು ಅಂದರೆ ಒಂದು 5-6 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತೇವೆ. ಅದು ಯಾಕೆ? ಅದು ಮತ್ತು ಇದು ಫೀಲಿಂಗ್ ಸೇಮ್. ಬಿಕಾಸ್ ವಾಟರ್ ಈಸ್ 800 times more denser than air. ವಾಟರ್ ಮಾಲಿಕ್ಯೂಲ್ ಎಂಥದ್ದು? ವಾಟ್ ಇಸ್ ಅ ವಾಟರ್ ಮಾಲಿಕ್ಯೂಲ್? H2O, right? Where H2O is much denser than oxygen and nitrogen and carbon dioxide and other idu. So adrindagi you can feel whatever you're feeling in the as an aeroplane or somebody jumping out of an aeroplane, same feeling nimge neeralli at a lower speed sigtade. Whether it's the eddy turbulence, frontal resistance or ಲಿಫ್ಟ್ ಫೋರ್ಸ್, ರೈಟ್, ಬರ್ನೂಲಿಸ್ ಪ್ರಿನ್ಸಿಪಲ್, ಇದನ್ನೆಲ್ಲ ನಿಮಗೆ ಫೀಲಿಂಗ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್, ಸೊ ಒನ್ ಮೋರ್ ಥಿಂಗ್, ದ ಬೆನಿಫಿಟ್ಸ್ ಆಫ್ ಸ್ವಿಮ್ಮಿಂಗ್ ಈಸ್ ಸೇಫ್ಟಿ. ಅನ್ಫಾರ್ಚುನೇಟ್ಲಿ ಇಂಡಿಯಾ ಅಕೌಂಟ್ಸ್ ಫಾರ್ 40% ಆಫ್ ದ ವರ್ಲ್ಡ್ ಡ್ರೌನಿಂಗ್. ಓವರ್ 1 lakh people drown in a year, right? It's a very sad thing. If somebody shouldn't drown, they should learn how to swim. ಈಗ ಈಜು ಕಲ್ತವ್ರು ಮಾತ್ರ ನೀರಲ್ಲಿ ಬದುಕಲಿಕ್ಕೆ ಆಗ್ತದೆ. ಈಜು ಒಳ್ಳೆ ಕಲ್ತವರಿಗೆ ಪ್ರವಾಹ ಕೂಡ ಒಂದು ಪ್ಲೇ ಗ್ರೌಂಡ್ ಆಗ್ತದೆ, ಇಲ್ಲದಿದ್ದರೆ ಜೀವ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ನೀವು ಹೆಚ್ಚಿನ ಕಡೆ ಆಲ್ ಡೆವಲಪ್ಡ್ ಕಂಟ್ರೀಸಿಗೆ ಹೋದರೆ ಈಜು ಅಂತ ಹೇಳುವಂಥದ್ದು ಪಾರ್ಟ್ ಆಫ್ ಸ್ವಿಮ್ಮಿಂಗ್, ಪಾರ್ಟ್ ಆಫ್ ಸ್ಕೂಲ್ ಇರ್ತದೆ. ಎಲ್ಲ ಶಾಲೆಗಳಲ್ಲಿ ಈಜು ಕಂಪಲ್ಸರಿ ಅದು ಆಗಿರ್ತದೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಅದಿಲ್ಲ. ಅದರೊಂದಿಗೆ ಅದು ನಿಮ್ಮ ದೇಹವನ್ನು ಮಾತ್ರ ಸ್ಟ್ರಾಂಗ್ ಮಾಡೋದಲ್ಲ, ನಿಮ್ಮ ಮೈಂಡನ್ನು ಕೂಡ ಶಾರ್ಪ್ ಮತ್ತು ಸ್ಟ್ರಾಂಗ್ ಮಾಡ್ತದೆ. ನೆಕ್ಸ್ಟ್,
ಆಲ್ಸೋ ಇಟ್ ಮೇಕ್ಸ್ ಯು ಹೆಲ್ತಿಯರ್. ಈಗ ಬಿಟ್ವೀನ್ ದ ಏಜಸ್ ಆಫ್ 11 and 16 ನೀವು ಈಜಿದರೆ ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ನಿಮಗೆ ನೀವು ನೋಡಬೇಕಿದ್ರೆ ಬರ್ಬೋದು, ಬೆಳಿಗ್ಗೆ ಬಾಲವನ ಎಕ್ವೆಟಿಕ್ ಕ್ಲಬ್ ಅಥವಾ ಪುತ್ತೂರು ಎಕ್ವೆಟಿಕ್ ಕ್ಲಬ್ಬಲ್ಲಿ ಒಂದು 10 to 15 ಮಕ್ಕಳು ಕಂಪ್ರೇಟಿವ್ ಸ್ವಿಮ್ಮಿಂಗ್ ಟ್ರೈನಿಂಗ್ ಮಾಡ್ತಾರೆ. ಅವರಿಗೆ ಅವರ ಹಾರ್ಟ್ ರೇಟನ್ನು 187 ಬಡಿತ ಪರ್ ಮಿನಿಟ್, ಅಂದರೆ 187 ಬೀಟ್ಸ್ ಪರ್ ಮಿನಿಟನ್ನು ಟೋಟಲ್ 90 ನಿಮಿಷ ಹಿಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇದೆ. ನಾವೆಲ್ಲ ಯಾರೆಲ್ಲ ಟ್ರೈನ್ ಮಾಡೋದಿಲ್ಲ ಅವರಿಗೆಲ್ಲ ಒಂದು 2 ನಿಮಿಷ ಅಷ್ಟರಲ್ಲಿ ತಗೊಂಡೋದ್ರೆ ಸಾಕಾಗಿ ಹೋಗ್ತದೆ, ಫ್ಲ್ಯಾಟಾಗಿ ಬಿದ್ದು ಬರ್ತಾರೆ. ಅವರು 90 ನಿಮಿಷ ಇದನ್ನು ಹೋಲ್ಡ್ ಮಾಡ್ತಾರೆ. ಇದು ಇವತ್ತಿಂದ ನಾಳೆ ಆಗೋದಲ್ಲ, 8, 9, 10 ವರ್ಷದ ಟ್ರೈನಿಂಗಿಂದ ಆಗುವಂಥದ್ದು. ಬಟ್ ಮನುಷ್ಯನಿಗೆ ಎಲ್ಲರಿಗೂ ಮಾಡಲಿಕ್ಕೆ ಇದು ಸಾಧ್ಯ ಅಂತ ಹೇಳುವಂಥದ್ದು ಇದರಲ್ಲಿ ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಸರಿ ಕಾಣ್ತಾ ಇಲ್ಲ, ಬಟ್ ಸ್ವಿಮ್ಮಿಂಗಲ್ಲಿ ಎನಿ ಸ್ಪೋರ್ಟ್ಸಲ್ಲಿ ಬೇರೆ ಬೇರೆ ವಿಧಗಳಿರ್ತದೆ. ಲಾಂಗ್ ಟರ್ಮ್ ಎಥ್ಲೀಟ್ ಡೆವಲಪ್ಮೆಂಟ್ ಅಂತ. ಈಗ ಹೇಗೆ ಸ್ಕೂಲಲ್ಲಿ ನಾವು ಫಸ್ಟಿಗೆ ಪ್ರೈಮರಿ ಸ್ಕೂಲಿಗೆ ಹೋಗ್ತೇವೆ, ಆಮೇಲೆ ಸೆಕೆಂಡ್ರಿ ಸ್ಕೂಲು, ಆಮೇಲೆ ಕಾಲೇಜ್, ಆಮೇಲೆ PhD ವಾಟ್ ಎವರ್ ಇದ್ದಾಗೆ ಇದರಲ್ಲಿ ಕೂಡ ಲರ್ನ್ ಟು ಸ್ವಿಮ್ ಟು ಟ್ರೈನ್ ಟು ಟ್ರೈನ್ ಆ್ಯಂಡ್ ಟ್ರೈನ್ ಟು ರೇಸ್ ಅಂತ ಬೇರೆ ಬೇರೆ ಲೆವೆಲ್ಗಳಿರ್ತದೆ. ನೆಕ್ಸ್ಟ್ ಓಕೆ, ಸೊ ನನಗೇನಾಯ್ತು ಅಂದರೆ 2000 ನಾನು ಆಸ್ಟ್ರೇಲಿಯಾದಲ್ಲಿರಬೇಕಿದ್ರೆ ತುಂಬ ನನಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ 1-2 ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅಲ್ಲಿ ಒಂದು ಸ್ವಲ್ಪ ರೇಸಿಸಮ್ ಟೈಪ್ ಇತ್ತು. ನಾವು ಯಾಕೆ ರೇಸಿಸಮ್ ಅಂದರೆ ಎಂಥದ್ದು, ಬುಲ್ಲಿಂಗ್ ಅಲ್ಲ, ಯಾರು ಹುಷಾರಿಲ್ಲ ಅವರನ್ನು ಸ್ವಲ್ಪ ನೀನು ದಡ್ಡ ಅಂತ ಹೇಳುವಂಥದ್ದು ಕೈಂಡ್ ಆಫ್ ಇದು ಮುಂಚೆಯಿಂದ ನಮ್ಮನ್ನು ದಬ್ಬಾಳಿಕೆ ಮಾಡಿಕೊಂಡು ಬಂದಿದ್ರು. ಯಾಕೆ ಅಂತ ನಂಗೆ ಅನ್ನಿಸಿದಾಗ, ನೋಡಿ ನಾವು ಭಾರತೀಯರು ತುಂಬ ಸ್ಮಾರ್ಟ್ ಇದ್ದೇವೆ ಅಲ್ವ, ನಾವು ಸೈಂಟಿಸ್ಟ್ಗಳಾಗ್ತೇವೆ, ಡಾಕ್ಟರ್ಸ್ಗಳಾಗ್ತೇವೆ, ಇದೆಲ್ಲ ಆಗ್ತೇವೆ. ಆದರೆ ಇನ್ ಜನರಲ್ ಸ್ಪೋರ್ಟ್ಸಲ್ಲಿ ನಾವು ಅಷ್ಟು ಒಳ್ಳೆಯದಿಲ್ಲ. ಈಗ ಥ್ಯಾಂಕ್ಸ್ ಟು ನೀರಜ್ ಚೋಪ್ರಾ ಎಲ್ಲ ನಮಗೆ ಅಥ್ಲೆಟಿಕ್ಸಲ್ಲಿ ಬರ್ತಾ ಇದ್ದೇವೆ. ಬಟ್ ಕ್ರಿಕೆಟಲ್ಲಿ ಒಳ್ಳೆ ಇದ್ದೇವೆ. ಬಟ್ ಅನ್ಫಾರ್ಚುನೇಟ್ಲಿ ಓನ್ಲಿ 20 countries see cricket. ಬಟ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಡೋಂಟ್ ವಾಚ್ ಕ್ರಿಕೆಟ್. ಸೊ ಯಾವಾಗ ನಮ್ಮ ದೇಶದ ಅಥ್ಲೀಟ್ಸ್ ಟಾಪ್ ಲೆವೆಲ್ ಇದ್ದಾರೆ, ಆಗ ನಾವು ಹೊರಗಡೆ ಹೋಗುವ ನಮ್ಮ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ ಅಂತ ಹೇಳುವಂಥ ಒಂದು ಇದು ನನಗಿತ್ತು. ಅದರಿಂದೋಸ್ಕರ ನಾನು ಕಂಪಿಟೇಟಿವ್ ಸ್ವಿಮ್ಮಿಂಗ್ ಇಳಿದದು. ಆದರೆ ಅಲ್ಲಿಂದ ಅಥ್ಲೀಟನ್ನು ಇನ್ನವರನ್ನು ಮೇಲೆ ತರೋದು ಹೇಗೆ ಅಂತ ಯೋಚನೆ ಮಾಡ್ತಾ ಹೋದಾಗ ನನಗೆ ಇದೆಲ್ಲ ಸಿಕ್ಕಿತ್ತು. ನೋಡಿದೆ ಸ್ಲ್ಯಾಕ್ ಲೈನಿಂಗ್ ಈಸ್ ಲೈಕ್ 2 ಹಗ್ಗದ ಮೇಲೆ ನಡೆಯುವಂಥದ್ದು. ಯಾಕೆ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಹಗ್ಗದಲ್ಲಿ ನಡೀತಾ ಇರಬೇಕಿದ್ರೆ ಕಾನ್ಸ್ಟೆಂಟ್ಲಿ ನೀವು ಆ ಬ್ಯಾಲೆನ್ಸನ್ನು ಫೀಲ್ ಮಾಡಬೇಕು. ಅದು ಯಾವ ಕೆಲಸ? ಬ್ರೈನ್ನದ್ದು ಸೆರಿಬ್ರಲ್ ಕಾರ್ಟೆಕ್ಸ್ನ ಕೆಲಸ. ಅದು ಕೂಡಲೇ ಆ ಕ್ಷಣದಲ್ಲಿಯೇ ಮೂಮೆಂಟ್ ಕೋಆರ್ಡಿನೇಟ್ರಿಗೆ ಕಳಿಸಿ, ಮೋಟರ್ ಕಾರ್ಟೆಕ್ಸಿಗೆ ಕಳಿಸಿ, ಮೋಟರ್ ಕಾರ್ಟೆಕ್ಸ್ ನಿಮ್ಮ CNS ಮೂಲಕ ನಿಮ್ಮ ಪ್ರತಿಯೊಂದು ಮಸಲ್ಸಿಗೆ, ನಿಮ್ಮ ಮಾಂಸಖಂಡಗಳಿಗೆ ಕಳಿಸಿ ನೀವು ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಆಗೇನಾಗ್ತದೆ, ಯು ಆರ್ ಪ್ರೊಡ್ಯೂಸಿಂಗ್ ನ್ಯೂರಾನ್ಸ್, ಅಂದರೆ ಬ್ರೈನ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗ್ತದೆ. ಸೊ ದಟ್ಸ್ ವೈ ಆಲ್ ದೀಸ್ ಗೇಮ್ಸ್ ಆರ್ ಸ್ಪೋರ್ಟ್ಸ್ ವಿಲ್ ಹೆಲ್ಪ್ ಯು ಮೇಕ್ ಸ್ಮಾರ್ಟರ್. ನೆಕ್ಸ್ಟ್ ಸರ್ಫಿಂಗ್. ಬೀಚ್ ತುಂಬ ದೂರ ಇಲ್ಲ ನಮ್ಮಲ್ಲಿ, ಹೆಚ್ಚಿನವರು ಉಪಯೋಗ ಮಾಡೋದೇ ಇಲ್ಲ. ಇದೇ ಆಸ್ಟ್ರೇಲಿಯಾ ಅಥವಾ ಸ್ಪೇನ್ ಅಥವಾ ಬೇರೆ ದೇಶದಲ್ಲಿದ್ದರೆ ಒಂದು ಬೀಚ್ನಲ್ಲಿ 100, 200, 300 ಜನ ತುಂಬಿಕೊಂಡಿರ್ತಿದ್ರು. ನಮ್ಮಲ್ಲಿ ಖಾಲಿ ಬೀಳ್ತಾ ಇದೆ. ಬಟ್ ಸ್ವಿಮ್ಮಿಂಗ್ ಕಲಿತ್ರೆ ನಿಮಗೆ ಸರ್ಫಿಂಗ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಸರ್ಫಿಂಗ್ ಇಸ್ ಅ ಬ್ಯೂಟಿಫುಲ್ ಸ್ಪೋರ್ಟ್. 500 ಕಿಲೋಮೀಟ್ರ್ ಆಚೆ ಎಲ್ಲೋ ಸಮುದ್ರದಿಂದ ಬರುವಂತಹ ಒಂದು ಅಲೆ, ಅದು 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಮ್ಮ ಹತ್ರ ಬರುವಾಗ ನಾವು ಅದನ್ನು ಹಿಡಿದು ಅದನ್ನು ರೈಡ್ ಮಾಡುವಂಥದ್ದು. ಪಾರ್ಕೋರ್ ಅಂದರೆ ಒಂದು ಅಡ್ಡ ದಿಡ್ಡ ಓಟ ಅಂತಲೂ ಹೇಳ್ಬೋದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಹೇಗೆ ಒಂದೊಂದು ಆಬ್ಸ್ಟಿಕಲನ್ನು ಜಂಪ್ ಮಾಡಿಕೊಂಡು ಹೋಗುವಂಥದ್ದು ಅಂತ. ನೆಕ್ಸ್ಟ್ ಇದು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗ್ತದೆ. ಫ್ರೀ ಡೈವಿಂಗ್ ಅಂದರೆ ಟ್ಯಾಂಕ್ ಇಲ್ಲದೆ, ಸ್ಕೂಬಾ ಟ್ಯಾಂಕ್ ಇಲ್ಲದೆ ನೀರೊಳಗೆ ಹೋಗುವಂಥದ್ದು. ವರ್ಲ್ಡ್ ರೆಕಾರ್ಡ್ ಫಾರ್ ಸ್ಟ್ಯಾಟಿಕ್ ಆ್ಯಪ್ನೇ ಇಸ್ 24 minutes. ಉಸಿರು ಹಿಡ್ಕೊಳ್ಳುವಂಥ ಇದು ಉಂಟಲ್ಲ 24 ನಿಮಿಷ. ನನಗೀಗ ಟೈಮ್ ಇದ್ದರೆ ಅರ್ಧ ಗಂಟೆಯಲ್ಲಿ ನಿಮ್ಮೆಲ್ಲರನ್ನು 2 ರಿಂದ 3 ನಿಮಿಷದವರೆಗೆ ಉಸಿರು ಕಟ್ಟುವ ಅಂತ ಹೇಳಿಕೊಳ್ಳಿಕ್ಕೆ ಆಗ್ತದೆ. ಇಟ್ಸ್ ಸಿಂಪಲ್. ನಾವು ಯಾರು ಮಾಡೋದಿಲ್ಲ. ಓಕೆ, ನೀವು ಯೋಚನೆ ಮಾಡಿ, ನಾವು ಊಟ 1 ಲೀಟರ್ನಷ್ಟು ಅಲ್ಲ, ಒಂದು 6 ಲೀಟರ್ನಷ್ಟು ಊಟ ಇದ್ದರೆ ನಮ್ಮ ಹತ್ರ, ಅದು ನಮಗೆ 1 ವಾರಕ್ಕೆ ಸಾಕಾಗ್ತದೆ. 6 ಲೀಟರ್ನಷ್ಟು ನೀರಿದ್ದರೆ 1 ದಿವಸಕ್ಕೆ ಸಾಕಾಗ್ತದೆ. ಬಟ್ ನಿಮಗೆ ಗೊತ್ತಾ, 1 ನಿಮಿಷದಲ್ಲಿ ನಾವು 6 ಲೀಟರ್ ಏರನ್ನು ತಗೊಳ್ತೇವೆ ಅಂತ, ಆಕ್ಸಿಜನ್. ಬಟ್ ವಿ ನೆವರ್ ಥಿಂಕ್ ಅಬೌಟ್ ಅವರ್ ಬ್ರೀದಿಂಗ್. ನಾವು ಆಲ್ವೇಸ್ ವಿ ಥಿಂಕ್ ಅಬೌಟ್ food or water, but we never think of the most important fuel, which is air. So now air breathing ಅನ್ನು ಕರೆಕ್ಟಾಗಿ ಮಾಡ್ತಾ ಹೋದರೆ ಎನಿಬಡಿ ಕ್ಯಾನ್ ಅಚೀವ್ ದ್ಯಾಟ್. ನೆಕ್ಸ್ಟ್ ಇನ್ನೊಂದು ಸರ್ಫ್ ಲೈಫ್ ಸೇವಿಂಗ್ ಅಂತ, ಈ ಈಜಿನೊಂದಿಗೆ ಲೈಫ್ ಸೇವಿಂಗನ್ನು ಕೂಡ ಕಲಿಯುವಂಥದ್ದು. ಅದು ಕೂಡ ಒಳ್ಳೆ ಲೈಫ್ ಸೇವಿಂಗ್ ಸ್ಪೋರ್ಟ್ಸ್ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿದೆ. ಇದನ್ನು ನಾವು ಮಾಡಿದರೆ ಆ್ಯಸ್ ಅ ಕಮ್ಯುನಿಟಿ ವಿ ಕ್ಯಾನ್ ರೆಸ್ಕ್ಯೂ ಈಚ್ ಅದರ್ ಡ್ಯೂರಿಂಗ್ ಫ್ಲಡ್ಸ್ ಆ್ಯಂಡ್ ಎವ್ರಿಥಿಂಗ್. ನೆಕ್ಸ್ಟ್ ಸೊ ಇದೆಲ್ಲ ಇರುವ ಕಾರಣ
ಮೂವ್ಮೆಂಟನ್ನು ನಮ್ಮ ಬಾಳಿಗೆ ನಾವು ಜಾಸ್ತಿ ತರಬೇಕು. ತಂದರೆ ನಮಗೆ ನಮ್ಮ ಮೆದುಳು ಶಾರ್ಪ್ ಆಗ್ತದೆ, ನೀವು ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸು ತೆಗಿತೀರಿ. ಎಟ್ ದ ಸೇಮ್ ಟೈಮ್ ಯುಲ್ ಹ್ಯಾವ್ ಅ ಗುಡ್ ಹೆಲ್ತ್ ಆ್ಯಂಡ್ ಯುಲ್ ಸಪೋರ್ಟ್ ದ ಕಮ್ಯುನಿಟಿ ಬೆಟರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ದರೆ, ನಾನು ಹೇಳಿದ್ರ ಬಗ್ಗೆ ಎಷ್ಟು ಅರ್ಥ ಆಯ್ತಿಲ್ಲ ಗೊತ್ತಿಲ್ಲ, ಬಟ್ ಏನಾದರೂ ಕ್ವೆಶನ್ ಇದ್ದರೆ ದಯವಿಟ್ಟು ಕೇಳಿ. ಬಾಲವನ ಈಜುಕೊಳ ಇಲ್ಲಿಂದ ಕೇವಲ 1-1.5 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ನಾವು ಬರೀ ಈಜು ಹೇಳ್ಕೊಡೋದಿಲ್ಲ, ಈಜಿನೊಟ್ಟಿಗೆ ಲೈಫ್ ಸೇವಿಂಗ್ ಸ್ಪೋರ್ಟ್ಸು ಅದರೊಟ್ಟಿಗೆ ಇವೆಲ್ಲ ನೀವು ನೋಡಿದ್ರಲ್ಲ, ಮೂವ್ಮೆಂಟ್ಸ್, ಬೇರೆ ಬೇರೆ ಮೂವ್ಮೆಂಟ್ಸ್ ಎಷ್ಟು ನಮಗೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಾಡ್ತೇವೆ. ಸೊ ಬೇಸಿಕಲಿ ಟು ಪ್ರೊಡ್ಯೂಸ್ ಸ್ಮಾರ್ಟರ್, ಸ್ಟ್ರಾಂಗರ್ ಪೀಪಲ್ ಫಾರ್ ಇಂಡಿಯಾ. ಥ್ಯಾಂಕ್ ಯು. ಜೈ ಹಿಂದ್. ಮಾತುಗಳ ಹಿಂದೆ ಅರ್ಥಗಳ ನಡುವೆ ಜೀವ ಬಿತ್ತಿದ ನಿಮ್ಮ ಶಬ್ದಗಳು ನಮ್ಮೆಲ್ಲರ ಹೃದಯದಲ್ಲಿ ಬೀಜವಾಗಿ ಬಿತ್ತಿದೆ. ನಿಮ್ಮ ಈ ಶಕ್ತಿಗೆ ಧನ್ಯವಾದಗಳು ಸರ್. ಬಡತನವು ಇವರನ್ನು ತಡೆಯಲಿಲ್ಲ, ಶ್ರಮವು ಇವರನ್ನು ತಲೆ ಎತ್ತಿ ನಿಲ್ಲಿಸಿತು. ಇಲ್ಲಿದೆ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಕಟ್ಟಿದ ಜೀವನದ ಪ್ರಭಾತ. ಗಗನ್ ಎಂಬ ವಿದ್ಯಾರ್ಥಿಯ ಹೆತ್ತವರಾದ ಶ್ರೀ ಸೋಮಶೇಖರ್ ಮತ್ತು ಅಶ್ವಿನಿ ದಂಪತಿ ತಮ್ಮ ಬದುಕನ್ನು ತಿರುವು ಮಾಡಿದ ಜೀವಂತ ಉದಾಹರಣೆ. ಇವರು ಭಾರಿ ಸಂಕಷ್ಟವನ್ನು ಎದುರಿಸಿ ಶ್ರದ್ಧೆ, ಧರ್ಮನಿಷ್ಠೆ ಹಾಗೂ ಶ್ರಮದ ಬಲದಿಂದ ಸಮಾಜದಲ್ಲಿ ಪ್ರಭಾವಶಾಲಿಯಾದ ವ್ಯಕ್ತಿಗಳಾಗಿ ತಲೆ ಎತ್ತಿದ್ದಾರೆ. ಇವರು ಬದುಕಿನಲ್ಲಿ ನಾನಾ ಬಗೆಯ ಆರ್ಥಿಕ ಮತ್ತು ವೈಯಕ್ತಿಕ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ದಿನಚರಿಯ ಹೋರಾಟಗಳಲ್ಲಿ ಎಂದೂ ಮಗುಚಿ ಬೀಳದೆ ಶ್ರಮವನ್ನು ಜೀವನ ಶೈಲಿಯಾಗಿ ಅಳವಡಿಸಿಕೊಂಡವರು. 30 ವರ್ಷಗಳಿಂದ ಇವರು ಅಡುಗೆ, ಕ್ಯಾಟರಿಂಗ್ ಕೆಲಸದಲ್ಲಿ ತೊಡಗಿಸಿಕೊಂಡವರು. ಏಕಕಾಲದಲ್ಲಿ ತಮ್ಮ ಕುಟುಂಬವನ್ನು ನಿರ್ವಹಿಸುವ ಜೊತೆಗೆ ಧಾರ್ಮಿಕ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲೂ ಪಾಲ್ಗೊಂಡಿದ್ದಾರೆ. ಇವರು ಕೇವಲ ತಮ್ಮ ಹೊಟ್ಟೆಗಾಗಿ ಅಡುಗೆ ಮಾಡದೆ ದೇವಾಲಯಗಳಿಗೆ ಉಚಿತ ಸೇವೆ, ಅನಾಥಾಶ್ರಮಗಳಿಗೆ ಆಹಾರ, ದಾನ ಧರ್ಮಗಳಲ್ಲಿ ನಿರಂತರವಾಗಿ ಸಹಾಯ ಮಾಡುವವರು. ಇವರ ಮನಸ್ಸು ಮಾತ್ರವಲ್ಲ, ಇವರ ಕೈಗೂ ಸಹ ಕೆಲಸ ನಿರಂತರವೇ. ತಮ್ಮ ಜೀವನವನ್ನು ಪವಿತ್ರ ಸೇವೆಗೆ ಅರ್ಪಿಸುವವರು. ಇಂದಿನ ದಿನಗಳಲ್ಲಿ ಇವರು 250ಕ್ಕೂ ಹೆಚ್ಚು ಸದಸ್ಯರ ಹೋಟೆಲ್ ಬೃಹತ್ ತಂಡಕ್ಕೆ ನೇತೃತ್ವ ನೀಡುತ್ತಿದ್ದಾರೆ. ಈ ತಂಡವು ಹಲವು ಸಮಾರಂಭಗಳು, ಹಬ್ಬಗಳು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡುಗೆ ನೀಡುತ್ತಿದ್ದು, ಗಣೇಶ್ ಅವರು ನೇತೃತ್ವದಲ್ಲಿ ದಕ್ಷತೆ ಹಾಗೂ ಸಂಘಟನೆಯ ಶಕ್ತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ನಿಟ್ಟಿನಲ್ಲಿ ಇವರ ಸಾಧನೆಗೆ, ಇವರ ಪರಿಶ್ರಮಕ್ಕೆ, ಇವರ ಪ್ರಗತಿಗೆ ಗುರುತಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಹೀಗಾಗಿ ಸಂಸ್ಥೆಯ ವತಿಯಿಂದ ಪ್ರೀತಿ ಮತ್ತು ಗೌರವದ ಸಂಕೇತವಾದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಸ್ಥೆಯ ಸಂಚಾಲಕರು, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಹಾಗೂ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರಕ್ಷಿತಾ ಎಂಬ ಕಿರಿದಾದ ಹೆಸರಿನಲ್ಲಿ ವ್ಯಾಪಕವಾದ ಸಾಧನೆಯ ಹಾದಿ ನಿರ್ಮಾಣವಾಗುತ್ತಿದೆ. ಕಲಾಕ್ಷೇತ್ರದಲ್ಲಿ ಮುನ್ನಡೆಯುತ್ತಿರುವ ಈ ಪ್ರತಿಭಾವಂತಿ ತನ್ನ ಕುಟುಂಬದ ಪ್ರೇರಣೆಯಿಂದ ಮತ್ತು ನಂಬಿಕೆಯಿಂದ ಸಮಾಜದ ಸಣ್ಣ ಬೆಳಕನ್ನು ನೂರಾರು ಮಂದಿಗೆ ಹರಡುತ್ತಿರುವ ವ್ಯಕ್ತಿತ್ವದ ಮಾದರಿ. ತಂದೆ ಪಾಂಡುರಂಗ್ ಹಾಗೂ ತಾಯಿ ಮಂಜುಳಾ ಅವರ ಆಶೀರ್ವಾದ ಮತ್ತು ಪ್ರೋತ್ಸಾಹವೇ ರಕ್ಷಿತಾ ಅವರ ಯಶಸ್ಸಿಗೆ ಬೆನ್ನತ್ತುತ್ತಿರುವ ಶಕ್ತಿ. ತಾಯಿ ಮಂಜುಳಾ ಅವರೊಂದಿಗೆ ಮನೆಯಲ್ಲಿ 30ಕ್ಕೂ ಹೆಚ್ಚು ಮಕ್ಕಳಿಗೆ ಟ್ಯೂಷನ್ ಪಾಠ ಮಾಡುತ್ತಾ ಶಿಕ್ಷಣ ಸೇವೆಗೂ ಕೈ ಜೋಡಿಸುವುದು ಗಮನಾರ್ಹ. ಇವರು ತಮ್ಮ ಸಹೋದರಿ ರೇವತಿ ಮತ್ತು ಸಹೋದರ ಭುವನ್ ಅವರೊಂದಿಗೆ ಸಂಯುಕ್ತ ಕುಟುಂಬದ ಬೆಂಬಲದಲ್ಲಿ ಬೆಳೆದಿದ್ದಾರೆ. ಎಲ್ಲರ ಸಾಥ್ ಮತ್ತು ಪ್ರೋತ್ಸಾಹದಿಂದಲೇ ರಕ್ಷಿತಾ ಅವರ ಪ್ರತಿಭೆಗೆ ಪಾಠಹಲವೇ ಅವಕಾಶಗಳು ಒದಗಿದವು. ರಕ್ಷಿತಾ ಅವರು ಪ್ರಸಿದ್ಧ ನೃತ್ಯ ಗುರು ಡಾಕ್ಟರ್ ಶ್ರೀ ವಿದ್ಯಾವನ್ ಕೇಶವಕುಮಾರ್ ಪಿಲ್ಲೆ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯವನ್ನು ಅಭ್ಯಾಸಿಸುತ್ತಿದ್ದಾರೆ. ಕೇವಲ ಕಲೆಯ ಅಭ್ಯಾಸವಲ್ಲ, ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಕಲೆಯನ್ನು ಲೋಕದೊರೆಗೆ ತಲುಪಿಸಿದ್ದಾರೆ. ಮಾತ್ರವಲ್ಲದೆ 3 ಬಾರಿ ಕಾಶಿ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೃತ್ಯದ ಮೂಲಕ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ವಿವಿಧ ಭರತನಾಟ್ಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಕಲಾ ಕೌಶಲ್ಯಗಳನ್ನು ಮೆರೆದಿದ್ದಾರೆ. ಈ ನಿಟ್ಟಿನಲ್ಲಿ ಇವರ ಪ್ರತಿಭೆಗೆ, ಇವರ ಸಾಧನೆಗೆ ಗುರುತಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಹೀಗಾಗಿ ಸಂಸ್ಥೆಯ ವತಿಯಿಂದ ಪ್ರೀತಿ ಮತ್ತು ಗೌರವದ ಸಂಕೇತವಾದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಸ್ಥೆಯ ಸಂಚಾಲಕರು, ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು ಹಾಗೆ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ದಯಮಾಡಿ ರಕ್ಷಿತರವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Good afternoon, everyone. Myself, I am Rakshita. I am studying in BE 4th SEM in JNNC ISC. I would be like to explain few words for students. First thing, how I want to achieve means first you have to set a goal. ಈಗ ಎಲ್ಲರಿಗೂ ಒಂದೊಂದು ಆಸೆ ಐತೆ. ಅವ್ರ ಅಪ್ಪ ಅಮ್ಮಂಗೆ ಒಬ್ಬರು ಇಂಜಿನಿಯರ್ ಆಗಬೇಕು, ಒಬ್ಬರು ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಐತೆ. ಫಸ್ಟ್ ನೀವೇನು ಮಾಡಬೇಕು, ಫಸ್ಟು ಮೈಂಡ್ ಸೆಟ್ ಮಾಡ್ಕೊಬೇಕು. ಯು ಹ್ಯಾವ್ ಟು ಪ್ರಿಪೇರ್ ಒನ್ ಟೈಮ್ ಟೇಬಲ್ ಫಾರ್ ಯುವರ್ ಸೆಲ್ಫ್. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ your studies. First thing, you have to score good first.
ಒಳ್ಳೆ ಮಾರ್ಕ್ಸ್ ತೆಗೆದಂಗೆ ಎಲ್ಲರೂ ಅಂತಾರೆ ಮ್ಯಾಥ್ಸ್ ತುಂಬ ಕಷ್ಟ ಅಂತ. ಮ್ಯಾಥ್ಸ್ ಕಷ್ಟ ಅಲ್ಲ, ಮ್ಯಾಥ್ಸ್ ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದೂ ಇಲ್ಲ. ಜಸ್ಟ್ ಟೇಕ್ ಸಮ್ ಫ್ಯೂ ನಂಬರ್ಸ್, ಆ್ಯಡ್ ಇಟ್, ಸಬ್ಟ್ರಾಕ್ಟ್ ಇಟ್, ಮಲ್ಟಿಪ್ಲೈ ಇಟ್, division, just play with that numbers. It is very easy to do maths. I like maths too much. ನಾನು ಅಂದ್ಕೊಂಡಿದ್ದು ಸೆಕೆಂಡ್ PU ಆದಮೇಲೆ ಮ್ಯಾಥ್ಸ್ PhD ಮಾಡಬೇಕು ಅಂತ. ಬಟ್ ನಮ್ಮ ಅಪ್ಪನ ಆಸೆಯಿಂದ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಬಟ್ ನನ್ನ ನೆಕ್ಸ್ಟ್ ಏಮ್ ಏನಂದರೆ UPSC ಎಕ್ಸಾಮ್ ಬರೆದು IAS ಆಫೀಸರ್ ಆಗಬೇಕು ಅಂತ. ಸೊ ಒಂದು ತಿಳ್ಕೊಳ್ಳಿ, ಯಾವುದು ಕಷ್ಟ ಅಲ್ಲ ಓದೋಕ್ಕೆ. ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಫಸ್ಟ್ ನೀವಾಗಿರೋದು ಕಲೀರಿ. ಈಗ ಬೇರೆಯವ್ರು ಏನೋ ಮಾಡ್ತಾರೆ ಅಂತ ನಾವು ಮಾಡಬಾರ್ದು. ನಮ್ಮಲ್ಲಿರೋ ಗುಣ ಆಗಲಿ, ಯಾವುದೇ ಹಾಬೀಸ್ ಆಗಲಿ ಹೊರಗೆ ತನ್ನಿ. ಒಬ್ಬರಿಗೆ ಸಿಂಗಿಂಗ್ ಅಂದರೆ ಇಷ್ಟ, ಒಬ್ರಿಗೆ ಡ್ಯಾನ್ಸಿಂಗ್ ಅಂದರೆ ಇಷ್ಟ. ನಾನು ಭರತನಾಟ್ಯ ನಮ್ಮಮ್ಮನ ಆಸೆ ಕಲ್ತಿದ್ದು. ಬಟ್ ನಾನು ಭರತನಾಟ್ಯ ಪ್ರಾಕ್ಟೀಸಿಂಗ್ ಶುರು ಮಾಡಿ ಫ್ರಮ್ LKG ಐ ಸ್ಟಾರ್ಟೆಡ್ ಮೈ ಭರತನಾಟ್ಯ. ನನ್ನ ಸರ್ ಒಂದು ಹೇಳಿದಷ್ಟೇ, ಒಂದು ಪಕ್ಷ ನೀನು ಓದೋದ್ರಲ್ಲಿ ಹಿಂದೆ ಉಳಿದ್ರು ನಿಮ್ಮ ಭರತನಾಟ್ಯ ಕ್ಲಾಸ್ ಮಾಡ್ಕೊಂಡು ನೀನು ದುಡಿಬೋದು. ಈಗ ನೀವು ಓದೋದ್ರಲ್ಲಿಲ್ಲ ಅಂದರೆ ನೀನು ಬೇರೆ ಹಾಬೀಸ್ ಇದೆ ಅಲ್ವಾ. ಒಂದು ಡ್ಯಾನ್ಸಿಂಗ್ ಆಗಲಿ, ಸಿಂಗಿಂಗ್ ಆಗಲಿ, ಒಬ್ಬೊಬ್ರಿಗೆ ಡ್ರಾಮಾ ಮಾಡೋದು ಹೆಂಗೋ ಅಂತ ಗೊತ್ತು, ಡೈಲಾಗ್ಸ್ ಹೇಳೋದು ಗೊತ್ತು, ಮಿಮಿಕ್ರಿ ಮಾಡೋದು ಗೊತ್ತು. ಅದಕ್ಕೆ ಅಂತ ಒಂದೊಂದು ಕ್ಲಾಸಸ್ ಇದೆ, ಜಾಯಿನ್ ಆಗಿ. ಓದಬೇಕು ಅಂತಲೇ ಏನಿಲ್ಲ. ಇನ್ ಕೇಸ್ ಈಗ ನೋಡಿ UPSC ಆಫ್ಟರ್ ಡಿಗ್ರಿನೇ ಮಾಡಬೇಕು ಅಂತ ಐತೆ. ಇಲ್ಲ, ಆಫ್ಟರ್ 10th ಯು ಹ್ಯಾವ್ ಟು ರೈಟ್ UPSC ಎಕ್ಸಾಮ್. ಬಟ್ ಬರೇ ಎಕ್ಸಾಮ್ಸ್ ಇಲ್ಲ, ಈಗೆಲ್ಲ ಗೌರ್ಮೆಂಟ್ ಎಕ್ಸಾಮ್ ಫೇಸ್ ಮಾಡಿ. ನಾ ಹೇಳೋದಿಷ್ಟೇ, ಓದಿ ಚೆನ್ನಾಗೆ ನಿಮ್ಮ ಗುರಿ ನೀವು ಸಾಧಿಸ್ರಿ ಫಸ್ಟ್. ಅದಕ್ಕೆ ಹೇಳೋದು, ಫೇಲ್ ಅನ್ನೋದು ಏನಿಲ್ಲ, ಜಸ್ಟ್ ಫೇಲ್ ಆಗ್ತೀವಿ, ಬಟ್ ಅದು ನಮಗೆ ಪಾಠ ಕಲಿಸುತ್ತೆ. ಅದೇ ಅವ್ರು ಸಕ್ಸಸ್ ಆಗಿರೋ ಹತ್ರ ಜಸ್ಟ್ ಏನಾರ ಕೇಳಿ, ಅವ್ರಿಗೇನೂ ಗೊತ್ತಿರಲ್ಲ, ಜಸ್ಟ್ ಪುಸ್ತಕದ ಬದನೆಕಾಯಾಗಿರ್ತಾರೆ ಯಾವಾಗಲೂ ಅವರು. ನಾ ಹೇಳೋದು ಒಂದೇ ಮಾತು, ಓದಿ ಚೆನ್ನಾಗೆ. ಬಟ್ ನಾ ಒಂದು ಥಾಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಫಸ್ಟ್ ಬಿಲೀವ್ ಯುವರ್ ಸೆಲ್ಫ್ ಅಂದರೆ ಫಸ್ಟ್ ಆಫ್ ಆಲು. Today I want to remember you something very important. You are capable of great things. You might feel small, you might feel unsure, but I want you to know that you have a spark with you that can light up in the world. You are unique. Celebrate your differences. You are strong. Believe in abilities. You are brave. Face challenge head on. You are worthy. You deserve love. You have respect and happiness. Take a step towards your dream. Be kind to yourself and others. ಲರ್ನ್ ಫ್ರಮ್ ಮಿಸ್ಟೇಕ್, ಶೈನ್ ಯುವರ್ ಲೈಟ್. ಇದನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಳ್ಳಿ. ನೋಡೋಣ ಯಾಕೆ ಮುಂದೆ ಬರಲ್ಲ ನೋಡೋಣ ಆಮೇಲೆ, ಓಕೆನಾ. ಏನು ಗೊತ್ತಾ, ಈಗ ಒಂದು ನಾವು ತಪ್ಪನ್ನು ಸರಿ ಮಾಡ್ಕೊಳಕ್ಕೆ ಟೈಮ್ ತೊಗೊಳತ್ತೆ. ಬಟ್ ಆ ಟೈಮ್ ಇದೆ ಅಲ್ಲ, ಯೂಸ್ ಮಾಡ್ಕೊಳ್ಳಿ. ಬಟ್ ನೀವಾಗೆ ನೀವು ಪ್ರೂವ್ ಮಾಡ್ಕೊಬೇಡಿ. ಈಗ ಬೇರೆಯವ್ರಿಗೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ಲೈಕ್ ಈಗ ನಮ್ಮನ್ನು ಲೈಕ್ ನಾನೀಗ ಡ್ಯಾನ್ಸರ್ ಆಗಿ ಹೇಗೆ ಗುರ್ತಿಸ್ಕೊಳ್ಬೇಕು ಅಂದರೆ ನಾನು ಎಲ್ಲ ಕಡೆ ಪ್ರೋಗ್ರಾಮ್ ಮಾಡಿರ್ತೀನಿ ಆ್ಯಂಡ್ ಅಚೀವ್ ಮಾಡಿದ್ದು ನಾನು ಹೇಳ್ಕೊತೀನಿ. ನಾನು ಗುರ್ತಿಸ್ಕೊಬಾರ್ದು, ಬೇರೆಯವ್ರು ನನ್ನನ್ನು ಕರೆದು ಗುರ್ತಿಸ್ಬೇಕು. ಇಲ್ಲ ಇವಳು ಡ್ಯಾನ್ಸರ್, ಇಲ್ಲಿ ಗಿನ್ನಿಸ್ ಅವಾರ್ಡ್. ಆ್ಯಕ್ಚುಲಿ ನಾನು 2 ಸತಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀನಿ. ಒಂದು ಚಿದಂಬರಮಲ್ಲಿ 2017 ಒಂದು ಸತಿ ಆಗಿದೆ. ಅಗೇನ್ 2022 ಇನ್ನೊಂದು ಸತಿ ಮಾಡಿದ್ದೀನಿ. ಲೈಕ್ ಕಾಶಿಲಿ 3 ಟೈಮ್ಸ್ ಹೋಗಿದ್ದೀನಿ. 3rd ಟೈಮ್ ಹೋದಾಗ ಮಣಿಕರ್ಣಿಕಾ ಘಾಟಿಗೆ ಹೋದಾಗ ನಾನು ಬಿದ್ದೆ. ನಮ್ಮ ಸರ್ ಏನು ಹೇಳಿದ್ರು, ಅಲ್ಲಿ ಸ್ಮಶಾನ ಹತ್ರ ಬಿದ್ದಿದ್ದು. ಸರ್ ಏನಂದ್ರು, ಒಂದೇ ಮಾತಾಡಿದ್ದು, ಬಿದ್ದಿದ್ದೇನು ತಪ್ಪಲ್ಲ, ಅಲ್ಲಿ ನಿನಗೆ ಯಾವುದೋ ಒಂದು ಗಂಡಾತದಿಂದ ದೇವ್ರು ನಿನಗೆ ಕಾಪಾಡಿದೆ ಅಷ್ಟೇ. ದೇವ್ರನ್ನ ನಂಬಿ ಅಪ್ಪ ಅಮ್ಮನ ಒಳ್ಳೆ ನೋಡ್ಕೊಳ್ಳಿ. ಜಸ್ಟ್ ಅಪ್ಪ ಅಮ್ಮಂಗೆ ಯಾವತ್ತೂ ನೋವು ಮಾಡಬೇಡಿ. ಯಾವುದೇ ವಿಚಾರ ಅವ್ರು ಹೇಳ್ತಾರ ಕೇಳಿ, ಬೈತಾರ ಬೈಸ್ಕೊಳ್ಳಿ. ಇವತ್ತು ಬೈತಾರಂತ ಹೋಗಿದ್ದ ಕಡೆ ಯಾರೋ ನಿಮಗೆ ಆ ಥರ ನೋಡ್ಕೊಳಲ್ಲ. ಹೋದಾಗ 4 ಮಾತು ಮಾತಾಡಿ, ಮೊಬೈಲ್ ಬಿಡಿ. ಆ್ಯಂಡ್ ಈವನ್ ಜಾಸ್ತಿ ಮೀಡಿಯಾಸ್ ಯೂಸ್ ಮಾಡಬೇಡಿ. ಸುಮಾರು UPSC ಅಚೀವರ್ಸ್ನ ನೋಡಿ, ಲೈಕ್ ಯು ಹ್ಯಾವ್ ಸೋ ಮಚ್ ಟೈಮ್ ಟು ರೀಡ್. ನೀವಿನ್ನೂ ಸ್ಟಡಿ ಬಿಗಿನರ್. ಫಸ್ಟ್ ಸ್ಟೆಪ್ನ ನೀಟಾಗಿಟ್ಟರೆ ಹೇಳ್ತಾರೆ ಮನೇಲಿ, 10th ಒಂದು ಪಾಸ್ ಮಾಡಿಬಿಡು, ನಿನ್ನ ಲೈಫ್ ಸೆಟ್ಲಾಗತ್ತೆ. ಆಮೇಲೆ ಸೆಕೆಂಡ್ PU ಒಂದು ಮುಗಿಸು, ನಿನ್ನ ಕೆಲ್ಸಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತಾರೆ. ಬಟ್ ನೀನು 10th ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನಿನ್ನ ಗುರಿ ಇಷ್ಟು ಮಾರ್ಕ್ಸ್ ತೆಗಿಬೇಕು. ಈಗ ನಿನ್ನ ಕೇಸ್ 100ಗೆ ನಿನ್ನ ಗುರಿ ಇಟ್ಕೊಂಡು ಅಟ್ಲೀಸ್ಟ್ ನೀನು 85 ರೀಚ್ ಮಾಡ್ತೀಯಾ. ಅದೇ ಸೆಕೆಂಡ್ PUಲಿ ಏನು ಮಾಡ್ತೀಯಾ, ಇದನ್ನು ಇನ್ವರ್ಟ್ ಮಾಡ್ತೀಯಾ. ಲೈಕ್ ಏನು ಕಲ್ತಿರ್ತೀಯಾ, ಸೋಂಬೇರಿತನ ಮಾಡ್ತೀಯ. 10th ಚೆನ್ನಾಗಿ ಮಾರ್ಕ್ಸ್ ಬಂದಿರೋ ಸೆಕೆಂಡ್ PUಲಿ ಬರುತ್ತೆ ಅಂತ ನೀವೇನು ಮಾಡ್ತೀರ, ನೆಗ್ಲೆಕ್ಟ್ ಮಾಡಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ ಮಾಡ್ತಾರೆ, ಸೈನ್ಸ್ ತೊಗೊಳ್ತಾರೆ ಅಂತ ತೊಗೊಬೇಡಿ. ನಿಮ್ಮ ಎಬಿಲಿಟಿ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ನೋಡ್ಕೊಂಡು ನೀವು ಓದಿ, ಆಯಿತಾ. ದೆನ್ ಲಾಸ್ಟ್ ಒಂದು ಥಾಟ್ ಹೇಳಕ್ಕೆ ಮಾಡ್ತೀನಿ. ನೋ ಒನ್ ಈಸ್ ಪರ್ಫೆಕ್ಟ್, ದಟ್ ವೈ ಪೆನ್ಸಿಲ್ ಆ್ಯಸ್ ಎರೇಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಟೈಮ್ ಟು ಎಕ್ಸ್ಪ್ಲೈನ್. Thank you so much, ma'am. Your words are indeed motivating and extremely informative. We are so now honored and amongst us.
ಈ ಸಮಾರಂಭವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸಲು ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ಸಂಸ್ಥೆಯ ಸಂಚಾಲಕರಾದ PV ಗೋಕುಲ್ನಾಥ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಗುಡ್ ಈವ್ನಿಂಗ್ ಎವ್ರಿಬಡಿ. ಹತ್ತೂರ ಒಡೆಯ ಪುತ್ತೂರ ಮಹಾಲಿಂಗೇಶ್ವರನನ್ನು ಪೊಡಮಾಡಿಕೊಳ್ಳುತ್ತಾ ಪ್ರಗತಿ ಪ್ರಭಾ 2025 ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಪೂಜ್ಯ ಗುರುಗಳಾಗಿರ್ತಕ್ಕಂಥ ನಾರಾಯಣ ರೈ ಕುಕ್ಕೊಳ್ಳಿ ಸರ್ ಅವರೇ, ಹಾಗೂ ವಿ ಸ್ವಿಮ್ ಅಕಾಡೆಮಿ ಡೈರೆಕ್ಟರ್ ಆಗಿರತಕ್ಕಂತಹ ಪಾರ್ಥ ವಾರಣಾಸಿ ಅವರೇ, ಹಾಗೂ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಕೆ ಹೇಮಲತಾ ಗೋಕುಲ್ನಾಥ್ರವರೇ, ಹಾಗೂ ನಮ್ಮ ಸಂಸ್ಥೆಯ HM ಆಗಿರತಕ್ಕಂತಹ ಪ್ರಮೀಳಾ ಮೇಡಮ್ ಅವರೇ, ಹಾಗೂ ಶಿವಮೊಗ್ಗದಿಂದ ಬಂದಂಥ ಸೋಮಶೇಖರ್ ಅವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿನಿ ನಮ್ಮ ರಕ್ಷಿತಾರವರೇ, ಹಾಗೂ ಎಲ್ಲ ಪೋಷಕ ವೃಂದದವರೇ, ಹಾಗೂ ಶಿಕ್ಷಕ ವೃಂದದವರೇ, ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಜಾಸ್ತಿ ಸಮಯ ನಾನು ತೆಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲ ದೂರದಿಂದ ಬಂದಂಥ ಪೇರೆಂಟ್ಸ್ ಇಲ್ಲಿದ್ದೀರಾ. ಪ್ರಪ್ರಥಮವಾಗಿ ನಿಮಗೆ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಿಂದ ಒಂದು ವಿಠಲ್ ನಾಯ್ಕರವರ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದೀರಿ. ಅದೇ ರೀತಿ ಈಗ ಪಾರ್ಥ ವಾರಣಾಸಿ ಅವರು ಒಂದು ಸ್ವಿಮ್ಮಿಂಗ್ನ ಬಗ್ಗೆ ಹೇಳಿದರು, ಅನೇಕ ವಿಚಾರಧಾರೆಗಳನ್ನು ಹೇಳಿದರು. ಈ ವರ್ಷದಿಂದ ನಾನು ನನ್ನ ಮಕ್ಕಳಿಗೆ ಕೂಡ ಒಂದು ಸ್ವಿಮ್ಮಿಂಗ್ ಕ್ಲಾಸಸ್ ಮಾಡಬೇಕು ಅಂತ ಬಹಳ ಒಂದು ಇಂಟ್ರೆಸ್ಟಲ್ಲಿ ನಾನು ಅವರನ್ನು ಹೋಗಿ ಭೇಟಿಯಾಗಿದ್ದೆ. ಯಾಕೆ ನಾನು ಸಣ್ಣದಿರುವಾಗಲೇ ಸ್ವಿಮ್ಮಿಂಗ್ ಕಲಿತು ಸಮುದ್ರದಲ್ಲಿ ಈಜಾಡೋದು ಇದೆಲ್ಲ ಮಾಡಿದಂಥ ವ್ಯಕ್ತಿ. ನನ್ನ ತಂದೆಯವರು ಸಮುದ್ರಕ್ಕೆ ಬಿಸಾಡ್ತಾ ಇದ್ದರು. ಹಾಗೆ ನಾವು ಬಾಲ್ಯದಲ್ಲೇ ಸ್ವಿಮ್ಮಿಂಗ್ ಕಲಿತವರು. ಆದರೆ ಈಗಿನ ಮಕ್ಕಳು ಸ್ವಿಮ್ಮಿಂಗ್ ಬಿಟ್ಟು ಮೊಬೈಲಲ್ಲಿದ್ದಾರೆ. ಸೊ ಆದ ಕಾರಣ ನಮ್ಮ ಮಕ್ಕಳಿಗೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಕ್ಲಾಸಸ್ ಈ ವರ್ಷದಿಂದ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಕಳಿಗೆ ಅಂಥೇಳಿ, ಅದು ವಿತ್ ದ ಕನ್ಸೆಂಟ್ ಆಫ್ ಪೇರೆಂಟ್, ಕಂಪಲ್ಸರಿ ಇರೋದಿಲ್ಲ. ಯಾರಿಗೆ ಬೇಕು ಅವರಿಗೆ ಒಂದು ಸ್ವಿಮ್ಮಿಂಗ್ ಕ್ಲಾಸಸ್ ಅರೇಂಜ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೇನೆ ಮಕ್ಕಳೇ. ಆಲ್ರೆಡಿ ಆ್ಯಸ್ ಯು ನೋ, ನಿಮಗೆಲ್ಲ ತಿಳಿದಿರುವ ಹಾಗೆ ನಮಗೆ ಇನ್ನೊಂದು ಸಂಸ್ಥೆ ಲಾಸ್ಟ್ ಇಯರ್ ಪ್ರಾರಂಭ ಮಾಡಿದ್ವಿ. ದಟ್ ಈಸ್ ಏವಿಯೇಷನ್, ವಿಮಾನಯಾನ. ಏರ್ಪೋರ್ಟಲ್ಲಿ ಏರೋಸ್ಟಸ್ ಇರ್ಬೋದು, ಕ್ಯಾಬಿನ್ ಕ್ರೂ ಇರ್ಬೋದು, ರ್ಯಾಂಪ್ ಇರ್ಬೋದು, ಅಥವಾ ಬ್ಯಾಗೇಜ್ ಸೆಕ್ಷನ್ ಇರ್ಬೋದು, ಅಥವಾ ಟೂರಿಸಮ್ ಆ್ಯಂಡ್ ಹಾಸ್ಪಿಟಾಲಿಟಿ ಇರ್ಬೋದು. ಈ ಒಂದು ಕ್ಷೇತ್ರದಲ್ಲಿ ನನ್ನ ಮಕ್ಕಳು ಕಳೆದ 14 ವರ್ಷದಿಂದ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಕಾಲೇಜ್ ಇರಲಿಲ್ಲ. ಬ್ಯಾಂಗ್ಳೂರಿನ ಸ್ಕೈಬರ್ಡ್ ಏವಿಯೇಷನಿಗೆ ನಾನು ಇಲ್ಲಿಂದ ಕಳಿಸ್ತಾ ಇದ್ದೆ. ಸೊ ಇವಾಗ ಪ್ರಪಂಚದ ಅನೇಕ ಏರ್ಪೋರ್ಟ್ಗಳಲ್ಲಿ ಹಾಗೂ ಏರ್ವೇಸ್ಗಳಲ್ಲಿ ನನ್ನ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನನಗೆ ದೊಡ್ಡ ಒಂದು ಹೆಮ್ಮೆಯ ವಿಚಾರ. ಈಗ ನಿಮ್ಮ ಎದುರು ಕೂತ ಮಕ್ಕಳು ಅವರು 3rd ಬ್ಯಾಚಿನ ಮಕ್ಕಳು, 3ನೇ ಬ್ಯಾಚಿನ ಮಕ್ಕಳು. ಸೊ ಇವರಲ್ಲಿ ತುಂಬ ಮಕ್ಕಳು ಲಾಸ್ಟ್ ಇಯರ್ ಪ್ರಗತಿಯ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಸೊ ಇವರಿಗೆ ಒಂದು ಉದ್ದೇಶ ಇಷ್ಟೇ, ಮಕ್ಕಳೇ, ಏರ್ಪೋರ್ಟಲ್ಲಿ ಕೆಲಸ ಸಿಗಬೇಕು, ಏರ್ವೇಸಲ್ಲಿ ಕೆಲಸ ಸಿಗಬೇಕು ಅಂದರೆ ಯು ವಿಲ್ ಹ್ಯಾವ್ ಟು ವರ್ಕ್ ಹಾರ್ಡ್ ಯುವರ್ ಸೆಲ್ಫ್. ದಟ್ ಯುವರ್ ಕಮ್ಯುನಿಕೇಷನ್ ಆ್ಯಂಡ್ ಯುವರ್ ಗ್ರೂಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ನಾಲೆಜ್ ಇನ್ ಯುವರ್ ಡೇಂಜರಸ್ ಗೂಡ್ಸ್ ಅಂತ ಒಂದು ಸಬ್ಜೆಕ್ಟೇ ಇದೆ ನಿಮಗೆ ಅಲ್ವಾ. ಫೇಲ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಎಲ್ಲೋ ಒಂದು ಎಡವಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಯಾಕಂದರೆ ಫೇಲ್ ಆಗಿಲ್ಲ, ಅವ್ರ ಜೀವನದಲ್ಲಿ ಯಾವತ್ತೂ ಫೇಲ್ ಆಗೋದಿಲ್ಲ ಮೇಡಮ್. ಅವರ ಸರ್ನವರೇ ಅವರು ಏನಂದರೆ ಏನೋ ಒಂದು ಕಾರಣ ಇರ್ಬೋದು, ಅನೇಕ ಕಾರಣಗಳಿರ್ಬೋದು. ಕೆಲವರು ಓದಲಿಕ್ಕೆ ಸ್ವಲ್ಪ ಸ್ಲೋ ಲರ್ನರ್ಸ್ ಇರ್ಬೋದು, ಅಥವಾ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಅಥವಾ ಕೆಲವರಿಗೆ ಫ್ಯಾಮಿಲಿ ಇಶ್ಯೂಸ್ ಇರ್ತದೆ, ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಈ ಥರ ಅನೇಕ ಕಾರಣಗಳಿಂದ ಫೇಲಾಗಿ ಕಳೆದ 18 ವರ್ಷಗಳಲ್ಲಿ ನನ್ನ ಹತ್ರ ಮಕ್ಕಳು ಬರ್ತಾ ಇದ್ದಾರೆ. ಆದರೆ ಯಾರು ನನ್ನ ಹತ್ರ ಕರೆಕ್ಟಾಗಿ ಅಟೆಂಡೆನ್ಸ್ ಇರ್ಬೋದು ಮತ್ತು ಕರೆಕ್ಟಾಗಿ ಡಿಸಿಪ್ಲಿನಾಗಿ ಕ್ಲಾಸಲ್ಲಿ ಅವರು ಪಾಠವನ್ನು ಕೇಳೋದಿರ್ಬೋದು, ಅವರ ನಡವಳಿಕೆಯಲ್ಲಿರ್ಬೋದು, ಯಾರು ತೊಡಗಿಸಿಕೊಂಡಿದ್ದಾರೆ, ಯಾರೂ ಫೇಲ್ ಆಗಿಲ್ಲ. ಆಲ್ವೇಸ್ ಯು ಕ್ಯಾನ್ ಸಿ 98 to 99%, ಅದಕ್ಕಿಂತ ಕೆಳಗೆ ಬರೋದೇ ಇಲ್ಲ. 100% ಯಾಕೆ ಬರೋದಿಲ್ಲ ಅಂತ ನೀವು ಕೇಳ್ಬೋದು ಪೇರೆಂಟ್ಸ್. 100% ಬರಲಿಕ್ಕೆ ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಇಲ್ಲಿ ಪೇರೆಂಟ್ಸ್ ದುಬೈಯಲ್ಲಿ ಇರ್ತಾರೆ ಅಥವಾ ಕತಾರಲ್ಲಿ ಇರ್ತಾರೆ, ಎಲ್ಲೋ ಎಬ್ರಾಡಲ್ಲಿ ಇರ್ತಾರೆ. ಈ ಸ್ಟೂಡೆಂಟ್ ಎಲ್ಲಿರ್ತಾನೆ ಅಂದರೆ ಅಜ್ಜಿ ಮನೆಯಲ್ಲಿರ್ತಾನೆ. ಅಜ್ಜಿ ಮನೆಯಲ್ಲಿ ಕೆಲವು ಅಲ್ಲಿ ಬರೀ ಅಜ್ಜಿ ಇರ್ತಾರೆ, ಅಥವಾ ತಾಯಿ ಮತ್ತು ಅಜ್ಜಿ ಇವರ ಮಾತುಗಳನ್ನು ಕೇಳುವುದಿಲ್ಲ, ಶಾಲೆಗೂ ಬರುವುದಿಲ್ಲ.
ಬಸ್ ಸ್ಟ್ಯಾಂಡಿಂದ ಎಳ್ಕೊಂಡು ಬಂದ ಪ್ರಸಂಗಗಳು ಇದೆ. ಈ ಥರ ಅನೇಕ ಮತ್ತು ಕೆಲವು ದುಶ್ಚಟಗಳು ಕೂಡ ಇಂಥ ವಿದ್ಯಾರ್ಥಿಗಳಲ್ಲಿ ನಾವು ಗಮನಿಸ್ತೇವೆ. ಸೊ ಇದೆಲ್ಲವನ್ನು ನಾವು 1 ತಿಂಗಳು 1.5 ತಿಂಗಳು ನಮಗೆ ಅವರನ್ನು ಟ್ರ್ಯಾಕಿಗೆ ತರಲಿಕ್ಕೆ ನಮಗೆ ಸಮಯ ಬೇಕಾಗುತ್ತೆ. ಒಮ್ಮೆ ಟ್ರ್ಯಾಕಿಗೆ ತಂದ ನಂತರ ಆ ಮಕ್ಕಳಷ್ಟು ಸ್ಕೋರ್ ಮಾಡುವ ಮಕ್ಕಳು ಯಾರೂ ಸಿಗೋದಿಲ್ಲ. ಇದು ನಮ್ಮ ಸ್ವಂತ ಅನುಭವದ ಮಾತು, ಅಲ್ಲದೆ ನಿಮ್ಮನ್ನು ಮೆಚ್ಚಿಸಲಿಕ್ಕೆ ಹೇಳೋ ಮಾತು ಅಲ್ಲ. ಇಲ್ಲಿ ಒಂದು ಮಾತು ಸಂದರ್ಭದಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ. 2008ನೇ ಇಸವಿ ಪ್ರಗತಿಯ ಹುಟ್ಟು 2008 ಆಗಸ್ಟ್ 18. ಆವತ್ತು ಹೇಮಲತಾ ಮೇಡಮ್ ಪ್ರಾರಂಭ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಮನೆಯಲ್ಲಿ ಟ್ಯೂಷನ್ ಹೇಳ್ತಾ ಇದ್ದರು. ಯಾಕಂದರೆ ನಾವೆಲ್ಲ ಹೈದ್ರಾಬಾದಲ್ಲಿದ್ದವರು. ನಾನು ರಿಲಯನ್ಸಲ್ಲಿ GM ಆಗಿ ಕೆಲಸ ಮಾಡಿದವನು. ಅಲ್ಲಿಂದ ನಾನು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ನನ್ನ ಅಮ್ಮನಿಗೆ ಬೇಕಾಗಿ ಇಲ್ಲಿ ಬಂದೆ. ಆಗ ನನ್ನ ಧರ್ಮಪತ್ನಿ ಹೇಮಲತಾ ಮೇಡಮ್ ಶಿ ವಾಸ್ ವರ್ಕಿಂಗ್ ಫಾರ್ ಹೈದ್ರಾಬಾದ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಅವರು ಕೂಡ ಅಲ್ಲಿ ರಿಸೈನ್ ಮಾಡಿ ಬಂದು ಇಲ್ಲಿ ನಾವು ಮನೆಯಲ್ಲಿದ್ದೀವಿ. ಆ ಟೈಮಲ್ಲಿ ಒಮ್ಮೆ ಫಿಲೋಮಿನಾ ಕಾಲೇಜಿಗೆ ನನ್ನ ಮಗಳ ಒಂದು PTA ಮೀಟಿಂಗ್, ಇದೇ ಥರ PTA ಮೀಟಿಂಗಿಗೆ ಹೋದಾಗ ಅಲ್ಲಿ ಒಂದು ಟಾಕ್ ಕೊಟ್ಟಿದ್ದೆ ನಾನು. ಆ ಟಾಕ್ ನಂತರ ಫಿಲೋಮಿನಾ ಕಾಲೇಜ್ನ ಪ್ರಿನ್ಸಿಪಲ್ ಫಾದರ್ ಗೋಮ್ಸ್ ಅಂತ ಇದ್ದರು. ಅವರು ನನ್ನ ಹತ್ರ ಹೇಳಿದ್ರು, ಸರ್ ಮಕ್ಕಳಿಗೆ ಇಂಟರ್ವ್ಯೂ ಫೇಸ್ ಮಾಡುವಾಗ ಪ್ರಾಬ್ಲಮ್ ಆಗ್ತಿದೆ, ಅವರಿಗೆ ಓಪನಿಂಗ್ ಸಿಗ್ತಾ ಇಲ್ಲ, ನೀವು ಬರ್ಬೋದಾ ಅಂತ ಹೇಳಿ. ಹಾಗೆ ನಾನು ಒಂದು ಶಿಕ್ಷಕನಾಗಿ ಚೇಂಜ್ ಆಗಲಿಕ್ಕೆ ಅದು ಒಂದು ನನಗೆ ಕಾರಣ. ಆವತ್ತಿನಿಂದ ಆದರೂ ಈ ಥರ ಕಾಲೇಜಸ್ಸಿಗೆ ಹೋಗಿ ಟೀಚ್ ಮಾಡಿ ನಮಗೆ ಅನುಭವ ಇರಲಿಲ್ಲ. ಬಟ್ ನಮಗೆ ಕಂಪ್ನೀಸಲ್ಲಿ ಇಂಟರ್ವ್ಯೂಸ್ ಇರ್ಬೋದು, ಕಂಪನಿ ಟಾಕ್ಸ್ ಇರ್ಬೋದು, ಇದೆಲ್ಲ ನಮಗೆ ಯೂಶ್ವಲ್ ಆಗಿತ್ತು. ಮೋರ್ ದೆನ್ 1000 ಇಂಟರ್ವ್ಯೂಸ್ ಎಲ್ಲ ನಾವು ತಗೊಂಡಿದ್ದೇವೆ ರಿಲಯನ್ಸಲ್ಲಿ. ಸೊ ಇಲ್ಲಿ ಏನಾಯಿತು ಅಂದರೆ ಈ ಶಿಕ್ಷಣ ಕ್ಷೇತ್ರಕ್ಕೆ ಹಾಗೆ ಪಾದಾರ್ಪಣೆ ಆಯಿತು. ಹಾಗೆ ಹೋಗ್ತಾ ಅನೇಕ ಶಾಲಾ ಕಾಲೇಜಿನವರು ಅಲ್ಲಿ ಹೋಗಿ ಕಮ್ಯುನಿಕೇಟಿವ್ ಇಂಗ್ಲೀಷ್ ಕ್ಲಾಸಸ್ ಮಾಡೋದು. ಹೇಮಲತಾ ಮೇಡಮ್ ಮನೆಯಲ್ಲಿ ಬ್ಯುಸಿ, ಯಾವಾಗ ನೋಡಿದರೂ ಮಕ್ಕಳು ಟ್ಯೂಷನ್, ಮ್ಯಾಥ್ಸ್ ಹರ್ ಫೇವ್ರೆಟ್ ಸಬ್ಜೆಕ್ಟ್. ಸೊ ಹೀಗೆ ಮುಂದಕ್ಕೆ ಹೋಗ್ತಾ ಒಂದು ಕೊಠಡಿ ಬೇಕು ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಒಂದು ಟ್ಯೂಷನ್ ಕೊಠಡಿ ಕೊಟ್ಟದ್ದು. ಬೆಳಿಗ್ಗೆ ಕೆಲವೊಮ್ಮೆ ನಾನು ಆ ಕಡೆಯಿಂದ ಪಾಸ್ ಆಗುವಾಗ ಹೋಗಿ ನೋಡೋಕೆ ನಿದ್ದೆ ಮಾಡ್ತಾಯಿದ್ರು, ಯಾರೂ ಇಲ್ಲ, ಮನುಷ್ಯ ಇಲ್ಲ. ಹಾಗೆ ಸಂಜೆ ಹೊತ್ತಿಗೆ ಕೆಲವು ಮಕ್ಕಳು ಬರ್ತಾಯಿದ್ರು. ಹಾಗೆ ಏನಾಯಿತು, ಒಂದು ಮುಸ್ಲಿಂ 2 ಅಕ್ಕ ತಂಗಿಯಂದಿರು, ಪ್ರಗತಿಯ ಫಸ್ಟ್ ಸ್ಟೂಡೆಂಟ್, ಅವರು ಬಂದರು. ಹೇಮಲತಾ ಮೇಡಮ್ ನನಗೆ ಕಾಲ್ ಮಾಡ್ತಾರೆ, ಒಮ್ಮೆ ಬನ್ನಿ, ಒಂದು ಫಸ್ಟ್ ಸ್ಟೂಡೆಂಟ್ ಬಂದಿದ್ದಾರೆ ಅಂತ ಪ್ರಗತಿಗೆ. ಹಾಗೆ ನಾವು ಹೋದಾಗ ಅಕ್ಕ ತಂಗಿಯಂದಿರು ಬಂದ ವಿಷಯ ಏನು ಅಂದರೆ, ಮಂಗಳೂರಲ್ಲಿ ಒಂದು ಸ್ಕೂಲಲ್ಲಿ ಒಂದು ಇಂಟರ್ವ್ಯೂ ಇದೆ, ಟೀಚರಿಗೆ ಇಂಟರ್ವ್ಯೂ ಫೇಸ್ ಮಾಡಲಿಕ್ಕೆ ನಮಗೆ ಇಂಗ್ಲೀಷ್ ಬರೋದಿಲ್ಲ ಸರ್, ಸ್ವಲ್ಪ ಕಲಿಸಿಕೊಡಿ ಅಂತ. ಹಾಗೆ ಕಾಮನ್ ಕ್ವಶನ್ಸ್ ಎಲ್ಲ ನಮಗೆ ಐಡಿಯಾ ಇರುತ್ತೆ, ಒಂದು ಸ್ಕೂಲಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಐಡಿಯಾ ಇರುತ್ತೆ. ಸೊ ಅದನ್ನೇ ಟ್ರೈನ್ ಮಾಡಿದೆವು. ಆ ಇಬ್ಬರಿಗೂ ಕೆಲಸ ಸಿಕ್ಕಿದೆ. ಒಂದು 15 ದಿನ ಟೈಮ್ ಇದ್ದಿದ್ದು ನಮಗೆ, ಅವರಿಗೆ ಕೆಲಸ ಸಿಕ್ಕಿತ್ತು. ಹಾಗೆ ಮತ್ತು ನವೋದಯ ಕೋಚಿಂಗ್ ಸ್ಟಾರ್ಟ್ ಆಯಿತು. ನವೋದಯದಲ್ಲಿ ಪುತ್ತೂರು ತಾಲೂಕಿಗೆ ಆ ಪ್ರಥಮ ವರ್ಷ 2008 18 ಸೀಟು ಬಂದಿತ್ತು. ಅದರಲ್ಲಿ 14 ಸೀಟು ನಮ್ಮ ಪ್ರಗತಿಗೆ. ಹಾಗೆ ವರ್ಷ ಹೋಗ್ತಾ ಮತ್ತು ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡಿದರು. ಹಾಗೆ 18 ಮಕ್ಕಳಿಂದ ಟ್ಯುಟೋರಿಯಲ್ ಸ್ಟಾರ್ಟ್ ಆಯಿತು. ಹಾಗೆ ಮುಂದಕ್ಕೆ ಹೋಗ್ತಾ ಈ ಟ್ಯುಟೋರಿಯಲ್ ಇವಾಗ ನಿಮ್ಮೆಲ್ಲರ ಎದುರು ಬೇರೆ ಬೇರೆ ಜಿಲ್ಲೆಯ ಮಕ್ಕಳು ಇಲ್ಲಿ ಕೂತಿದ್ದೀರಿ, ಕ್ಷಮಿಸಿ. ಹಾಗೆ ಈ ಪ್ರಗತಿಯಲ್ಲಿ ಇವಾಗ ಯಾವ ರೀತಿ ಇದೆ ಅಂದರೆ, ಬೆಳಿಗ್ಗೆ ಯೂಶ್ವಲ್ ರೆಗ್ಯುಲರ್ ಕ್ಲಾಸಸ್ ವಿತ್ ಯೂನಿಫಾರ್ಮ್ ಅಂತ ಹೇಳ್ತೇವೆ ನಾವು. ಐ ಆಮ್ ಪ್ರೌಡ್ ಟು ಸೇ ಯು ಒನ್ ಥಿಂಗ್ ಆ್ಯಕ್ಚುಲಿ. ಇನ್ ದ ಇಯರ್ 2010 ಹೇಮಲತಾ ಮೇಡಮ್ ಮತ್ತು ಒಂದು ಆರ್ಥಿಕಜೆ ಗಣಪತಿ ಭಟ್ರು ಅಂತ ಒಂದು ರಿಟೈರ್ಡ್ HM ಇದ್ದರು. ಈ ಹೇಮಲತಾ ಮೇಡಮ್ ಜೊತೆ ಅವರು ಕೈ ಜೋಡಿಸಿದ್ರು. ಇನ್ನೊಬ್ಬರು ರೇಣುಕಾ ಮೇಡಮ್ ಅಂತ, ಇವರು 3 ಜನ ಟ್ಯುಟೋರಿಯಲ್ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಒಂದೇ ವರ್ಷದಲ್ಲಿ ಟ್ಯುಟೋರಿಯಲ್ ಸಾಕು, ಇನ್ನು ಸ್ಟಾಪ್ ಮಾಡೋಣ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಆರ್ಥಿಕಜೆ ಗಣಪತಿ ಭಟ್ರು ಹೇಳ್ತಾರೆ, ಸರ್ ಮಕ್ಕಳು ಯಾವ ರೀತಿ ಪೋಖ್ರಿ ಇದ್ದಾರೆ ಸರ್, ನಾವು ರೆಗ್ಯುಲರ್ ಶಾಲೆಯಲ್ಲಿ ಕಲಿಸಿ ಪಾಠ ಮಾಡಿಕೊಂಡು ಬಂದವರು, ಇದು ಬೇರೆಯೇ ಇದೆ. ಮಕ್ಕಳು ಚಾಕ್ ಬಿಸಾಡ್ತಾರೆ, ಬೋರ್ಡಲ್ಲಿ ಬರೆಯುವಾಗ ಹಿಂದಿನಿಂದ ಬೆಂಚಿನ ಮೇಲೆ ಲಾಗ ಹೊಡಿತಾರೆ, ಹಾಗೆ ಹೀಗೆ ಎಲ್ಲ ಹೇಳಿ, ಇದು ಬೇಡ ಸರ್, ಸ್ಟಾಪ್ ಮಾಡೋಣ ಅಂದರು. ಆಗ ನಾನು ಅವ್ರ ಹತ್ರ ಹೇಳಿದೆ, ಸರ್ ಪ್ರಾರಂಭ ಮಾಡಿದ್ದು ಸ್ಟಾಪ್ ಮಾಡಬೇಡಿ,
ಬರುವ ವರ್ಷದಿಂದ ನಾನು ಬರ್ತೇನೆ ನಿಮ್ಮ ಜೊತೆ. ಹಾಗೆ ಬೆಳಿಗ್ಗೆಯಿಂದಲೇ ನಾನು ಬೇರೆ ಕಾಲೇಜಸ್ಸಿಗೆಲ್ಲ ಹೋಗೋದೆಲ್ಲ ನಿಲ್ಲಿಸಿ ಬೆಳಿಗ್ಗೆಯಿಂದ ಇವರಲ್ಲಿಗೆ ಬಂದು ಫಸ್ಟ್ ಮಾಡಿದ ಒಂದು ಕೆಲಸ ಏನು ಅಂದರೆ ಡಿಸಿಪ್ಲಿನಿಗೆ ಫಸ್ಟ್ ಪ್ರಯಾರಿಟಿಯನ್ನು ನಾನು ಆವತ್ತು ಕೊಟ್ಟಿದ್ದು. ಡಿಸಿಪ್ಲಿನ್ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಏನು ಹೇಳಬೇಕು ಅಂದರೆ ಮಕ್ಕಳು ಕೂಡ ನಾನು ನೋಡಿದರೆ ಭಯಪಡ್ತಾಯಿದ್ರು. ಅಷ್ಟು ಡಿಸಿಪ್ಲಿನ್ ಆಗಿತ್ತು, ಸ್ಟ್ರಿಕ್ಟ್ ಆಗಿತ್ತು. ನಮಗೆ ಸಣ್ಣದಿರುವಾಗ ನಮ್ಮ ಶಿಕ್ಷಕರು ಯಾವ ರೀತಿ ಕಲಿಸಿದ್ದಾರೆ ಅದೇ ರೀತಿ ಇತ್ತು. ಆ ಒಂದು ಯೂನಿಫಾರ್ಮ್ ಇರ್ಬೋದು, ಒಂದು ಟ್ಯುಟೋರಿಯಲ್ ಕೋಚಿಂಗ್ ಸೆಂಟ್ರಿಗೆ ಯೂನಿಫಾರ್ಮನ್ನು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಈ ಪ್ರಗತಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೆ ನಾನು. ಆವಾಗ ನನ್ನ ಹತ್ರ ಟೀಚರ್ಸ್ ಹೇಳ್ತಾರೆ, ಯೂನಿಫಾರ್ಮ್ ಬೇಡ ಸರ್, ಯೂನಿಫಾರ್ಮ್ ಇದ್ದರೆ ಮಕ್ಕಳು ಬರೋದಿಲ್ಲ. ಯಾಕಂದರೆ ಈ ಟ್ಯುಟೋರಿಯಲಿಗೆ ಬರೋ ಮಕ್ಕಳು ಜಾಲಿ ಮಾಡಲಿಕ್ಕೆ ಬರೋದು ಅಲ್ವಾ, ಯೂನಿಫಾರ್ಮ್ ಇದ್ದರೆ ಮಕ್ಕಳು ಬರೋದಿಲ್ಲ. ನಾಳೆ ಬಂದ ಮಕ್ಕಳು ಸಾಕು ಅಂದೆ ನಾನು. ಎಷ್ಟು ಮಕ್ಕಳು ಬರ್ತಾವೆ ಅಷ್ಟೇ ಸಾಕು, ಅವರದ್ದು ಒಳ್ಳೆ ರಿಸಲ್ಟ್ ಕೊಡೋಣ, ಆಗ ನೆಕ್ಸ್ಟ್ ಇಯರಿಗೆ ಒಳ್ಳೆ ಮಕ್ಕಳು ಬರ್ತಾರಲ್ವ. ಸೊ ಹಾಗೆ ಡೆವಲಪ್ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಆದರೆ ಈ 18 ಇದ್ದದ್ದು ನಮ್ಮ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಪೇಪರಲ್ಲಿ ನಾವು ವಿ ಸ್ಟಾರ್ಟೆಡ್ ಪಬ್ಲಿಷಿಂಗ್ ಇಟ್ ಆ್ಯಂಡ್ ಮಾರ್ಕೆಟಿಂಗ್ ಇಟ್. ಆ್ಯಂಡ್ ಫಸ್ಟ್ ಸೆಕೆಂಡ್ ಬ್ಯಾಚ್ ವಿ ಗಾಟ್ 66 ಸ್ಟೂಡೆಂಟ್ಸ್, 66 ಮಕ್ಕಳು ಬಂದಿದ್ದರು. ದೆನ್ ಥರ್ಡ್ ಇಯರ್ ವಿ ಗಾಟ್ 165, ದೆನ್ 265, 368, ಲೈಕ್ ದಟ್ ವಿ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಸೊ ಹಾಗೆ ಇದು ಹೋಗಿ ಹೋಯಿತು. ನಂತರ ಇವಾಗ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಪ್ರಗತಿ ಅಂತ ಹೇಳಿದರೆ ಮನೆ ಮಾತಾಗಿದ್ದೇವೆ. ಸೊ ಇದು ಪ್ರಗತಿಯ ನಡೆದು ಬಂದ ಹಾದಿ. ಆ್ಯಕ್ಚುಲಿ ಇವತ್ತು ಸಭಾಧ್ಯಕ್ಷತೆ ಸುದರ್ಶನ್ ಮೂಡಬಿದ್ರೆ ಅಂತೇಳಿ, ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡದ ಮಾಜಿ ಜಿಲ್ಲಾಧ್ಯಕ್ಷರು. ಬೆಳಿಗ್ಗೆ ನನ್ನ ಜೊತೆ ಕೂತಿದ್ರು ಇಲ್ಲಿ, ನೋಡಿ ನೀವು ಗಮನಿಸಿರ್ಬೋದು. ಅವರು ಲಾಸ್ಟ್ ಇಯರ್ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾಗಿ ಬಂದಿದ್ದರು. ಆದರೆ ಅವರು ಈಗ ನನ್ನ ಜೊತೆ ಪ್ರಗತಿ ವಿಸ್ತಾರದಲ್ಲಿ ಅವರು ಖಜಾಂಜಿ ಆಗಿದ್ದಾರೆ, ಅವರ ಮಿಸಸ್ ಅಧ್ಯಕ್ಷರಾಗಿದ್ದಾರೆ, ಹೇಮಲತಾ ಮೇಡಮ್ ಉಪಾಧ್ಯಕ್ಷರಾಗಿದ್ದಾರೆ, ನಾನು ಸೆಕ್ರೆಟರಿ ಆಗಿದ್ದೇನೆ. ಸೊ ನಾವು ಈ ಒಂದು ವಿಸ್ತಾರ ಅಂಥೇಳಿ ಒಂದು ಪ್ರೋಗ್ರಾಮಿನಿಂದ ನಾವು ಒಂದು ಸಂಸ್ಥೆಯಲ್ಲಿ ಜೊತೆಯಲ್ಲಿ ಹೋಗ್ತಾ ಇದ್ದೇವೆ. ಅವರು ಸಭಾಧ್ಯಕ್ಷತೆ ತಗೊಳ್ಬೇಕಾಗಿತ್ತು. ನಾರಾಯಣ ರೈ ಕುಕ್ಕೋಳಿ ಸರನ್ನು ಕಾಯ್ತಾ ಇದ್ದೆ, ಯಾಕೆಂದರೆ ಸಭಾಧ್ಯಕ್ಷತೆ ಅವರಿಗೆ ಕೊಡಲಿಕ್ಕೆ. ಯಾಕೆಂದರೆ ಆ ಸಭಾಧ್ಯಕ್ಷತೆ ತಗೊಳ್ಳುವಂಥ ಆ ಒಂದು ಇದು ಬಹಳ ಕಷ್ಟ. ಯಾಕೆ ಗೊತ್ತಾ, ಎಲ್ಲರೂ ಮಾತಾಡಿದ ನಂತರ ಲಾಸ್ಟಿಗೆ ಮಾತಾಡಲಿಕ್ಕೆ. ಆಗ ನಾವೇನಾದರೂ ಒಂದು ಟಾಪಿಕನ್ನು ಆಲೋಚನೆ ಮಾಡಿ ಇಟ್ಟಿದ್ರೆ ಆ ಟಾಪಿಕ್ ಬಾಕಿದವರು ಮಾತಾಡಿ ಆಗಿರ್ತದೆ. ಆಗ ಈ ಸಭಾಧ್ಯಕ್ಷತೆ ಅಂತೇಳಿದರೆ ಅದೊಂದು ರೀತಿ ಪನಿಷ್ಮೆಂಟ್ ಸರ್. ಆದ ಕಾರಣ ನಾನು ಪ್ರಾಸ್ತಾವಿಕಕ್ಕೆ ಸೀಮಿತವಾಗಿರ್ತೇನೆ. ಆ ಅಧ್ಯಕ್ಷತೆಯನ್ನು ನೀವು ಈ ಕಡೆ ಬಂದು ಕೂತು ತಗೊಳ್ಬೇಕು ಅಂತ ಗುರುಗಳಲ್ಲಿ ನಾನು ನಮ್ರವಾಗಿ ಬೇಡಿಕೊಳ್ತಾ ಇದ್ದೇನೆ ಸರ್. ಸೊ ಹೀಗೆ ಪ್ರಗತಿಯ ಇದು. ಈಗ ಪೇರೆಂಟ್ಸಿಗೆ ನಾನು ಹೇಳಲಿಕ್ಕೆ ಬಯಸುವುದೇನಂತೇಳಿದರೆ, ನೀವು ನಿಮ್ಮ ಮಕ್ಕಳು ನಮ್ಮ ಹತ್ರ ಬಿಟ್ಟಿದ್ದೀರಾ, ಇದು ನಮ್ಮ ಜವಾಬ್ದಾರಿ. ಇನ್ನು ಮುಂದೆ ನೀವು ರಿಸಲ್ಟ್ ನಮ್ಮನ್ನು ಕೇಳಿ, ರಜೆ ನಮ್ಮನ್ನು ಬಹಳ ಕಮ್ಮಿ ಕೇಳಿ. ಪ್ರತಿ ವರ್ಷ ಹೇಳ್ತೇನೆ. ಲಾಸ್ಟ್ ಇಯರ್ ಪೇರೆಂಟ್ಸಿಗೆ ಇದು ನೋಡಿ, ಅಲ್ಲಿ ನಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ರಿಸಲ್ಟ್ ಬರಬೇಕಾದ್ರೆ ಸ್ವಲ್ಪ ನೀವು ರಜೆಗಳನ್ನು ಆದಷ್ಟು ಕಮ್ಮಿ ಮಾಡಿ. ಯಾಕೆ ರಜೆಯನ್ನು ಕೇಳಿದ್ರೆ ಇಲ್ಲಿ ಅವರಿಗೆ ಆ ಪಾಠ ಪ್ರವಚನಗಳಿಗೆ ಅಲ್ಲಿ ತೊಡಕು ಉಂಟಾಗೋದು, ಅದನ್ನು ಕೇಳಬೇಡಿ. ಬೆಳಿಗ್ಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಾಸ್ಟೆಲ್ ಮಕ್ಕಳು ಇದ್ದಾರೆ. ಹಾಸ್ಟೆಲ್ ಮಕ್ಕಳು ನಮ್ಮಲ್ಲಿಗೆ ಒಂದು 8:45 ಆಗುವಾಗ ತಲುಪ್ತಾರೆ. ಅಲ್ಲಿ ಅವರಿಗೆ ಬ್ರೇಕ್ಫಾಸ್ಟ್ನ ವ್ಯವಸ್ಥೆ ಇರುತ್ತೆ. ನಮ್ಮ ಟೀಚರ್ಸೇ ಅವರಿಗೆ ಬ್ರೇಕ್ಫಾಸ್ಟನ್ನು ಪಾಪ ಅವರ ಸರ್ವ್ ಮಾಡುವಂಥದ್ದು. ಯಾಕೆಂದರೆ ಅವರಿಗಾಗ ಅದರ ಕ್ವಾಲಿಟಿ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. 9:30 ಗಂಟೆಗೆ ಪಾಠ ಪ್ರಾರಂಭ ಆದರೆ 11 ಗಂಟೆಗೆ ಒಂದು ಬ್ರೇಕ್ ಇರುತ್ತೆ. 11 ಕಾಲಕ್ಕೆ ನೆಕ್ಸ್ಟ್ ಕಂಟಿನ್ಯೂ ಆದರೆ ಎಕ್ಸಾಕ್ಟ್ಲಿ 12:45 ಲಂಚ್. 12:45 to 1:30 ಲಂಚ್ ಇರುತ್ತೆ. 1:30 to ತಿರ್ಗಾ 4:15ವರೆಗೂ ಕ್ಲಾಸಸ್ ನಡೀತಾ ಇರುತ್ತೆ. ಇವಾಗ ಮಳೆಗಾಲದಲ್ಲಿ ಆ ಸಂಜೆ ಟ್ಯೂಷನ್ಸು ನಾವು ನಮ್ಮ ರೆಗ್ಯುಲರ್ ಮಕ್ಕಳಿಗೆ ಪ್ರಾರಂಭ ಮಾಡಿಲ್ಲ. ಔಟ್ಸೈಡ್ ಬೇರೆ ಬೇರೆ ಶಾಲೆಯ ಮಕ್ಕಳು ಟ್ಯೂಷನಿಗೆ ಬರ್ತಾರೆ. ಆದರೆ ನಮ್ಮ ಮಕ್ಕಳಿಗೆ ನಾಡದು ಒಂದು ಟೆಸ್ಟ್ ಆದ ನಂತರ, ಒಂದು ಎಕ್ಸಾಮ್ ಆದ ನಂತರ ಆ ಮಾರ್ಕ್ಸನ್ನು ಗಮನಿಸಿದಾಗ ಇವರ ಸ್ಕ್ಯಾನಿಂಗ್ ರಿಪೋರ್ಟ್ ಸಿಗುತ್ತೆ ಅಲ್ವಾ. ಈಗ ಒಂದು ಡಾಕ್ಟ್ರ್ ಹತ್ರ ಹೋದರೆ ಏನೋ ಹುಷಾರಿಲ್ಲ ಅಂತೇಳಿದರೆ ಅವರೊಂದು ಕೆಲವು ಟೆಸ್ಟ್ಗಳನ್ನು ಬರೀತಾರಲ್ಲ, ಹಾಗೆ ನಾವೆಲ್ಲ ಟೆಸ್ಟೆಲ್ಲ ಇವರದ್ದು ತಗೊಳ್ತಾ ಇದ್ದೇವೆ. ನಾಡದಿನಿಂದ ಆ ಎಕ್ಸಾಮ್ ಆದ ತಕ್ಷಣ ನಮಗೆ ಅವರ ಒಂದು
ಎಲ್ಲಿ ಅವರು ಯಾವ ಪ್ರಾಬ್ಲಮಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ನಂತರ ಅದಕ್ಕೆ ಮೆಡಿಸಿನ್ಸ್ ವಿದ್ಯೆಯ ಮುಖಾಂತರ ನಾವು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆದ ಕಾರಣ ಪೇರೆಂಟ್ಸ್ ಹತ್ರ ಒಂದು ಕಳಕಳಿಯಾಗಿ ಕೇಳೋದೇನಂತ ಹೇಳಿದರೆ, ಆದಷ್ಟು ಫೋನ್ ಮಾಡಿ ರಜೆಗಳನ್ನು ಕೇಳಬೇಡಿ. ಯಾಕೆಂತ ಹೇಳಿದರೆ, ಒಂದು ಘಟನೆ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾ ಇದೆ. ಒಬ್ಬರು ಪೇರೆಂಟ್ ಕೊಡಗಿಂದ ಒಂದು 4 years ಬ್ಯಾಕ್ ನನಗೆ ಫೋನ್ ಮಾಡ್ತಾರೆ, ಸರ್ ನನ್ನ ತಂದೆಯವರು ತೀರಿ ಹೋಗಿದ್ದಾರೆ ಸರ್, ಒಮ್ಮೆ ನನ್ನ ಮಗನನ್ನು ಬೇಗ ಕಳಿಸ್ಕೊಡಿ ಅಂತಾರೆ. ಆವಾಗ ನಾನು, ಅಯ್ಯೋ ಇವನ ಅಜ್ಜ ತೀರಿ ಹೋಗಿದ್ದಾರಲ್ಲ, ಬೇಗ ಕಾರ್ ತಗೊಂಡೋಗಿ ನಾನು ಹಾಸ್ಟೆಲಲ್ಲಿ ಅವನ್ನ ಕಾರಲ್ಲಿ ಕೂರಿಸ್ಬಂದು ನಾನು ಖುದ್ದಾಗಿ ಅವನನ್ನು ಬಸ್ ಹತ್ತಿಸಿ ಕಳಿಸಿ ಅವರಿಗೆ ಬಸ್ ನಂಬರು ಎಲ್ಲ ಕಳಿಸ್ಕೊಟ್ಟೆ. ಆಗ ಈ ಹುಡುಗನ ತಂದೆ ಹಾಂ ಅಂತ ಹೇಳಿದರು. ಆದರೆ ನನಗೆ ಸ್ವಲ್ಪ ಒಂದು 1 hour ನಂತರ ಏನೋ ಗೊತ್ತಿಲ್ಲ, ಒಂದು ಡೌಟ್ ಬಂತು ನನಗೆ. ಒಬ್ಬರ ತಂದೆ ತೀರಿ ಹೋದರೆ ಅವರು ಮಾತಾಡುವಾಗ ಆ ಒಂದು ದುಃಖ ಅವರ ಮಾತಲ್ಲಿ ಇರುತ್ತೆ. ಇದು ನನಗೆ ಕಾಣಲಿಲ್ಲ. ಅದು ನನಗೆ ಗೊತ್ತಾಗೋ ಸ್ವಲ್ಪ ಲೇಟ್ ಆಯಿತು. ಆಗ ನಾನು ಏನು ಮಾಡಿದೆ, ಇವರ ಅಡ್ರೆಸ್ಸನ್ನು ಹುಡುಕಿದೆ. ಯಾಕಂದರೆ ಅಡ್ರೆಸ್ ನೋಡಿದೆ, ಫೈಲಲ್ಲಿರುತ್ತೆ. ಆ ಏರಿಯಾದಲ್ಲಿ ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಇರ್ತಾರೆ ತುಂಬ, ಯಾಕಂದರೆ ಕೊಡಗಿಂದ ಸಾವಿರಾರು ಮಕ್ಕಳು ಬಂದಿರ್ತಾರೆ. ಆದ ಕಾರಣ ಆ ಏರಿಯಾದ ಓಲ್ಡ್ ಸ್ಟೂಡೆಂಟ್ಸ್ ಪೇರೆಂಟಿಗೆ ಕಾಲ್ ಮಾಡುತ್ತೇನೆ, ಸರ್ ಈ ಥರ ಒಂದು ಅಡ್ರೆಸ್ ನಿಮ್ಮ ಮನೆ ಪಕ್ಕದಲ್ಲಿದೆಯಾ? ಹೌದು, ನಮಗೆ ನಮ್ಮ ಮನೆಯಿಂದ ಕಾಣುತ್ತೆ ಅವರ ಮನೆ, ಅವರ ಮಗ ನಿಮ್ಮಲ್ಲೇ ಓದ್ತಾ ಇದ್ದಾನಲ್ವಾ? ಹೌದು ಸರ್, ವಿಷಯ ಏನಿಲ್ಲ, ಅಲ್ಲಿ ಏನಾದರೂ ಒಂದು ಡೆತ್ ಆಗಿದೆಯಾ? ಯಾರ್ದು ಆಗಿಲ್ಲಲ್ಲ? ಅಲ್ಲ ಸರ್, ಈ ಥರ ಅವರ ತಂದೆ ಗಟ್ಟಿಮುಟ್ಟಾಗಿ ಅಲ್ಲಿ ನಿಂತಿದ್ದಾರಲ್ಲ, ನಾನು ನೋಡ್ತಾ ಇದ್ದೇನೆ ಅಂದರು. ಸೊ ಹಾಗೆಲ್ಲ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳಿಗೆ ನೀವೇ ಕಲಿಸ್ಕೊಟ್ಟಾಗುತ್ತೆ. ಅಂಥ ಮಕ್ಕಳು ನಮಗೆ ಅದು ಏನಾಗುತ್ತೆ ಅಂತ ಹೇಳಿದರೆ, ರಿಸಲ್ಟ್ ಕೊಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಶಾಲೆಯ ರಿಸಲ್ಟ್ ಹಾಳಾಗುತ್ತೆ. ಇದೆಲ್ಲ ಸ್ವಲ್ಪ ಗಮನಿಸಬೇಕು. ಅದೇ ರೀತಿ ಹೀಗೆ 1-2 ದಿನ ಮುಂಚೆ ಒಬ್ಬರು ದೇವಸ್ಥಾನದಲ್ಲಿ ನನಗೆ ಸಿಗ್ತಾರೆ. ದೇವಸ್ಥಾನದಲ್ಲಿ ಸಿಕ್ಕಿ ಒಂದು ವಿಷಯ ಕೇಳ್ತಾರೆ. ಎಲ್ಲ ಪ್ರದಕ್ಷಿಣೆ ಬಂದ ನಂತರ ಅವರು, ಗೋಕುಲ್ರೇ 18 ವರ್ಷದಿಂದ ನಾವು ಗಮನಿಸ್ತಾ ಇದ್ದೇವೆ, ನಾವು ನಿಮ್ಮ ಹತ್ರ ಏನನ್ನೂ ನಾವು ಕೇಳಲಿಲ್ಲ, ಯಾವುದನ್ನು ನಾವು ಮಾತಾಡಲಿಲ್ಲ ನಿಮ್ಮ ಶಾಲೆಯ ಬಗ್ಗೆ. ನಿಜವಾಗಲೂ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆಂದರೆ ಒಂದು ದಾರಿ ತಪ್ಪಿದ ಮಕ್ಕಳನ್ನು ತಿರ್ಗಾ ಒಂದು ಸರಿಯಾದ ದಾರಿಗೆ ತಂದು ಕೂರಿಸ್ತಾ ಇದ್ದೀರಾ. ಆ ಮಕ್ಕಳು ತುಂಬ ನಾಟಿಯಾಗಿರ್ತಾರಲ್ಲ, ಎಲ್ಲ ಬೇಡದ ವಿಷಯಗಳು ಇರ್ತದಲ್ವಾ, ಹೇಗೆ ನೀವು ಇದನ್ನು ಮಾಡ್ತಾ ಇದ್ದೀರಾ ಅಂತ ದೇವಸ್ಥಾನದಲ್ಲಿ ನನ್ನ ಹತ್ರ ಕೇಳ್ತಾರೆ. ಆಗ ನಾನು ಅವರಿಗೆ ನೇರವಾಗಿ ಒಂದು ಉತ್ತರ ಹೇಳ್ತೇನೆ, ನೋಡಿ ಸರ್, ನಮಗೂ ಕೂಡ ಮಕ್ಕಳಿದ್ದಾರೆ ಅಲ್ವಾ? ಹೌದು, ಇದ್ದಾರೆ. ನಮ್ಮ ಮಕ್ಕಳು ಸಣ್ಣದಿರುವಾಗ ನಮ್ಮ ತೊಡೆಯಲ್ಲಿ ಆಟ ಆಡ್ತಾ ಇರುವಾಗ ಹೇಸಿಗೆ ಮಾಡಿರ್ತಾರೆ. ಹಾಗಂತ ನಾವು ನಮ್ಮ ತೊಡೆಯನ್ನೇ ಕತ್ತರಿಸ್ಕೊಳ್ತೇವಾ? ಇಲ್ಲಲ್ವಾ? ನಾವು ಆ ತಾಳ್ಮೆಯಿಂದ ನಾವು ಮಕ್ಕಳನ್ನು ಬೆಳೆಸಿ ಪೋಷಿಸಿ ಮುಂದಕ್ಕೆ ತರ್ತೇವೆಲ್ಲ. ಅದೇ ರೀತಿ ನನ್ನ ಈ ಪ್ರಗತಿಯ ಮಕ್ಕಳು, ಅವರು ಏನೋ ತಪ್ಪು ಮಾಡ್ತಾರೆ, ಎಲ್ಲವೂ ಆಗುತ್ತೆ, ಆದರೆ ನಾವು ಅವರಿಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಅವರನ್ನು ಸರಿದಿದ್ದಿ ತೀಡಿ ಅವರನ್ನು ಸರಿದಾರಿಗೆ ತರುವ ಕರ್ತವ್ಯವನ್ನು ನಾನು 18 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದಕ್ಕೆ ಮಹಾಲಿಂಗೇಶ್ವರನೇ ಸಾಕ್ಷಿ ಅಂತ ಹೇಳ್ತಾ ಆ ವ್ಯಕ್ತಿಗೆ ಹೇಳಿದಾಗ, ಆ ವ್ಯಕ್ತಿ ನನ್ನನ್ನು ಅಪ್ಪಿ ಹಿಡ್ಕೊಂಡು, ಪ್ರಾಯ ಆಗಿದೆ, ಅವರು ಕಣ್ಣೀರು ಹಾಕ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಸೊ ಆಗ ನನಗೂ ಕೂಡ ತುಂಬ ದುಃಖ ಆಗುತ್ತೆ. ಯಾಕೆಂತ ಹೇಳಿದರೆ, ಹಿಂದಿನ ಮಕ್ಕಳು, ಅದು ದುಃಖ ಅಲ್ಲ, ಅದೊಂದು ಆನಂದ ಬಾಷ್ಪ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದಿನ ಮಕ್ಕಳು ಈಗ ಸಾಧನೆ ಮಾಡಿ ಒಂದೊಂದು ಪೋಸ್ಟಿಗೆ ಬರ್ತಾ ಇದ್ದಾರೆ, ಒಂದೊಂದು ಪೋಸ್ಟಿಗೆ. ಅಂದರೆ 18 ವರ್ಷ ಆ ಪ್ರಾರಂಭದ ಮಕ್ಕಳು ಏರ್ಪೋರ್ಟಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಅವರು ಫಾರಿನ್ ಕಂಟ್ರೀಸಲ್ಲಿ ಡಿಫ್ರೆಂಟ್ ಏರ್ಪೋರ್ಟ್ಸಲ್ಲಿದ್ದಾರೆ. ಹೀಗೆ ಎಲ್ಲ ಇರುವಾಗ ನಮಗೆ 18 ವರ್ಷದಲ್ಲಿ ನಾವು ಪಟ್ಟ ಕಷ್ಟಕ್ಕೆ ಒಂದು ಪ್ರತಿಫಲ ನಮ್ಮ ಮಕ್ಕಳ ಮುಖಾಂತರ ಸಿಕ್ಕಿದೆ ಅಂತ ಹೇಳೋ ಸಂತೋಷ ಬೇರೆ. ಮತ್ತು ಯಾರೇ ಕೇಳಿ ನನ್ನ ಹತ್ರ, ಗೋಕುಲ್ನಾಥರೇ ಏನು ಆಸ್ತಿ ಮಾಡಿದ್ದೀರಾ, ಏನು ಸಂಪಾದಿಸಿದಂದರೆ, ನಾನು ಬಹಳ ಸಂಪಾದಿಸಿದ್ದೇನೆ. ಏನು ಅಂದರೆ ನನ್ನ ಸಂಪಾದನೆ ಬೇರೆ ಯಾರೂ ಅಲ್ಲ, ನನ್ನ ಈ ಮಕ್ಕಳು ಅಂತ ಹೇಳ್ತಾ ನನ್ನ ಈ ವಾಣಿಗೆ ಪೂರ್ಣ ವಿರಾಮವನ್ನು ಇರ್ತದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದಗಳು ಸರ್. ಮುಂದಿನ ಭಾಗವಾಗಿ ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕಾಗಿ ಸಂಸ್ಥೆಯ ಪ್ರಾಂಶುಪಾಲರಾದ ಹೇಮಲತಾ ಗೋಕುಲ್ನಾಥ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಸರೇ ಎಲ್ಲ ಮಾತಾಡಿ ಆಯಿತು, ಮಾತಾಡಲಿಕ್ಕೇನೋ ಇಡಲಿಲ್ವ ಅಂತ. ಬಟ್ ಕೆಲವೊಂದು ವಿಚಾರ
ಹೇಳಬೇಕಂತ ನಾನು ಸಹ ಪ್ರಿಪೇರ್ ಆಗಿ ಬಂದಿದ್ದೇನೆ. ಏನಂತ ಹೇಳಿದರೆ, ಇವಾಗ ಲೋಕಲ್ ಮಕ್ಕಳ ವಿಚಾರ ಅಲ್ಲ, ಹಾಸ್ಟೆಲ್, ನಮ್ಮ ಹಾಸ್ಟೆಲ್ಗಳಲ್ಲಿ ಈಗ ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಮಕ್ಕಳು ಇದ್ದಾರೆ. ಇವಾಗ ಪೇರೆಂಟ್ಸ್ ನೀವು ಮಕ್ಕಳನ್ನು ನೋಡಲಿಕ್ಕೆ ಬರ್ತೀರಾ, ಒಂದೇ ಊರಿನವರು ಇರ್ಬೋದು. ಈಗ ಒಂದು ಶಿವಮೊಗ್ಗ ಆದರೆ ಶಿವಮೊಗ್ಗದಿಂದ ಒಂದು 3-4 ಮಕ್ಕಳು ಇರ್ತಾರೆ. ಅದೇ ರೀತಿ ಕೊಡಗಿನಿಂದ ಒಂದು 4-5 ಮಕ್ಕಳಿರ್ತಾರೆ. ಸೊ ಎಲ್ಲವೂ ಸರಿಯೇ. ನೀವು ಬಂದಾಗ, ನಿಮ್ಮ ಮಕ್ಕಳನ್ನು ನೋಡಲಿಕ್ಕೆ ಬಂದ ಕೂಡಲೇ ಫಸ್ಟ್ ಮಾಡುವ ಕೆಲಸ ನಿಮ್ಮ ಮಕ್ಕಳು ಏನು ಅಂತ ಹೇಳಿದರೆ, ನಿಮ್ಮ ಕೈಯಿಂದ ಮೊಬೈಲ್ ತಗೊಳ್ಳೋದು ಅಲ್ವಾ? ಅಷ್ಟು ದಿವಸದಿಂದ ಪಾಪ ಮೊಬೈಲ್ ಮುಟ್ಟದೆ ಮಕ್ಕಳು ದಮ್ಮು ಕಟ್ಟಿ ಕೂತ್ಕೊಂಡಿರ್ತಾರೆ. ಯಾವಾಗ ಪೇರೆಂಟ್ ಫಸ್ಟು ಮೊಬೈಲ್ ತಗೊಂಡ್ರು, ಇದರ ಮೊದಲು ಯಾರೆಲ್ಲ ಏನಲ್ಲ ಫ್ರೆಂಡ್ಸು ಎಲ್ಲ ಕಾಲ್ ಮಾಡಿ ಆಯಿತು, ಎಲ್ಲವೂ ಸಹ ಆಯಿತು. ಓಕೆ, ಅದು ಒಪ್ಪಿದೆವು. ಆದರೆ ನಿಮ್ಮ ಮೊಬೈಲನ್ನು ಹಾಸ್ಟೆಲಲ್ಲಿದ್ದ ಬೇರೆ ಮಕ್ಕಳಿಗೆ ಕೊಡಲಿಕ್ಕೆ ಇಲ್ಲ. ಇದು ನಮ್ಮ ಗಮನಕ್ಕೆ ಬಂದಿದೆ. ಪೇರೆಂಟ್ಸ್ ಬಂದಾಗ ಕೆಲವು ಮಕ್ಕಳಲ್ಲಿ ಭಾಳ ಬುದ್ಧಿವಂತರಿದ್ದಾರೆ ಕೆಲವರು. ಅವರು ಪೇರೆಂಟ್ನ ಮೊಬೈಲನ್ನು ತಗೊಂಡು, ಆಂಟಿ ಅಂಕಲ್ ಒಂದು ಸಾರಿ ನಿಮ್ಮ ಮೊಬೈಲ್ ಕೊಡಿ, ನಮ್ಮ ಅಮ್ಮನಿಗೆ ಮಾತಾಡ್ತೇನೆ, ಅಪ್ಪನಿಗೆ ಮಾತಾಡ್ತೇನೆ ಅಂತೇಳಿ. ಸೊ ಈ ವಿಚಾರವನ್ನು ಇಲ್ಲಿಗೆ ಇವತ್ತಿಗೆ ಸ್ಟಾಪ್. ಯಾಕಂದರೆ ನಿಮ್ಮ ಮೊಬೈಲಿನಿಂದ ಪೇರೆಂಟ್ಸ್ಗೆ ಅವರಿಗೆ ಕಾರ್ಡು ಕೊಟ್ಟಿದ್ದೇವೆ. ನಾವು ಕಾರ್ಡು ಕೊಟ್ಟು ವಾರದಲ್ಲಿ 2 ದಿವಸ ಮಾತಾಡಲಿಕ್ಕೆ ಹೇಳಿದ್ದೇವೆ, ಬುಧವಾರ ಮತ್ತು ಸ್ಯಾಟರ್ಡೇ. ನೋಡಿ, ಸ್ಯಾಟರ್ಡೇ ಈವ್ನಿಂಗ್ ಕೊಟ್ಟ ಇದು ಕಾರ್ಡ್ ಸಂಡೇ ಫುಲ್ ಅವ್ರ ಹತ್ರ ಇರ್ತದೆ, ಹೌದಾ? ಸೊ ಆದ ಕಾರಣ ಪೇರೆಂಟಲ್ಲಿ ನಾನು ಕೇಳಿಕೊಳ್ಳೋದೇನು ಅಂತ ಹೇಳಿದರೆ, ದಯವಿಟ್ಟು ನಿಮ್ಮ ಫೋನ್ಗಳನ್ನು ನಿಮ್ಮ ಮಕ್ಕಳು ಉಪಯೋಗಿಸಲಿ, ಆದರೆ ಹಾಸ್ಟೆಲ್ನ ಬೇರೆ ಮಕ್ಕಳ ಕೈಗೆ ಕೊಡಬೇಡಿ. ಇದೊಂದು ವಿಚಾರ. ಮತ್ತು ನಾವು ಆದಷ್ಟು ಏನು ಅಂತ ಹೇಳಿದರೆ, ಮೊಬೈಲ್ಗೆ ದೂರ ಇಡಬೇಕು ಅಂತ ಕೇಳ್ತೇವೆ. ಆದರೆ ಇನ್ನೂ ಸಹ ಕೆಲವರು ಪೇರೆಂಟ್ಸ್ ಕೇಳ್ತಾರೆ ಕೆಲವು ವಿಚಾರಗಳು ಬರ್ತದೆ, ಆನ್ಲೈನ್ ಕ್ಲಾಸ್ ಇಲ್ವಾ ನಮಗೆ ಅಂತೇಳಿ. ನಾವು ಆನ್ಲೈನ್ ಕ್ಲಾಸ್ ಬೇಡ, ಮಕ್ಕಳಿಗೆ ಆಫ್ಲೈನು ಮೊಬೈಲಿಂದ ದೂರ ಇಡಬೇಕು ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇರುವಾಗ ಇನ್ನೂ ಪೇರೆಂಟ್ಸು ಆನ್ಲೈನಲ್ಲೇ ಇದ್ದಾರೆ ಅಲ್ವಾ? ಸೊ ಇವಾಗ ಸಹ ನಾನು ನೋಡಿದೆ, ಎಷ್ಟು ಪೇರೆಂಟ್ಸ್ ಬಂದಿದ್ದಾರೆ. ಎಷ್ಟು ಪೇರೆಂಟ್ಸನ್ನು ಅವರ ಮಕ್ಕಳು ಅಮ್ಮ ಹೇಗಿದ್ದಿ, ಅಪ್ಪ ಹೇಗಿದ್ದಿ ಅಂತ ಕೇಳಿದಾರಾ, ಅಥವಾ ಫಸ್ಟ್ ಮೊಬೈಲ್ ತೊಗೊಂಡಿದ್ದಾರಾ? ಯಾವುದು ಮಾಡಿದ್ದಾರೆ? ಫಸ್ಟ್ ಮೊಬೈಲ್ ತೊಗೊಂಡು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಫ್ರೆಂಡ್ಸು, ಚಾಟಿಂಗ್ ಎಲ್ಲವೂ ಆದ ನಂತರ ಮತ್ತೆ ಅಮ್ಮ ಆಗ ಸಹ ಕೇಳಿದಾರೆ ಇಲ್ವೋ ಗೊತ್ತಿಲ್ಲ. ಅಮ್ಮ ಹೇಗಿದ್ದಿ, ಅಪ್ಪ ಹೇಗಿದ್ದಿ ಅಂತ ಕೇಳಿದಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ನಾನು ನೋಡಿದೆ, ಎಲ್ಲರ ಕೈಗಳಲ್ಲಿ ಮೊಬೈಲು, ಪೇರೆಂಟ್ಸ್ನ ಕೈಯಲ್ಲಿಲ್ಲ ಇತ್ತು, ಆ ಮೊಬೈಲು ಮಕ್ಕಳ ಕೈಗೆ ಬಂತು. ಇವಾಗ ರಕ್ಷಿತಾ ಹೇಳಿದಾಗೆ ನೋಡಿ, ನಾನು ಸಹ ಅದನ್ನೇ ಹೇಳ್ತೇನೆ, ಮೊಬೈಲ್ಗೆ ನಾವು ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು. ಕಂಟಿನ್ಯೂಸ್ ಆಗಿ ನೋಡಿ, ಮೊಬೈಲು ನಾವು ಯೂಸ್ ಮಾಡ್ತಾ ಇದ್ದರೆ ನಮ್ಮ ಮೈಂಡ್ ವರ್ಕ್ ಆಗೋದಿಲ್ಲ. ಯಾಕೆ, ನಾವು ಬೇರೆ ಏನೋ ಒಂದು ಮಾಡಲಿಕ್ಕೆ ಹೋಗ್ತೇವೆ, ಅದು ತಪ್ಪಿ ಹೋಗ್ತದೆ. ಯಾಕೆಂದರೆ ಈ ಮೊಬೈಲಲ್ಲಿ ಯೂಸ್ ಮಾಡಿ ನಮ್ಮ ಬ್ರೈನು ಸಹ ಇವಾಗ ಏನಾಗಿದೆ ಅಂದರೆ, ಮಕ್ಕಳಲ್ಲಿ ನೋಡಿ ಖಾಲಿ ಸ್ವಿಚ್, ಮೊಬೈಲಲ್ಲಿ ಬಟನ್ ಒತ್ತಿದ ಕೂಡಲೇ ಬಂದಾಯಿತು, ಆಫ್ ಆನ್. ಮಕ್ಕಳು ಸಹ ಹಾಗೆ ಆಗಿದ್ದಾರೆ. ಏನಾದರೂ ಒಂದು ಕೆಲಸ ಹೇಳಿದರೆ ಜಸ್ಟ್ ಅದನ್ನು ಮಾತ್ರ ಮಾಡಿ ಬರೋದು. ಅದರ ನಂತರ ಅದು ಒಂದು ವಸ್ತುವನ್ನು ಕೇಳಿ ಬನ್ನಿ ಅಂತ ಹೇಳುವಾಗ ಆ ವಸ್ತು ಇಲ್ಲ. ಸೊ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಆಗಿ ಏನು ಮಾಡಬೇಕು, ಸ್ವಂತವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡಿದ್ದಾರೆ ಈಗಿನ ಜನರೇಷನ್. ಸೊ ಅದಕ್ಕೆ ನಾನು ಹೇಳೋದೇನಂತ ಹೇಳಿದ್ರೆ, ನೋಡಿ, ನಿಮ್ಮ ಮೊಬೈಲಲ್ಲಿರೋದು ಓನ್ಲಿ 5 GB ಮಾತ್ರ, ಆದರೆ ನಿಮ್ಮ ಬ್ರೈನಲ್ಲಿ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ GB ಇದೆ. ಸೊ ಅದನ್ನು ಯೂಸ್ ಮಾಡಿದರೆ ಅದು ನಿಮ್ಮ ಲೈಫಲ್ಲಿ ಎಷ್ಟೋ ಯೂಸ್ ಆಗ್ತದೆ. ಇವಾಗ ಸರ್ ಹೇಳಿದಾಗೆ ನೋಡಿ, ನಮ್ಮ ಬ್ರೈನಲ್ಲಿ ನಾವು ಯೂಸ್ ಮಾಡಿದರೆ ಏನೆಲ್ಲ ಮಿರಾಕಲ್ಸ ಮಾಡ್ಬೋದು. ಮತ್ತು ಪ್ರತಿಯೊಂದು ಏನೇ ಸಾಧನೆ ಮಾಡಬೇಕಾದ್ರೆ ನಮಗೆ ಒಂದು ಗೋಲ್ ಇರಬೇಕು. ಆ ಗೋಲ್ ನಾವು ಎಲ್ಲಿದ್ದರೂ ಅದನ್ನು ಸಾಧನೆ ಮಾಡ್ಬೋದು. ಇವಾಗ ನಾನು ಎಲ್ಲಿಯೋ ಹೈದರಾಬಾದಲ್ಲಿ ಹುಟ್ಟಿ ಅಲ್ಲಿ ಕಲಿತು ಇಲ್ಲಿ ಕರ್ನಾಟಕಕ್ಕೆ ಬಂದು ಇಲ್ಲಿ ಭಾಷೆ ಕಲ್ತದ್ದು, ಕನ್ನಡ ಬರೋದಿಲ್ಲ ಇತ್ತು. ಬಟ್ ನನ್ನ ಗುರಿ ಏನು, ನಾನು ಸಣ್ಣದಿರುವಾಗ ಕಾಲೇಜಲ್ಲಿ ಕಲಿಯುವಾಗಲೇ ನನಗೆ ಒಂದು ಏಮ್ ಇತ್ತು, ಏನು, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನು, ಒಂದು ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ.
ಸೊ ಅದನ್ನು ಇಲ್ಲಿ ಬಂದು ಸಹ ಸಾಧನೆ ಮಾಡಿದ್ದೇನೆ. ಅದು ಏಕೆ ಸಾಧ್ಯ? ಅದು ಯಾಕಂದರೆ ನಾನು ಎಜುಕೇಟೆಡ್, ನನಗೆ ವಿದ್ಯಾಭ್ಯಾಸ ಇದ್ದ ಕಾರಣ ನೋಡಿ, ನನ್ನ ತಂದೆ ತಾಯಿ ನನಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಆಸ್ತಿ ಕೊಡಲಿಲ್ಲ. ಸೊ ಆ ವಿದ್ಯಾಭ್ಯಾಸವನ್ನು ಅಲ್ಲಿಂದ ಇಲ್ಲಿ ತಂದು ನಾನು ಅದನ್ನು ಇಲ್ಲಿ ಉಪಯೋಗಿಸಿ ಈ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಇವತ್ತು 18 ವರ್ಷ ಪೂರೈಸಿ 19ನೇ ವರ್ಷದಲ್ಲಿದ್ದೇವೆ. ಸೊ ಸಾವಿರಾರು ಮಕ್ಕಳಿಗೆ ನಾವು ವಿದ್ಯಾದಾನ ಮಾಡ್ತಿದ್ದೇವೆ. ಸೊ ನಾನು ಮಕ್ಕಳ ಹತ್ರ ಹೇಳೋದು ಅದನ್ನೇ, ನಿಮ್ಮ ತಂದೆ ತಾಯಿ ನಿಮಗೆ ಏನು ಕೊಟ್ಟರು ಕೊಡೋದಿದ್ರು, ನೀವು ವಿದ್ಯಾಭ್ಯಾಸ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವ ದೇಶ ಅಲ್ಲ ವಿದೇಶದಲ್ಲಿ ಹೋಗಿ ಬದುಕಬೋದು, ಎಲ್ಲಿ ಹೋದರೂ ಬದುಕಬೋದು. ದುಡ್ಡು ಇವತ್ತಿರ್ತದೆ, ನಾಳೆ ಹೋಗ್ತದೆ. ಸೊ ಆದ ಕಾರಣ ನೋಡಿ ಮಕ್ಕಳೇ, ಈಗಿನ ಜೆನರೇಷನ್ ನಾನು ಹೇಳೋದು, ಆದಷ್ಟು ನಿಮ್ಮ ಮೊಬೈಲ್ಗಳನ್ನು ನಿಮ್ಮ ಆಲೋಚನಾ ವಿಧಾನವನ್ನು ಪಕ್ಕದಲ್ಲಿಟ್ಟು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಓದುವ ಕಡೆ ಗಮನ ಕೊಡಿ. ಅದೇ ರೀತಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟು, ಗೇಮ್ಸು, ಸ್ಪೋರ್ಟ್ಸು ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನು ಮುಂದುವರಿಸಿ, ಮುಂದೆ ಜೀವನದಲ್ಲಿ ನಿಮಗೆ ಒಳ್ಳೆಯದು ಆಗುತ್ತೆ. ಬೆಸ್ಟ್ ಆಫ್ ಲಕ್. ಧನ್ಯವಾದಗಳು ಮ್ಯಾಮ್. ಇದೀಗ ನಮ್ಮ ಕಾರ್ಯಯಾನ ಕ್ಷೇತ್ರದ ಪರಿಚಯವನ್ನು ನೀಡಲು ವಿಸ್ತಾರ ತಂಡವನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. Good afternoon everyone. We are from Shri Pragati Vistara College for Aviation and Management Puttur. So we are authorized franchisee of Skybird Aviation Bangalore. Here to explain about aviation courses. So ಇಲ್ಲಿ ನೋಡಿರ್ಬೋದು ತುಂಬ ಜನ ಮಕ್ಕಳು ಈಗ ನಿಮಗೆ ಕಲೀಲಿಕ್ಕೆ ಬಂದಿದ್ದೀರಾ. ಸೊ ಈಗ ನೆಕ್ಸ್ಟ್ ಇಂಜಿನಿಯರ್, ಡಾಕ್ಟರ್ ಅಂತ ಅಂದ್ಕೊಂಡಿದ್ದೀರಾ. ಅದರ ಬಿಟ್ಟು ಬೇರೆ ಯಾವ ಕೋರ್ಸ್ ನಿಮಗೆ ಮಾಡ್ಬೋದು ಅಂತ ಒಂದು ಪ್ಲ್ಯಾನಿಂಗ್ಗೋಸ್ಕರ ನಾವು ಈಗ ಏವಿಯೇಷನ್ ಕೋರ್ಸಸ್ ಎಲ್ಲ ತಂದಿದ್ದೀವಿ. ಈಗ ಪುತ್ತೂರಲ್ಲಿ ಇದೇ ಫಸ್ಟ್ ಏವಿಯೇಷನ್ ಕಾಲೇಜ್ ಆಗಿರೋದ್ರಿಂದ ಸೊ ನಾವು ಸ್ವಲ್ಪ ನಿಮಗೆ ಏವಿಯೇಷನ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀವಿ. ಆ್ಯಂಡ್ ನಾವಿಲ್ಲಿ ಏವಿಯೇಷನ್ ಕೋರ್ಸಸ್ ಎಲ್ಲ ಕೊಡ್ತಾ ಇದ್ದೀವಿ. ಸೊ ದೋಸ್ ಆರ್ BBA in Aviation Management. It's a 3 years course. So BBA in Aviation ಅಂದರೆ ಎಂತ? ಸೊ ವಾಟ್ ಈಸ್ ಏವಿಯೇಷನ್? ಏವಿಯೇಷನ್ ಅಂತ ಹೇಳಿದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ಏರ್ಕ್ರಾಫ್ಟ್ಸ್. ಸೊ ಇಲ್ಲಿ ನಿಮಗೆ ನಾರ್ಮಲಾಗಿ BBA ಯಾವುದೆಲ್ಲ ಕೋರ್ಸ್ ಇದೆ, ಐ ಮೀನ್ ಸಬ್ಜೆಕ್ಟ್ಸ್ ಎಲ್ಲ ಇದೆ. ಸೊ ನಾರ್ಮಲಾಗಿ BBA ಸಬ್ಜೆಕ್ಟ್ಸ್ ಎಲ್ಲ ಇರ್ತದೆ. ಅಲಾಂಗ್ ವಿತ್ ದ್ಯಾಟ್ ಏವಿಯೇಷನ್ ಕೋರ್ಸಸ್ ಕೂಡ ಇದೆ. ಸೊ ಇದರಲ್ಲಿ ಏನು ಯೂಸ್ ಅಂತ ಹೇಳಿದರೆ, ನೀವು ಕಾರ್ಪೊರೇಟ್ ವರ್ಲ್ಡಿಗೂ ಹೋಗ್ಬೋದು, ಜೊತೆಗೆ ಏವಿಯೇಷನ್ ವರ್ಲ್ಡಿಗೂ ಹೋಗ್ಬೋದು. ನಿಮಗೀಗ ಸಪೋಸ್ ನಿಮಗೆ ಏವಿಯೇಷನ್ ಬೇಡ ಅಂತ ಹೇಳಿದರೆ ಕಾರ್ಪೊರೇಟ್ ವರ್ಲ್ಡಿಗೂ ಹೋಗ್ಬೋದು, ಇಲ್ಲ ನಿಮಗೆ ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಇದ್ದರೆ ಸೊ ಏವಿಯೇಷನ್ ನಿಮಗೆ ವರ್ಲ್ಡಿಗೂ ಹೋಗ್ಬೋದು. ಆ್ಯಂಡ್ BBA in Aviation Management with IATA. ಸೊ ಈಗ BBA ವಿತ್ ಏವಿಯೇಷನ್ ಜೊತೆಗೆ IATA ಕೂಡ ನಿಮಗೆ ಬರ್ತದೆ. ಸೊ ಎಕ್ಸ್ಟ್ರಾ ನಿಮಗೆ ಏವಿಯೇಷನ್ ಜೊತೆಗೆ IATA ಕೂಡ ನಿಮಗೆ ಇದರಲ್ಲಿ ಆ್ಯಡ್ ಆಗೋನಾಗಿರ್ತದೆ. ನೆಕ್ಸ್ಟ್ 1 year ಕೋರ್ಸ್, ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಏರ್ಪೋರ್ಟ್ ಆ್ಯಂಡ್ ಏರ್ಲೈನ್ ಆಪ್ರೇಷನ್ಸ್. ಇಟ್ಸ್ ಅ 1 year ಕೋರ್ಸ್. ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ನಿಮಗೆ ಒಟ್ಟಿಗೆ ಗ್ರೌಂಡ್ ಸ್ಟಾಫ್ ಆಗಿ ಹೋಗ್ಬೋದು, ಕ್ಯಾಬಿನ್ ಕ್ರೂ ಆಗಿ ಹೋಗ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಕಸ್ಟಮರ್ ಸರ್ವಿಸ್, ರ್ಯಾಂಪ್, ಕಾರ್ಗೋ, ಬೋರ್ಡಿಂಗ್, ಏರ್ಪೋರ್ಟ್ ಸೆಕ್ಯೂರಿಟಿ. ಸೊ ದೀಸ್ ಆಲ್ ಡಿಪಾರ್ಟ್ಮೆಂಟ್ಸ್ ಆರ್ ಇನ್ಕ್ಲೂಡೆಡ್. ದೆನ್ ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಟ್ರಾವೆಲ್ ಮ್ಯಾನೇಜ್ಮೆಂಟ್. ಸೊ ಇದು ಹೇಗಂತ ಹೇಳಿದರೆ, ಇದು ನಾರ್ಮಲಾಗಿ ನಿಮಗೆ ಈಗ 1 year ಕೋರ್ಸ್ ಥರನೇ ಇರ್ತದೆ. ಸೊ ಇದರಲ್ಲಿ ನಿಮಗೆ ಈಗ ನಿಮಗೆ ಏರ್ಪೋರ್ಟ್ ಜೊತೆಗೆಲ್ಲ ಟೈಅಪ್ ಆಗಿರ್ತದೆ, ಲಾಂಜಸ್, ರೆಸ್ಟೋರೆಂಟ್ಸ್ ಎಲ್ಲ ಟೈಅಪ್ ಆಗಿರ್ತದೆ. ಸೊ ಇದರಲ್ಲಿ ನಿಮಗೆ ಹಾಸ್ಪಿಟಾಲಿಟಿ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಜೊತೆಗೆ ಇದು ಬರ್ತದೆ. ಏವಿಯೇಷನ್ ಜೊತೆಗೆ ಹಾಸ್ಪಿಟಾಲಿಟಿ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಸಿಗ್ತದೆ ನಿಮಗೆ. ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಕ್ಯಾಬಿನ್ ಕ್ರೂ ಏರ್ ಹೋಸ್ಟೆಸ್ ಟ್ರೈನಿಂಗ್. ಸೊ ಯು ನೋ ದ್ಯಾಟ್ ಕ್ಯಾಬಿನ್ ಕ್ರೂ ಅಂದರೆ ಏನು ಅಂತ. ಸೊ ಕ್ಯಾಬಿನ್ ಕ್ರೂ ಅಂತ ಹೇಳಿದರೆ ಇಟ್ಸ್ ಅ ಕಂಪ್ಲೀಟ್ ಇನ್ ಫ್ಲೈಟ್ ಸರ್ವಿಸ್. ಸೊ ನಿಮಗೆ ನೀವು ಫ್ಲೈಟ್ ಒಳಗೆ ಹೋಗುವಾಗ ನೋಡಿರ್ಬೋದು, ಕ್ಯಾಬಿನ್ ಕ್ರೂ ಎಲ್ಲ ಇರ್ತಾರೆ, ಚೆಂದ ಇರ್ತಾರೆ. ಸೊ ಈ ಥರ ಕೋರ್ಸ್ ಇದರಲ್ಲಿ ನಿಮ್ಗೆ ಇರ್ತದೆ. ನಿಮಗೆ ಕ್ಯಾಬಿನ್ ಕ್ರೂಗೆ ಬೇಕಾದಂಥ ಟ್ರೈನಿಂಗ್ಸ್ ಆ್ಯಂಡ್ ಹೇಗೆ ಅವರಲ್ಲಿ ವರ್ಕ್ ಮಾಡಬೇಕು ಆ್ಯಂಡ್ ಹೌ ಟು ಕಮ್ಯುನಿಕೇಟ್ ಆ್ಯಂಡ್ ಹೇಗೆ ಗ್ರೂಮಿಂಗ್ ಇರಬೇಕು, ದೀಸ್ ಆಲ್ ಇಲ್ಲಿ ನಿಮಗೆ ಹೇಳಿಕೊಡ್ತೀವಿ. ಇದರಲ್ಲಿ ನಿಮಗೆ ಕಸ್ಟಮರ್ ಸರ್ವಿಸ್ ಕೂಡ ಬರ್ತದೆ. ದೆನ್ ಬೋರ್ಡಿಂಗಲ್ಲಿ ಬೇಕಾದಂಥ ಕಸ್ಟಮರ್ ಸರ್ವಿಸ್, ಬೋರ್ಡಿಂಗ್, ಟಿಕೆಟಿಂಗ್ ಇದೆಲ್ಲ ಇದರಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿರ್ತದೆ. ದೆನ್ ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಗ್ರೌಂಡ್ ಹ್ಯಾಂಡ್ಲಿಂಗ್. ಸೊ ಇಟ್ಸ್ ಎ 6 months ಕೋರ್ಸ್. ಗ್ರೌಂಡ್ ಹ್ಯಾಂಡ್ಲಿಂಗ್ ಅಂತ ಹೇಳಿದ್ರೆ ಗ್ರೌಂಡ್ ಸ್ಟಾಫಾಗಿ ನೀವು ವರ್ಕ್ ಮಾಡುವಂಥದ್ದು. ಗ್ರೌಂಡ್ ಸ್ಟಾಫಲ್ಲಿ ನಿಮಗೆ ರ್ಯಾಂಪ್, ಕಾರ್ಗೋ, ದೆನ್ ಪಾರ್ಕಿಂಗ್ ಏರಿಯಾ. ಸೊ ಇಟ್ಸ್ ಅ ರ್ಯಾಂಪ್ ಮೀನ್ಸ್ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಅಂತ ಹೇಳಿದರೆ ನಿಮಗೆ ಸೂಪರ್ವೈಸ್ ಮಾಡಲಿಕ್ಕೆ ಇರ್ತದೆ. ದೆನ್ ಕಾರ್ಗೋ ಅಂತ ಹೇಳಿದರೆ ಈಗ ಗೂಡ್ಸ್ ಎಲ್ಲ ನಮಗೆ ಬರ್ತದೆ, ನಿಮಗೆ ಫ್ಲೈಟಲ್ಲೆಲ್ಲ ಗೂಡ್ಸ್ ಎಲ್ಲ ಬರ್ತದೆ. ಸೊ ಈ ಗೂಡ್ಸನ್ನು ಸೂಪರ್ವೈಸ್ ಮಾಡುವಂಥ ಜಾಬ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತದೆ. ಅಬೌಟ್ ಪ್ಲೇಸ್ಮೆಂಟ್, ಈಗ ಪುತ್ತೂರಲ್ಲಿ ಏವಿಯೇಷನ್ ಕಾಲೇಜ್ ಆಗಿದೆ, ವಾಟ್ ಅಬೌಟ್ ಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಇಟ್ಸ್ 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ಸೊ ನಾವು 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದೀವಿ. ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕು.
ನಿಮ್ಮ ಕಮ್ಯುನಿಕೇಷನ್ ಆ್ಯಂಡ್ ಗ್ರೂಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಏವಿಯೇಷನ್. ಸೊ ನಿಮಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಕೂಡ 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೊಡ್ತೀವಿ. ದೆನ್ ಪ್ಯಾನ್ ಇಂಡಿಯಾ ಪ್ಲೇಸ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಕೂಡ ನಾವು ಕೊಡ್ತಾ ಇದ್ದೀವಿ. ಪ್ಯಾನ್ ಇಂಡಿಯಾದಲ್ಲಿ ನಮ್ಮ ಪ್ಲೇಸ್ಮೆಂಟ್ಸ್ ಇದೆ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಆಲ್ಸೋ ವಿ ಆರ್ ಗಿವಿಂಗ್. These are now placement partners: Akasa Air, then Air India Express, SpiceJet. These all are placement partners. The perks and benefits. ಯಾಕೆ ನಾವು ಏರ್ಲೈನ್ ಸ್ಟಾಫ್ ಆಗಬೇಕು, ಯಾಕೆ ನಮಗೆ ಇದರಿಂದ ಏನು ಬೆನಿಫಿಟ್ಸ್, ಡಾಕ್ಟರ್ ಆದರೂ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳ್ಬೋದು. ಸೊ ದೀಸ್ ಆಲ್ perks and benefits. ಸೊ ಅಟ್ರಾಕ್ಟಿವ್ ಸ್ಯಾಲರಿ ಪ್ಯಾಕೇಜಸ್. ಆ್ಯಸ್ ಅ ಫ್ರೆಷರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 35,000 to 45,000 ಸ್ಯಾಲರಿ. ಸೊ ನೀವು ಫ್ರೆಷರಾಗಿ ಹೋಗುವಾಗಲೇ ನೀವು 35 to 45 ಸ್ಯಾಲರಿ ನಿಮಗೆ ಸಿಗ್ತದೆ. ನೆಕ್ಸ್ಟ್ PF ಆ್ಯಂಡ್ ಮೆಡಿಕಲ್. ನಿಮಗೆ PF ಆ್ಯಂಡ್ ಮೆಡಿಕಲ್ಸ್ ಇದರಲ್ಲಿ ಸಿಗ್ತದೆ. ಅಂದರೆ ನೀವು ಸಪೋಸ್ ನಿಮಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಆಯಿತು, ಏನು ಮಾಡೋದು ಅಂತಿದ್ರೆ, ಸೊ ಇದೆಲ್ಲ ಇದರಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿರ್ತದೆ. ಏರ್ಲೈನ್ ಸ್ಟಾಫ್ ಆದರೆ ನಿಮಗೆ ಏನೇ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಆ್ಯಂಡ್ PF ಇದರಲ್ಲೇ ಇನ್ಕ್ಲೂಡ್ ಆಗಿರ್ತದೆ ನಿಮಗೆ. ಇಯರ್ಲಿ ಬೋನಸ್. ಈಗ ನಿಮಗೆ ಇಯರ್ಲಿ 40,000 ಸ್ಯಾಲರಿ ಇದೆ ಅಂತ ಅಂದ್ಕೊಳ್ಳಿ, ನಿಮಗೆ ಬೋನಸ್ ಆಗುವಾಗ 40+ ಅದರ ಡಬಲ್ ಅಷ್ಟು ನಿಮಗೆ ಬೋನಸ್ ಆಗ್ತದೆ. ಏನೇ ಇದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ, ಸ್ಕಿಲ್ಸ್ ಮೇಲೆ ನಿಮಗೆ ಬೋನಸ್ ಆಗ್ತದೆ. ದೆನ್ ಕಂಪನಿ ಟ್ರಿಪ್ಸ್. ಇಯರ್ಲಿ ಒನ್ಸ್ ನಿಮಗೆ ಇಂಟರ್ನ್ಯಾಷನಲ್ ಕಂಪನಿ ಟ್ರಿಪ್ಸ್ ಇರ್ತದೆ. ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಫ್ಯಾಮಿಲಿಗೂ ಕೂಡ ಎಕ್ಸ್ಟ್ರಾ 5 ಟಿಕೆಟ್ಸ್ ಫ್ರೀಯಾಗಿ ಸಿಗ್ತದೆ. ಪ್ರಮೋಷನ್ಸ್. ಹಿಯರ್ ಈಗ ನಿಮಗೆ ಅಂದ್ಕೊಳ್ಬೋದು ಪ್ರಮೋಷನ್ಸ್ ಎಲ್ಲ ಕೆಲವು ಕಂಪನೀಸ್ ಅಲ್ಲೆಲ್ಲ ಆಗ್ತದೆ ಹೀಗೆ 1 year ಆದಮೇಲೆ, ದೆನ್ 2 years ಆದಮೇಲೆ. ಬಟ್ ಇಲ್ಲಿ ನಿಮ್ಮ ಸ್ಕಿಲ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅದರ ಮೇಲೆ ನಿಮ್ಮ ಪ್ರಮೋಷನ್ಸ್ ಎಲ್ಲ ಆಗ್ತದೆ. ಇಯರ್ಲಿ ಇನ್ಕ್ರಿಮೆಂಟ್ಸ್. ಇದು ಕೂಡ ಅಷ್ಟೇ, ನಿಮ್ಮ ಇನ್ಕ್ರಿಮೆಂಟ್ಸ್ ಎಲ್ಲ ಆಗೋದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ, ನೀವು ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ, ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಆ್ಯಂಡ್ ನೀವು ಹೇಗೆ ವರ್ಕ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಇನ್ಕ್ರಿಮೆಂಟ್ಸ್ ಎಲ್ಲ ಆಗ್ತದೆ. ಸೊ ಇಲ್ಲಿ ನಿಮಗೆ ಮಾರ್ಕ್ಸೇ ಇಂಪಾರ್ಟೆಂಟ್ ಅಂತಲ್ಲ, ನೀವು ಹೇಗಿರ್ತೀರಾ, ಹೇಗೆ ಬಿಹೇವ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಏವಿಯೇಷನ್. ಆ್ಯಂಡ್ ಆ್ಯನ್ವಲ್ ಲೀವ್ಸ್ ಕೂಡ ಅಷ್ಟೇ, ನಿಮಗೆ 30ಗಿಂತ ಜಾಸ್ತಿ ಲೀವ್ಸ್ ಇರ್ತದೆ. ಈಗ ನಾರ್ಮಲಾಗಿ ಕಾರ್ಪೊರೇಟ್ ವರ್ಲ್ಡಲ್ಲೆಲ್ಲ ನಿಮಗೆ 14-15 ಲೀವ್ಸ್ ಎಲ್ಲ ಇರ್ಬೋದು, ಬಟ್ ಇಲ್ಲಿ ನಿಮಗೆ 30 ಲೀವ್ಸ್ ಎಲ್ಲ ಸಿಗ್ತದೆ ನಿಮಗೆ. ಶಿ ಈಸ್ ಅವರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಜಾತಾ ಬೈರಿ. ಇದು ನಮ್ಮ ರೀಸೆಂಟ್ ಪ್ಲೇಸ್ಮೆಂಟ್ಸ್ ಸ್ಕೈಬರ್ಡಿಂದ ಆಗುವಂಥದ್ದು. ದಿಸ್ ಈಸ್ ಅವರ್ ಕ್ಲಾಸ್ ರೂಮ್. ಸೊ ಫುಲ್ಲಿ ಫರ್ನಿಶ್ಡ್ ಕ್ಲಾಸ್ ರೂಮ್ ಸ್ಪೇಸ್ and with AC. This is our mock room. ಇದು ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಲ್ಯಾಬ್. ಸೊ ಜಸ್ಟ್ ಏವಿಯೇಷನ್ ಮಾತ್ರ ಅಲ್ಲ, ನಿಮಗೆ ಕಂಪ್ಯೂಟರ್ ಕ್ಲಾಸಸ್ ಕೂಡ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. These are our aviation students. They are our first batch students. This is our inauguration ceremony. This is Aurora 2K25. ಇದು ನಮ್ಮ ಫ್ರೆಶರ್ಸ್ ಡೇ ಸೆಲೆಬ್ರೇಷನ್. ಸೊ ಇಲ್ಲೇ ಆಗಿರುವಂಥದ್ದು, ತುಂಬ ಗ್ರ್ಯಾಂಡಾಗಿ ಆಗಿದೆ Aurora 2K25. So this is in-flight training session. So yeah,
ಇಟ್ ಈಸ್ ಏರೋಡ್ರೋಮ್. ಸೊ ನಾವೀಗ ಮಕ್ಕಳಿಗೆ ಜಸ್ಟ್ ಈಗ ಕ್ಲಾಸಲ್ಲಿ ಥಿಯರಿ ಮಾತ್ರ ಕಲಿಸಿದರೆ ಸಾಕಾಗೋದಿಲ್ಲ. ಸೊ ಪ್ರಾಕ್ಟಿಕಲ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಟ್ರೈನಿಂಗ್ ಸೆಷನ್ ಎಲ್ಲ ಕೊಟ್ಟಿದ್ದೀವಿ. ಸೊ ಇದು ಏರೋಡ್ರೋಮಿಗೆ ಕರ್ಕೊಂಡು ಹೋಗಿದ್ದೀವಿ. ಅಲ್ಲಿ ಹೇಗೆ ಫ್ಲೈಟ್ ಹೇಗಿರ್ತದೆ, ಅದರೊಳಗೆಲ್ಲ ಪಾರ್ಟ್ಸ್ ಹೇಗಿರ್ತದೆ, ಅದೆಲ್ಲ ಅವರಿಗೆ ಕಲೀಲಿಕ್ಕೋಸ್ಕರ ಇದೊಂದು ಚಾನ್ಸ್ ಅವರಿಗೆ. This is a first aid training. So first aid, we conducted first aid class for our aviation students at a city hospital to help them to learn how to handle medical emergencies. It is very important to students because aviation staff must know how to give quick help during the health issues on board and keep passengers safe. So that we have given first aid training to aviation students. And it's a makeup class. So grooming ಅಂತ ಹೇಳೋದು ಏವಿಯೇಷನಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಮೇಕಪ್ ಕ್ಲಾಸ್ ಕೂಡ ಸ್ಟೂಡೆಂಟ್ಸ್ಗೆ ಕಂಡಕ್ಟ್ ಮಾಡ್ತೀವಿ. ದಿಸ್ ಇಸ್ ಮೇಕಪ್ ಕ್ಲಾಸ್ ಫಾರ್ ಅವರ್ ಸ್ಟೂಡೆಂಟ್ಸ್. These days looking like a dream since I've been on the road. Seeing shit I've never seen before and still there's no place to go. Spending all my days on the west side. It don't feel the same on the other side, no. Young niggas touching up the footprint. And I'm missing out on what I hear my own voice. Spending all my days on the west side. We conducted Skybites activity for our aviation students to help them to learn hospitality, time management and teamwork through the practical learning. That's been also done. ಸೊ ನೀವು ನೋಡಿದ್ರಿ ಇಷ್ಟೆಲ್ಲ ಬೆನಿಫಿಟ್ಸ್ ನಾವು ಕೊಡ್ತೀವಿ. ಅಲಾಂಗ್ ದ್ಯಾಟ್ ವಿ ಆರ್ ಗಿವಿಂಗ್ ಸ್ವಿಮ್ಮಿಂಗ್ ಕ್ಲಾಸಸ್ ಆಲ್ಸೋ. ವಿ ಆರ್ ಗಿವಿಂಗ್ ಲ್ಯಾಬ್ ಫೆಸಿಲಿಟೀಸ್ ಆ್ಯಂಡ್ ದೇರ್ ಇಸ್ ಇನ್ ಫ್ಲೈಟ್ ಸರ್ವಿಸ್, ದೆನ್ ಸ್ಕೈ ಬೈಟ್,
ಅರೋರಾ, ದೀಸ್ ಆಲ್ ಇನ್ಕ್ಲೂಡೆಡ್ ಇನ್ ದಿಸ್. ನಿಮಗೂ ಈ ಥರ ಬೆನಿಫಿಟ್ ಸಿಗಬೇಕು, ನಿಮ್ಮ ಡ್ರೀಮ್ಸ್ ಕೂಡ ಫುಲ್ಫಿಲ್ ಆಗಬೇಕು ಅಂತ ಹೇಳಿದರೆ, ನಿಮ್ಮ ಡ್ರೀಮ್ ಕೂಡ ಫ್ಲೈ ಹೈ ಆಗಬೇಕು, ನಿಮ್ಮ ಡ್ರೀಮಿಗೂ ರೆಕ್ಕೆ ಬರಬೇಕು ಅಂತ ಹೇಳಿದರೆ ನೀವು ವಿಸ್ತಾರಕ್ಕೆ ಜಾಯ್ನ್ ಆಗಬೇಕು. ಸೊ ವಿಸ್ತಾರದಲ್ಲಿ ನೀವು ಸ್ಟೂಡೆಂಟ್ ಆಗಿರಬೇಕು. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಪ್ರಗತಿ ಪ್ರಭಾ 2025ನೇ ಸಾಲಿನ ರಕ್ಷಕ ಶಿಕ್ಷಕ ಸಭೆಯ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂಥ ಪ್ರಮೀಳಾ MD ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಸಂಸ್ಥೆಯ ಸಂಚಾಲಕರೇ, ಪ್ರಾಂಶುಪಾಲರೇ, ಸಭಾಧ್ಯಕ್ಷರೇ, ಅತಿಥಿಗಳೇ ಹಾಗೂ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಪ್ರಗತಿ ಪ್ರಭಾ ಅನ್ನುವ ವಿನೂತನ ಶೀರ್ಷಿಕೆಯಡಿಯಲ್ಲಿ ನಮ್ಮ ಈ 2025-26ನೇ ಸಾಲಿನ ಪೋಷಕರ ಮಹಾಸಭೆಯನ್ನು ನಾವಿವತ್ತು ಆಯೋಜಿಸಿದ್ದೇವೆ. ಬೆಳಗಿನ ಅವಧಿಯಲ್ಲಿ ನಿಮಗೆ ಒಂದಷ್ಟು ಹಾಸ್ಯದ ಮೂಲಕ ವಿದ್ಯಾರ್ಥಿಗಳ ಜೀವನಕ್ಕೆ ಮತ್ತು ಪೋಷಕರಿಗೆ ಎರಡಿಬ್ಬರಿಗೂ ಬೇಕಾಗುವ ಮೌಲ್ಯಗಳನ್ನು ಹಾಸ್ಯದ ಮೂಲಕ ಉಣಬಡಿಸುವ ಪ್ರಯತ್ನವನ್ನು ಮಾಡಿದೆವು. ಇದೀಗ ಶಾಲೆಯ ನಿಯಮಗಳ ಕುರಿತು ಒಂದಷ್ಟು ಮಾಹಿತಿಗಳನ್ನು ಕೊಡುವ ಅಂತೇಳಿ, ಶಾಲೆಗಳು ಕಾಲೇಜಿನಲ್ಲಿ ನಾವು ಒಂದಷ್ಟು ನಿಯಮಗಳನ್ನು, ಎಲ್ಲ ಸ್ಥಳೀಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆ ಕಾರಣಕ್ಕೆ ಒಂದಷ್ಟು ನಿಯಮಗಳು ಪೋಷಕರಿಗೆ ಕೂಡ ತಿಳಿದಿದ್ದರೆ ಬಹಳ ಉತ್ತಮವಾಗಿರುತ್ತೆ ಅನ್ನುವ ಕಾರಣಕ್ಕೆ ಒಂದಷ್ಟು ನಿಯಮಗಳನ್ನು ಈಗ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಕಾಲೇಜಿನ ಸಮಯ ಸರಿಯಾಗಿ ಹಾಜರಾಗುವುದು, ಕಾಲೇಜಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗುವುದು. ಸಮಯ 9:30ರಿಂದ 4:15. ಶಾಲಾ ಸಮವಸ್ತ್ರವನ್ನು ಪ್ರತಿದಿನ ಕಡ್ಡಾಯವಾಗಿ ಧರಿಸತಕ್ಕದ್ದು. ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯವಾಗಿರುತ್ತದೆ ಮತ್ತು ಅಂತಿಮ ಪರೀಕ್ಷೆಯ ಅರ್ಹತೆ ಪಡೆಯಲು 75% ಹಾಜರಾತಿ ಕಡ್ಡಾಯವಾಗಿರುವುದರಿಂದ ಹಾಜರಾತಿ ಕಂಪಲ್ಸರಿಯಾಗಿರ್ತದೆ. ತರಗತಿಗೆ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಬರಬೇಕು. ಕಾರಣಾಂತರಗಳಿಂದ ರಜೆ ಮಾಡಿದ್ದಲ್ಲಿ ತರಗತಿ ಅಧ್ಯಾಪಕರಿಗೆ ಲೀವ್ ನೋಟನ್ನು ಕೊಡಬೇಕು. ಪೋಷಕರ ಸಹಿಯೊಂದಿಗೆ ಕಡ್ಡಾಯವಾಗಿ ಲೀವ್ ನೋಟನ್ನು ನೀಡತಕ್ಕದ್ದು. ಕಾಲೇಜು ಕೊಠಡಿಯೊಳಗೆ ಮೊಬೈಲ್ ಫೋನ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ತರಗತಿಯ ಒಳಗೆ ತರಬಹುದು, ತಂದ ಮೇಲೆ ಅಲ್ಲಿ ನಾವು ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋನನ್ನು ಇಡುವುದಕ್ಕೆ ಅಲ್ಲಿ ಸಪರೇಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಕಾಲೇಜಿನ ಯಾವುದೇ ಪೀಠೋಪಕರಣ ಮೂಲ ಸೌಕರ್ಯಗಳನ್ನು ಹಾಳು ಮಾಡುವಂತಿಲ್ಲ. ಕಂಡುಬಂದಲ್ಲಿ ಅದಕ್ಕೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ನಾವು. ವೈಯಕ್ತಿಕ ಶುಚಿತ್ವ ಮತ್ತು ತರಗತಿ ಶುಚಿತ್ವವನ್ನು ವಿದ್ಯಾರ್ಥಿಗಳು ಕಾಯ್ದುಕೊಳ್ಳುವಂಥದ್ದು. ಕಾಲೇಜು ಆವರಣದಲ್ಲಿ ಧೂಮಪಾನ, ಮದ್ಯಪಾನ ಹಾಗೂ ಇತರ ಮಾದಕ ವಸ್ತುಗಳ ಬಳಕೆ ಹಾಗೂ ಇತರ ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ತಂದುಕೊಡುವುದು ಕಂಡುಬಂದಲ್ಲಿ ಆ ವಿದ್ಯಾರ್ಥಿಯ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳುತ್ತೇವೆ. ಕಾಲೇಜಿನಲ್ಲಿ ರ್ಯಾಗಿಂಗ್ ಅನ್ನೋದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ಎಲ್ಲ ನಿಯಮಗಳನ್ನು ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಒಂದಷ್ಟು ವಿದ್ಯಾರ್ಥಿಗಳನ್ನು ಮನೆಯಿಂದ ಹೊರಗೆ ಕಾಲೇಜಿಗೆ ಬರುವಾಗ ಒಂದಷ್ಟು ಗಮನಿಸಬೇಕು, ಯೂನಿಫಾರ್ಮ್ ಹಾಕಿದಾರಾ ಇಲ್ವಾ ಅಂತೇಳಿ. ಕೆಲವೊಂದು ವಿದ್ಯಾರ್ಥಿಗಳು ಯೂನಿಫಾರ್ಮನ್ನು ತೊಳಿಲಿಲ್ಲ, ಒಣಗಲಿಲ್ಲ, ಬೇರೆ ಬೇರೆ ರೀಸನ್ಸ್ಗಳನ್ನು ಕೊಡ್ತಾರೆ. ಸೋಮವಾರದಿಂದ ಇನ್ನು ಮುಂದೆ, ಯಾಕಂದರೆ ಇವತ್ತು ನಾವು ಶಾಲಾ ನಾಯಕರಿಗೆ ಎಲ್ಲ ಅವರಿಗೆ ಅಧಿಕಾರವನ್ನು ಇವತ್ತು ನಾವು ಕೊಟ್ಟಿರುವಂಥದ್ದು. ನಾಳೆಯಿಂದ ಕಂಪಲ್ಸರಿಯಾಗಿ ಎಲ್ಲ ವಿದ್ಯಾರ್ಥಿಗಳು ತರಗತಿಗೆ ಶಿಸ್ತಿನಿಂದ ಬರಬೇಕು. ಎಲ್ಲ ಯೂನಿಫಾರ್ಮ್ಗಳನ್ನು ಕೊಟ್ಟಿದ್ದೇವೆ. 2 ಥರದ ಯೂನಿಫಾರ್ಮ್ಗಳನ್ನು ವಿದ್ಯಾರ್ಥಿಗಳಿಗೆ ಈ ಸಲ ವಿಶೇಷವಾಗಿ ಕೊಟ್ಟಿದ್ದೇವೆ. ಒಂದು ಆಲ್ರೆಡಿ ನಮ್ಮ ಪ್ರಗತಿಯ ಹಿಂದಿನಿಂದ ಬಂದಂತಹ ಒಂದು ಯೂನಿಫಾರ್ಮು ಬ್ಲ್ಯಾಕ್ ಮತ್ತು ಬ್ಲೂ, ಬ್ಲ್ಯಾಕ್ ಮತ್ತು ವೈಟ್. ಮತ್ತೊಂದು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಹಾಕಿರುವಂತಹ ಯೂನಿಫಾರ್ಮನ್ನು ಬುಧವಾರ ಮತ್ತು ಶನಿವಾರ ಕಡ್ಡಾಯವಾಗಿ ಧರಿಸುವಂಥದ್ದು. ಪ್ರಗತಿಯ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಯನ್ನು ಹೇಳುವುದಾದರೆ, ನಾನು ಪ್ರಗತಿಗೆ ಬಂದು 6 ವರ್ಷ ಆಯಿತು. ಈ ಪ್ರಗತಿಯ ಸಂಸ್ಥೆಯೊಂದಿಗೆ ನನ್ನ ಒಂದು ಬಾಂಧವ್ಯ ಅಂತ ಹೇಳ್ಬೋದು. ಪ್ರಗತಿ ಅಂತ ನನಗೆ ಅನಿಸಿದಾಗ ಪ್ರಗತಿಯಲ್ಲಿ ಏನೋ ಒಂದು ಹೊಸತನ ಇದೆ ಅಂತ ಅನಿಸಿತು. ನಾವು ಒಂದು ಶಾಲೆಗಳಲ್ಲಿ ಪಾಠ ಮಾಡಿ ಬಂದವರು, ರೆಗ್ಯುಲರ್ ಶಾಲೆಗಳಲ್ಲಿ ಪಾಠ ಮಾಡಿ ಬಂದಾಗ 1-2 ದಿನಗಳವರೆಗೆ ಇಲ್ಲಿರ್ಬೋದೆ, ಆ ಥರ ಏನೋ ಮೈಂಡ್ ಸೆಟ್ಟಿಂದ ನಾವು ಬಂದಿರ್ತೇವೆ. ಇಲ್ಲಿ ಬಂದ ಮೇಲೆ ನಮಗೆ ಇಲ್ಲಿ ಒಂದು ವಿಭಿನ್ನತೆ ಕಂಡಿತು. ವಿವಿಧ ವರ್ಗದ ವಿದ್ಯಾರ್ಥಿಗಳಿದ್ದಾರೆ, ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಈಗ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಕೋಚಿಂಗ್ ಸೆಂಟರ್ ಅನ್ನುವಂತಹ ಅನುಭವವೇ ನಮಗೆ ಖಂಡಿತವಾಗಿಯೂ ಸಿಗಲೇ ಇಲ್ಲ. ಯಾಕಂದರೆ ಅದಕ್ಕಿಂತ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು, ಅದಕ್ಕಿಂತ ಹೆಚ್ಚು ನಾವು ಇಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ಮಕ್ಕಳನ್ನು ತೊಡಗಿಸಿಕೊಳ್ತಾ ಇದ್ದೇವೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ವೇದಿಕೆಯೇ ಸಿಗದೇ ಇರ್ಬೋದು, ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಸಿಕ್ಕಿದೆ.
ಶಾಲಾ ನಾಯಕರಾಗಿ ಸಿಗ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ನಮ್ಮ ಪ್ರಗತಿ ಒಂದು ವಿಶೇಷವಾದ ವೇದಿಕೆ ಅಂತ ನಾನು ಹೇಳ್ಬೋದು. ಈ ಮೂಲಕ ಪ್ರಗತಿಗೆ ಬಂದ ವಿದ್ಯಾರ್ಥಿಗಳು ಒಂದು ಹೊಸ ಜೀವನವನ್ನು ಆರಂಭಿಸ್ಬೋದು, ಹೊಸ ಪಥವನ್ನೇ ಒಂದು ಅವರ ಜೀವನದಲ್ಲೇ ಒಂದು ಮೈಲಿಗಲ್ಲಾಗ್ಬೋದು. ಹಾಗಾಗಿ ಶಿಕ್ಷಣದ ಜೊತೆಗೆ ಶಿಸ್ತು, ಮೌಲ್ಯ, ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ಆಧ್ಯಾತ್ಮಿಕ ವಿಚಾರ ಎಲ್ಲವನ್ನು ಮೈಗೂಡಿಸಿಕೊಂಡಿರುವುದು ನಮ್ಮ ಈ ಪ್ರಗತಿ ಅಂತ ನಾನು ಹೇಳ್ಬೋದು. ಈ ಪ್ರಗತಿಯಲ್ಲಿ ಎಲ್ಲ ಅತ್ಯುತ್ತಮ ಶಿಕ್ಷಕರಿದ್ದಾರೆ, ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ ಅನ್ನಿಸ್ಬೋದು ಎಲ್ಲ ಶಾಲೆಗಳಲ್ಲಿ ನಮಗೆ ನೋಡಿದಾಗ ಎಲ್ಲ ಡಿಸ್ಟಿಂಕ್ಷನ್ ಹೋಲ್ಡರ್ ಇರ್ತಾರೆ, ಎಲ್ಲ ಫಸ್ಟ್ ಕ್ಲಾಸಲ್ಲಿ ಇರ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ ಬರುವಾಗ, ಈ ನಮ್ಮ ಕಾಲೇಜಿನಲ್ಲಿ ಬರುವಾಗ ಎಲ್ಲ ವಿದ್ಯಾರ್ಥಿಗಳಲ್ಲಿ ನ್ಯೂನತೆಗಳೇ ಹೆಚ್ಚಾಗಿರ್ತದೆ. ಕಲಿಕೆಯಿಂದ ಹಿಡಿದು ಎಲ್ಲವನ್ನು ನಾವು ನಿಭಾಯಿಸಬೇಕು. ಅವನ ಏನು ಹಾವಭಾವಗಳು ಎಲ್ಲದರಲ್ಲೂ ವಿಭಿನ್ನತೆ ಇದೆ. ಹಾಗಾಗಿ ಅದನ್ನೆಲ್ಲ ತೊಡಗಿ ಏನು ತೂಗಿಸಿಕೊಂಡು ಮಾಡುವಂತಹ ನಮ್ಮ ಶಿಕ್ಷಕರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು. ಯಾಕಂತ ಹೇಳಿದರೆ ಅಷ್ಟು ಅದನ್ನು ಸಮಾಧಾನದಿಂದ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಯಾಕಂದರೆ ಮಕ್ಕಳು ಈಗ ಒಂದು ಮಾತಾಡಿದರೆ 100 ಮಾತಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ನಾವು ತಾಳ್ಮೆಯಿಂದ ವರ್ತಿಸಿದಾಗ ಮಾತ್ರ ಅದು ಚೆನ್ನಾಗಿ ಹೋಗುವುದಕ್ಕೆ ಸಾಧ್ಯ. ಹಾಗಾಗಿ ಒಂದು ಸಂಸ್ಥೆ ಅಂತ ಹೇಳುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿದ್ದರೆ ಸಾಲುವುದಿಲ್ಲ, ಅದಕ್ಕೆ ಪೋಷಕರ ಕೂಡ ಪ್ರೋತ್ಸಾಹ ಬೇಕಾಗ್ತದೆ. ನಿಮ್ಮೆಲ್ಲರ ಏನು ಸಹಾಯವನ್ನು ನಿರೀಕ್ಷಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್. ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಶ್ರೀ ನಾರಾಯಣ ರೈ ಕೊಕ್ಕುವಳ್ಳಿ, ಹಿರಿಯ ಸಾಹಿತಿ ಮತ್ತು ಸಂಪಾದಕರು, ಮಧುಪ್ರಪಂಚ ಪತ್ರಿಕೆ, ಇವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕಳಕಳಿಯ ವಿನಂತಿ. ಸರ್ವ ಶಕ್ತನಾಗಿರುವಂತಹ, ಸರ್ವ ಮಹಿಮೆಗಳನ್ನು ಒಳಗೊಂಡಿರುವಂತಹ ಮಹಾಲಿಂಗೇಶ್ವರನನ್ನು ನಾನು ಮನಸಾರೆ ವಂದಿಸಿಕೊಂಡು, ಈ ಬದುಕಿನಲ್ಲಿ ಅನೇಕ ಯೋಗಗಳು ನಮಗೆ ಕಾಣಲಿಕ್ಕೆ ಅವಕಾಶ ಆಗುವಂಥ ಒಂದು ಸಂಭ್ರಮದ ಒಂದು ಸ್ಥಿತಿ ಅಂತ ಇದ್ದರೆ ಅದು ಅವಕಾಶ ಸಿಗುವಂತಹ ಮನೋಸ್ಥಿತಿ. ಇವತ್ತು ನನಗೆ ಮತ್ತು ಪ್ರಗತಿಗೆ ಇರುವಂಥ ಒಂದು ಅವಿನಾಭಾವ ಸಂಬಂಧ ಅಂದರೆ ಏನು, ನಾನು ಒಬ್ಬ ಶಿಕ್ಷಕನಾಗಿ ನಾನು ಇವತ್ತೂ ಕೂಡ ಕಲಿಯುತ್ತಿರುವುದು ಪ್ರಗತಿಯ ಆದರ್ಶಗಳನ್ನು. ಪ್ರಗತಿಯ ಸ್ಥಾಪಕರು ಮತ್ತು ಪ್ರಗತಿಯ ಹಿಂದಿನ ಶಕ್ತಿ ಗೋಕುಲ್ನಾಥ್ ಅವರು. ಈಗಾಗಲೇ ಕಾರ್ಯಕ್ರಮದಲ್ಲೆಲ್ಲ ಬದಲಾವಣೆ ಆಗುವಾಗ ಅವರು ಸಭಾಧ್ಯಕ್ಷರಾಗಿದ್ದರು. ಅವರ ದೊಡ್ಡ ಗುಣ ಏನಂದರೆ ಇನ್ನೊಬ್ಬರಿಗೆ ಗೌರವವನ್ನು ಕೊಡುವುದು, ಅದನ್ನು ನಾವು ಪಡ್ಕೊಳ್ಳೋದು. ಹಾಗೆ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ, ನಾನು ಅವರನ್ನು ಗುರುಗಳಂತಲೇ ಕರೆಯುವುದು, ಗುರುಗಳಿಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರ ಆದರ್ಶವೇ ಇಲ್ಲಿನ ಪ್ರಾಂಶುಪಾಲರಲ್ಲಿ, ಮುಖ್ಯೋಪಾಧ್ಯಾಯರಲ್ಲಿ, ಅಧ್ಯಾಪಕ ವೃಂದದವರಲ್ಲಿ ಮತ್ತು ಮೇಲಾಗಿ ಇವತ್ತು ಇರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿ ಸೋದರ ಸೋದರಿಯರಲ್ಲಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇವತ್ತು ಪುತ್ತೂರಿನ ಕೀರ್ತಿಯನ್ನು ಹತ್ತೂರಿಗೆ ಹರಡಿರುವಂತಹ ನಮ್ಮ ಪಾರ್ಥ ವಾರಣಾಸಿಯವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಿದರು. ಮೆದುಳು ಎನ್ನುವಂಥದ್ದು ಒಂದಷ್ಟು ಕಾಲ ಕ್ಷಣ ನಮ್ಮೊಟ್ಟಿಗೆ ಇರ್ತದೆ. ನಾವು 25, 50, 75, 100 ಅಂತೆಲ್ಲ ಹೇಳ್ಬೋದು. ಆದರೆ ಈ ಮೆದುಳು ಎನ್ನುವಂಥದ್ದು ಈ ಕ್ಷಣ ನಮ್ಮೊಟ್ಟಿಗೆ ಇದೆ, ಅದರ ಶಕ್ತಿ ಎನ್ನುವುದನ್ನು ಅವರು ಸಾಕ್ಷಾತ್ಕಾರ ಮಾಡಿದರು. ಮತ್ತು ಇವತ್ತು ಈ ಪುತ್ತೂರಿನ ಎಲ್ಲ ಮಕ್ಕಳನ್ನು, ಯುವಕರನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡು ಹೋಗುವಂಥ ಒಂದು ಸಂಸ್ಥೆಯನ್ನು ಕೂಡ ನಡೆಸಿ ಅವರು ನಮಗೆ ಆದರ್ಶವಾಗಿದ್ದಾರೆ. ಇನ್ನು ಈ ಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾತೃ ಸ್ವರೂಪಿಣಿಯಾಗಿ ಮತ್ತು ನಮಗೆಲ್ಲರೂ ಕೂಡ ಸೋದರಿಯಾಗಿ ಸಂಸ್ಥೆಯನ್ನು ಭಾಳ ಶಿಸ್ತುಬದ್ಧವಾಗಿ ನಡೆಸುವಂಥವರು ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಮೇಡಮ್ ಅವರು. ಶಿಕ್ಷಣದ ಬಗ್ಗೆ ಭಾಳಷ್ಟು ಆಸಕ್ತಿ ಹೊಂದಿದವರು ಮತ್ತು ಸಹೋದ್ಯೋಗಿಗಳನ್ನು ಬಹಳ ಆತ್ಮೀಯತೆಯಿಂದ ಕಂಡು ಎಲ್ಲರಲ್ಲಿಯೂ ಕೂಡ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು
ವಿದ್ಯಾರ್ಥಿಗಳು ಕೂಡ ಶಿಸ್ತುಬದ್ಧವಾಗಿ ನಡೀಬೇಕು ಅಂತ ಹೇಳುವ ಮನೋಭಾವ ಇಟ್ಟುಕೊಂಡವರು ಶ್ರೀಮತಿ ಪ್ರಮೀಳಾ ಎನ್ ಡಿ ಮುಖ್ಯೋಪಾಧ್ಯಾಯಿನಿಯವರು. ಎಲ್ಲ ಉಪನ್ಯಾಸಕ ಬಂಧುಗಳು, ಮೇಲಾಗಿ ಇಲ್ಲಿ ಇವತ್ತು ನಮ್ಮ ಪೋಷಕರು ತಾವೆಲ್ಲ ಒಂದು ರೀತಿಯಲ್ಲಿ ನಮ್ಮ ಪ್ರಗತಿ ಎನ್ನುವುದು ಒಂದು ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ ನೀವು ಬಂದಿದ್ದೀರಿ. ನಿಮ್ಮಲ್ಲೆಲ್ಲರನ್ನೂ ಕೂಡ ನಾನು ಬಹಳ ಅಭಿಮಾನದಿಂದ ಅಭಿನಂದಿಸ್ತೇನೆ. ಇನ್ನು ಮಾಧ್ಯಮದ ಮಿತ್ರರು, ಈ ಎಲ್ಲ ವಿಚಾರಗಳನ್ನು ಇವತ್ತು ನಾಡಿಗೆ ಕೊಡುವಂತಹ ಮಾಧ್ಯಮದ ಮಿತ್ರರು, ಅವರನ್ನೆಲ್ಲ ಸ್ಮರಿಸಿಕೊಂಡು ರಕ್ಷಿತಾ ಎನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು ಇನ್ಸ್ಟಾಗ್ರಾಮ್ನಿಂದ ದೂರ ಇರಿ ಹೇಳುವಂಥ ಒಂದೇ ಒಂದು ಮಾತನ್ನು ನಾನು ಇವತ್ತು ಕೇಳಿದೆ. ಈ ಸಂಸ್ಥೆಯ ಬೆಳಕು ಕಳೆದ ವರ್ಷ ಆಶಾ ಬೆಳ್ಳಾರೆಯವರು ಆಗಸ್ಟ್ 18ನೇ ತಾರೀಕಿಗೆ ಒಂದು ಮಾತನ್ನು ಅವರು ಹೇಳಿದರು. ಗುರಿ ಗುರು ಇವೆರಡರ ಮಧ್ಯೆ ಉರಿ ಇರಬೇಕು ಅಂತ. ನಮಗೆ ಗುರಿ ಇರಬೇಕು, ಆ ಗುರಿಯನ್ನು ಮುಟ್ಟಲಿಕ್ಕೆ ನಮ್ಮನ್ನು ಮುನ್ನಡೆಸುವವರು ನಮ್ಮ ಗುರುಗಳು. ಇವರ ಇಬ್ಬರ ಮಧ್ಯೆ ಒಂದು ಗುರಿ ಇರಬಹುದು, ಒಂದು ಉರಿ ಅಂದರೆ ಒಂದು ಛಲ ಇರಬೇಕು, ಒಂದು ಬೆಳಕು ನಮ್ಮ ಒಟ್ಟಿಗೆ ಇರಬೇಕು. ಹಾಗೆ ಸುದರ್ಶನ ಅವರು ಗಾಣದ ಬಗ್ಗೆ ಹೇಳಿದರು. ಒಂದು ಎತ್ತು ಗಾಣ ಅದು ಯಾರ ಸೂಚನೆ ಇಲ್ಲದೆ ಅದರ ಸಮಯ ಬಂದಾಗ ನಿಲ್ತದೆ. ಆ ನಿಲ್ಲುವಂಥ ಉದಾಹರಣೆ ಇದೆಲ್ಲ ನಮ್ಮ ಬದುಕಿಗೆ ಏನಾಗ್ತದೆ ಅಂದರೆ ಒಂದು ರೀತಿಯ ಪ್ರೇರಣೆ ಆಗ್ತದೆ. ಇವತ್ತು ನಮ್ಮ ಪೋಷಕರು ತಿಳ್ಕೊಳ್ಬೇಕಾದ್ದು ಏನಂದರೆ, ನಮ್ಮ ಮಕ್ಕಳು ನಮ್ಮ ಭವಿಷ್ಯ. ನಾವು ಮಕ್ಕಳನ್ನು ದೇವರಂತೆ ಕಂಡವರು, ಕಾಣ್ತಾ ಇರುವವರು. ನಮ್ಮ ಮಕ್ಕಳು ಮಾತ್ರ ಅಲ್ಲ, ಇಡೀ ಸಮಾಜದ ಮಕ್ಕಳು ಏನಾಗಬೇಕು, ಬೆಳಗಬೇಕು ಎನ್ನುವಂತಹ ಒಂದು ಆಶೋತ್ತರ ನಮ್ಮಲ್ಲಿದೆ. ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಪ್ರಗತಿ ಎನ್ನುವಂಥದ್ದು ಪ್ರತಿ ಕ್ಷಣ ಕೂಡ ಎಲ್ಲ ಮಕ್ಕಳ ಚಲನವಲನಗಳು ಮಾಡ್ತದೆ, ಅವರಿಂದ ಒಳ್ಳೆಯದನ್ನು ಸ್ವೀಕಾರ ಮಾಡ್ತದೆ. ಅದಕ್ಕಾಗಿ ಇವತ್ತು ನಾಡಿನಾದ್ಯಂತ ಪ್ರಗತಿಗೆ ಆ ಒಂದು ಹೆಸರು ಬಂದಿದೆ. ಅದಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳುವುದು, ಯಾವ ಒಂದು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಮಾಡದಿರುವಂಥ ಕೆಲಸವನ್ನು ಪ್ರಗತಿ ವಿದ್ಯಾಸಂಸ್ಥೆ ಮಾಡ್ತದೆ. ನಾನು ಒಂದು 2 ವರ್ಷ ಖಾಸಗಿ ಶಾಲೆಯ ಅಧ್ಯಾಪಕನಾಗಿ ಮತ್ತು 40 ವರ್ಷ ನಾನು ನಿವೃತ್ತನಾಗಿಯೂ 2 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಾನು ಇವತ್ತು ಕೂಡ ಯಾಕೆ ಪ್ರಗತಿಯನ್ನು ಕೊಂಡಾಡ್ತೇನೆ. ಇದೊಂದು ಏನೋ ಪ್ರಗತಿಯ ಬಗ್ಗೆ ಏನು ಪ್ರಚಾರ ಅಲ್ಲ, ಈ ವಿಚಾರವನ್ನು ಸಮಾಜಕ್ಕೆ ಮುಟ್ಟಿಸಬೇಕು. ಇವತ್ತು ನೀವು ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ, ನೀವು ಈ ವಿಚಾರಗಳನ್ನು ತಿಳ್ಕೊಂಡು ಹೋಗಬೇಕು ಮತ್ತು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವೆಲ್ಲ ಕಾರಣರಾಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಈ ಜೀವನ ಎನ್ನುವುದು ನಾವು ಒಂದು ಕ್ಷಣ ಈ ಭೂಮಿಗೆ ಬಂದಿದ್ದೇವೆ. ನಮಗೆ ಇದೊಂದು ಪ್ರಯೋಗಶಾಲೆ, ಪಾಠಶಾಲೆ, ಬಹಳ ಬೇರೆ ಬೇರೆ ರೀತಿಯಲ್ಲಿ ನಾವು ಕಲಿಯುತ್ತೇವೆ. ಅದರೊಟ್ಟಿಗೆ ನಮ್ಮ ಒಟ್ಟಿಗೆ ಈ ಮೆದುಳಿಗೆ ಬೇರೆ ಬೇರೆ ಶಕ್ತಿಗಳು ಪ್ರಯೋಗ ಆಗ್ತವೆ. ಇವತ್ತು ನಾವು ಮಾಧ್ಯಮ ಅಂತ ಹೇಳಿದರೆ ಈ ಮೊಬೈಲ್ ಎನ್ನುವಂಥದ್ದು ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ, ಯಾಕೆ ನಾನು ಕೂಡ ಅದನ್ನು ಬಳಸ್ತೇನೆ, ಅನಿವಾರ್ಯ ಆಗಿಬಿಟ್ಟಿದೆ ಇವತ್ತು. ಆದರೆ ಅದನ್ನು ಏನು ನೋಡಬೇಕು ಅದನ್ನು ನೋಡದೆ, ಏನು ನೋಡಬಾರದು ಅದನ್ನು ನೋಡಿದರೆ ಆಗಬಾರದ್ದು ಆಗುತ್ತದೆ ಎನ್ನುವುದು ಇವತ್ತು ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೇವೆ. ಯಾವ ಘಟನೆಗಳಾಗ್ತವೆ, ನಮಗೆ ಅದೆಲ್ಲ ಬೇಡ, ನಾವು ಅದರ ಕಡೆಗೆ ಆಲೋಚನೆ ಮಾಡೋದು ಬೇಡ. ಒಳ್ಳೆಯದೇನಿದೆ, ಇವತ್ತು ಪ್ರಗತಿಯಲ್ಲಿ ಏನು ಕಾರ್ಯಕ್ರಮ ನಡೆದಿದೆ ಇದರ ಒಂದು ಆತ್ಮಾವಲೋಕನ ಮಾಡಿದಾಗ ನಾವು ಈ ರೀತಿ ಇರಬೇಕೆನ್ನುವಂಥ ಒಂದು ಪಾಠ ನಮಗೆ ದೊರೆಯುತ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗೋಕುಲನಾಥ್ ಅವರು ಕನಸುಗಾರರು, ಭಾಳಷ್ಟು ಸವಾಲುಗಳನ್ನು ಎದುರಿಸಿ ಈ ಸಮಾಜಕ್ಕೆ ಇವತ್ತು ಒಂದು ರೀತಿಯ ಆದರ್ಶವಾದಂಥ ಯೋಜನೆಯನ್ನು ಕೊಡುವಂತಹ ಒಬ್ಬ ಯುವ ಕನಸುಗಾರ, ಹಿರಿಯ ಕನಸುಗಾರ ಎಲ್ಲವೂ ಆಗಿರುವಂಥವ್ರು ಗೋಕುಲನಾಥ್ ಅವರು. ಅವರ ಮಾತಿನಲ್ಲಿ ಸತ್ವ ಇದೆ ಮತ್ತು ಶಕ್ತಿ ಇದೆ ಮತ್ತು ನಮ್ಮ ಮಕ್ಕಳು ಇದನ್ನು ಅಳವಡಿಸಿಕೊಂಡು ಹೋಗಬೇಕೆನ್ನುವಂಥ ಒಂದು ಛಲ ಇದೆ.
ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದಿರುವಂಥವರು ನೀವು ನಿಮ್ಮ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋಗಿದ್ದೀರಿ. ನೀವು ನಾನು ಒಂದು ಸಲ ಅವರು ಮಾತಾಡ್ತಿರುವಾಗ ಬೇರೆ ಬೇರೆ ಸಮಸ್ಯೆ ಅಂತಲ್ಲ, ಒಂದು ಸ್ಥಿತಿಯಲ್ಲಿ ಅವರು ಬಂದಾಗ ಆರಂಭದಲ್ಲಿ ಯಾವುದೋ ಕೆಲವು ಸಲ ನಾವು ನಮ್ಮ ಒಂದು ಶಿಕ್ಷಣದ ಭಾಷೆಯಲ್ಲಿ ಪಾಸ್ ಫೈಲ್ ಅಂತ ಹೇಳ್ತೇವೆ. ಆದರೆ ಜೀವನದಲ್ಲಿ ಫೈಲ್ ಆಗುವುದಲ್ಲ. ಶಿಕ್ಷಣದಲ್ಲಿ ಯಾವುದೋ ಒಂದು ಕೆಲವು ಮಾರ್ಕುಗಳನ್ನು ಅಂಕಗಳನ್ನು ಗಳಿಸುವಲ್ಲಿ ಏನೋ ಸ್ವಲ್ಪ ಎಡವಿದಾಗ ಆತ್ಮವಿಶ್ವಾಸದ ಬೆಳಕನ್ನು ಕೊಟ್ಟು ಅವರನ್ನು ಸಂಸ್ಥೆ ನಗುನಗುತ್ತಾ ಹೆತ್ತವರನ್ನು ಸ್ವಾಗತಿಸಿ ಸೇರಿಸಿ ಅವರಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂತಹ ಒಂದು ಮಾರ್ಗದರ್ಶಕರು ಅಂತ ಹೇಳಿದರೆ ಗೋಕುಲನಾಥ್ ಅವರು, ಆಮೇಲೆ ಹೇಮಲತಾ ಮೇಡಮ್, ಪ್ರಮೀಳಾ ಮೇಡಮ್ರವರು ಎಲ್ಲ ಶಿಕ್ಷಕ ವೃಂದದವರು. ಆದ್ದರಿಂದ ತಾವೆಲ್ಲ ಮಕ್ಕಳನ್ನು ಇಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿ ಹೋಗ್ತೀರಿ. ಆಮೇಲೆ ಆ ಸಂದರ್ಭದಲ್ಲಿ ಬಹಳ ಬಾಡಿಕೊಂಡಂಥ ಒಬ್ಬ ವಿದ್ಯಾರ್ಥಿ ಮಿತ್ರ ಫಲಿತಾಂಶ ಬಂದ ನಗುನಗುತ್ತಾ ಬಂದು ನಮಗೆ ಸಿಹಿ ಕೊಡ್ತಾರೆ. ಇದು ಇದರ ಫಲಿತಾಂಶ. ಕೂಡಲೇ ಫಲಿತಾಂಶ ಸಿಗುವುದಿಲ್ಲ, ಇನ್ನು ಒಂದಷ್ಟು ಸಮಯ ಕಾಯಬೇಕಾಗ್ತದೆ. ಕಾಯುವಂಥದ್ದು ಕೂಡ ಒಂದು ರೀತಿಯ ತಪಸ್ಸು. ಆ ತಪಸ್ಸಿನ ಫಲ ಯಶಸ್ಸು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಆದರ್ಶವಾದಂತಹ ಸಂಸ್ಕಾರವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಅವರೆಲ್ಲ ನೋಡಿ, ಇಲ್ಲಿ ಪ್ರಗತಿಯಲ್ಲಿ ಎಲ್ಲ ಸರ್ವಧರ್ಮ ಸಮನ್ವಯದ ಭಾವನೆ, ಎಲ್ಲ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪೂಜೆ, ಯಾಗ, ಯಜ್ಞ ಎಲ್ಲವೂ ನಡೆದು ನಮ್ಮ ಶ್ರೀ ಅಭಿವೃದ್ಧಿಯನ್ನು ನೋಡುವಂಥ ಒಂದು ಸಂಸ್ಥೆ ಇದ್ದರೆ ಅದು ಇಡೀ ನಾನು ಕಂಡ ಹಾಗೆ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಒಂದೇ ಒಂದು ಸಂಸ್ಥೆ, ಅದು ಪ್ರಗತಿ ಸ್ಟಡಿ ಸೆಂಟರ್. ಇವತ್ತೇನಾಗಿದೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಈ ಯೋಜನೆಯನ್ನು ಕೊಡುವುದರ ಮೂಲಕ ಇವತ್ತು ವಿಸ್ತಾರಗೊಂಡಿದೆ. ಬಣ್ಣ ಬಣ್ಣದ ಆ ಒಂದು ಈ ಕಣ್ಣಿನಲ್ಲಿ ಏನನ್ನು ನೋಡಬೇಕು ಅಂತ ಹೇಳಿದರೆ ಈ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಲವಲವಿಕೆಯಿಂದ ಇರುವಂಥದ್ದು. ಆಮೇಲೆ ನಮ್ಮ ಉಪನ್ಯಾಸಕರು ಬಹಳ ಒಂದು ರೀತಿಯ ಸಂತೋಷದಿಂದ ಈ ವರ್ಷವನ್ನು 25-26ನೇ ಸಾಲನ್ನು ನಾವು ಸಂಭ್ರಮಿಸಬೇಕೆನ್ನುವಂಥ ಕನಸು ಹೊತ್ತುಕೊಂಡು ಅವರ ಎಲ್ಲ ಯೋಜನೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಇದನ್ನು ಸಾಕಾರಗೊಳಿಸುವಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳು ಬಂದಿರುವಂತಹ ಪೋಷಕರು ಮಾಡಬೇಕಾದ ಸಂಕಲ್ಪ ಏನು ಅಂದರೆ ಅವರಿಗೆ ಸರಿಯಾದ ರೀತಿ ತಿಳಿ ಹೇಳಬೇಕು. ಮೇಡಮ್ ಒಂದು ಮಾತು ಹೇಳಿದರು, ನಾವು ಒಂದು ಮಾತಾಡಿದ್ರೆ ಅವ್ರು 100 ಮಾತಾಡ್ತಾರೆ ಅಂತ. ಯಾರು ನಮ್ಮ ವಿದ್ಯಾರ್ಥಿಗಳು ಅದು ಅಷ್ಟು 99 ಭಾಗ ಅವ್ರು ಮಾತಾಡ್ತಾರಲ್ಲ. ಆದರೆ ನಾವು 100 ಮಾತಾಡಿದ್ರು ಅವರು 1 ಮಾತಾಡೋದಿಲ್ಲ ಬೇಕಾದಾಗ. ಈ ಎಲ್ಲ ಅಂಕಿಅಂಶಗಳ ಮಧ್ಯೆ ನಾವೇನಾಗಬೇಕು ಅಂತ ಹೇಳಿದರೆ ಅವಕಾಶವನ್ನು ಉಪಯೋಗಿಸಿಕೊಂಡು ಬೆಳಗಬೇಕು ಅಂತ ಹೇಳ್ತಾ ಆರೋಗ್ಯಪೂರ್ಣವಾದಂಥ ಸಮಾಜ ನಿರ್ಮಾಣದಲ್ಲಿ ಆರೋಗ್ಯಪೂರ್ಣವಾದಂತಹ ಒಂದು ಯೋಚನೆಗಳನ್ನು ಇಟ್ಟುಕೊಂಡು ಇವತ್ತು ಒಬ್ಬಳು ವಿದ್ಯಾರ್ಥಿನಿ, ಸಂಸ್ಥೆಯ ವಿದ್ಯಾರ್ಥಿನಿ, ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಪಡೆದವರು ಬಂದು ಅವರು ಮಾತನಾಡಿದ ಮಾತುಗಳನ್ನು ಕೇಳಿದಾಗ ಅದು ಪ್ರಗತಿಯ ಬೆಳಕು ಅಂತ ಹೇಳ್ತಾ ಇಂತಹ ಬೆಳಕು ನಮ್ಮಲ್ಲೆಲ್ಲರೂ ಕೂಡ ತುಂಬಲಿ ಅಂತ ಹಾರೈಸಿ ಇನ್ನು ಮುಂದೆಯೂ ಕೂಡ 18-19ನೇ ವರ್ಷ ಶತಮಾನ ಬೆಳಗಿ ಪ್ರಗತಿಯ ಒಂದು ಕನಸು ನನಸಾಗಲಿ ಅಂತ ಹಾರೈಸ್ತಾ, ನಿಮಗೆಲ್ಲರಿಗೂ ಕೂಡ ಹಿರಿಯರಿದ್ದೀರಿ, ನಿಮ್ಮ ಮಕ್ಕಳು ಇಲ್ಲಿದ್ದಾರೆ. ಆ ಮಕ್ಕಳಲ್ಲಿ ಖಂಡಿತ ನೀವು ಕಳೆದ ವರ್ಷ 97-98 ಫಲಿತಾಂಶ ಬಂದಿದೆ. ಈ ವರ್ಷ 100ಕ್ಕೆ 100 ಫಲಿತಾಂಶ ಬರಲಿ ಎಂದು ನಾವು ಪ್ರಾರ್ಥಿಸೋಣ. ನಮ್ಮ ಮಕ್ಕಳಿಗೆ ಆರೋಗ್ಯಪೂರ್ಣವಾದಂಥ ಬದುಕು ಸಿಗಲಿ ಅಂತ ಹಾರೈಸಿ, ನಾವು ಹೆಜ್ಜೆ ಇಡುವ ಹಾದಿಯಲ್ಲಿ ಕಲ್ಲು ಮುಳ್ಳು ಏನಿದ್ರೂ ಕೂಡ ನಿಜದ ನೇರಕ್ಕೆ ನಡೆದಾಗ ಅಲ್ಲಿ ಹಸಿರು ಇದೆ ಅಂತ ಹಾರೈಸ್ತಾ ಎಲ್ಲರಿಗೂ ಕೂಡ ನಾನು ನನ್ನ ನಮಸ್ಕಾರ ಸಲ್ಲಿಸ್ತೇನೆ. ಯಶಸ್ವಿಯಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಕನ್ನಡ ತಾಯಿಗೆ ಶುಭವಾಗಲಿ, ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಸಿಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಒಳ್ಳೆಯ ಕೆಲಸಕ್ಕೆ ಧನ್ಯವಾದ ಹೇಳುವುದು ಇನ್ನೊಂದು ಒಳ್ಳೆಯ ಕೆಲಸಕ್ಕೆ ಪ್ರೇರಣೆ ನೀಡುತ್ತದೆ ಎಂಬ ಮಾತಿದೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಇರುವ ಎಲ್ಲರ ಪರಿಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಲು ಮತ್ತು ಇಂದಿನ ಸಂಭ್ರಮವನ್ನು ಸಾರ್ಥಕವಾಗಿ ಸಮಾರೋಪಗೊಳಿಸಲು ಧನ್ಯವಾದ ಭಾಷಣಕ್ಕಾಗಿ ಭೌತಶಾಸ್ತ್ರದ ಉಪನ್ಯಾಸಕಿ ಶ್ರೀಮತಿ ವಂದನಾ ಮ್ಯಾಮ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ.
ಶುಭ ಬೆಳಕಿನ ಕ್ಷಣದಿಂದ ಬೆಳಕಾಗಿದ ತಾಣ, ಹೃದಯ ತುಂಬಿದ ಸಂತೋಷ ಬೆಸಗಿದ ಬಾನಿನ ಗಾನ. ಹೃದಯ ತುಂಬಿದ ಸಂತೋಷ ಬೆಸಗಿದ ಬಾನಿನ ಗಾನ, ನಮನಗಳೆಲ್ಲ ಒಡ್ಡುತ್ತೇನೆ ಪ್ರೀತಿ ಸೌರಭದಿ, ಧನ್ಯವಾದಗಳ ಪೂರದಲ್ಲಿ ಹರಿದುಕೊಳ್ಳಲಿ ಮುದ್ದಾಗಿ. 2025-26ನೇ ಸಾಲಿನ ಪ್ರಗತಿ ಪ್ರಭಾ ಪೋಷಕರ ಸಭೆಯ ಅಂತಿಮ ಘಟ್ಟದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಿಸುವ ಸೌಭಾಗ್ಯ ನನ್ನ ಪಾಲಿಗೆ ಬಂದೊದಗಿದೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಸೂಪರ್ ಬ್ರೈನ್ ವಿತ್ ಫಿಸಿಕಲ್ ಲಿಟ್ರಸಿ ಮತ್ತು ಈಜಿನ ಬಗ್ಗೆ ಅತ್ಯಂತ ಸವಿವರವಾಗಿ ಮಾಹಿತಿ ನೀಡಿದ ಶ್ರೀ ಪಾರ್ಥ ವಾರಣಾಸಿ, ನಿರ್ದೇಶಕರು ವಿ ಸ್ವಿಮ್ ಅಕಾಡೆಮಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀ ಗೋಕುಲನಾಥ್ PV ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷನ್ನು ಅಲಂಕರಿಸಿದ ನಮ್ಮ ಸಂಸ್ಥೆಯ ಹಿತೈಷಿಗಳು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಓಗೊಟ್ಟು ಸದಾ ಮಾರ್ಗದರ್ಶನ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಂತಹ ಶ್ರೀ ನಾರಾಯಣ ರೈ ಕುಕ್ಕವಳ್ಳಿ, ಹಿರಿಯ ಸಾಹಿತಿ ಮತ್ತು ಸಂಪಾದಕರು, ಮಧುಪ್ರಪಂಚ ಪತ್ರಿಕೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಹೇಮಲತಾ ಗೋಕುಲ್ನಾಥ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಇಂದಿನ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಮಾಡಿದ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀ ಗೋಕುಲನಾಥ್ BV ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಹಿತವಚನಗಳನ್ನು ನುಡಿದಂತಹ ನಮ್ಮ ಸಂಸ್ಥೆಯ ನೆಚ್ಚಿನ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳು. ಶಾಲಾ ನಿಯಮಗಳ ಉಪಯುಕ್ತ ಮಾಹಿತಿಯನ್ನು ಒದಗಿಸಿದ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರಮೀಳಾ ND ಇವರಿಗೆ ಅನಂತ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ನನ್ನ ಸಹೋದ್ಯೋಗಿಗಳಿಗೆ, ಪ್ರಗತಿ ವಿಸ್ತಾರದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಗದೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ತಲೆ ತಗ್ಗಿಸಿ ನೋಡು ನನ್ನ, ತಲೆ ಎತ್ತಿ ನೋಡುವ ಹಾಗೆ ಮಾಡುವೆ ಎನ್ನುವುದು ಪುಸ್ತಕ ಎಂಬ ಹಿತನುಡಿಯನ್ನು ಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಅಂತ್ಯವು ಒಂದು ಹೊಸ ಆರಂಭ. ಹೀಗೆ ಮುಂಬರುವ ದಿನವೂ ಒಂದು ಹೊಸ ಆಲೋಚನೆ, ಯೋಜನೆ, ಆ ಯೋಜನೆಯು ಎಲ್ಲರ ಸರ್ವತೋಮುಖ ಪ್ರಗತಿಗೆ ನಾಂದಿಯಾಗಲಿ ಎನ್ನುತ್ತಾ ಈ ದಿನದ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆ ಹಾಡುವ ಮೂಲಕ ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.